ಸರ್ ರೈಟ್. ವೀಕ್ಷಕರು ನಮಸ್ತೆ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮಣ್ಣಿನ ಸತ್ವದ ಮೇಲೆ, ನಂಬಿಕೆಯ ಮೇಲೆ ಮಾಡಿರುವಂತಹ ದ್ರೋಹ, ಆ ದ್ರೋಹವನ್ನ ಈಗಾಗಲೇ ನಾವುಗಳು ಹಲವು ವಿವಿಧಗಳಲ್ಲಿ ವ್ಯಾಖ್ಯಾನವನ್ನ ಮಾಡಿದ್ದೇವೆ, ಹಲವು ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡಿದ್ದೇವೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ನಮ್ಮ ಕರಾವಳಿ ಭಾಗದ ತುಳುನಾಡಿನ ಜನರು ದೇವರನ್ನ ಎಷ್ಟು ನಂಬುತ್ತೀವಿ ಅನ್ನುವಂಥದ್ದು ಗೊತ್ತಿಲ್ಲ, ಆದ್ರೆ ದೈವವನ್ನ ಬಹಳಷ್ಟು ನಂಬ್ತೀವಿ. ಜೊತೆಗೆ ದೈವವನ್ನ ಅದೇ ಸ್ಥಾನಮಾನದಲ್ಲಿ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿಕೊಂಡು ನಂಬಿಕೊಂಡು ಬರ್ತಾ ಇರುವಂತಹ ನಮ್ಗಳಿಗೆ ಇದೀಗ ದೊಡ್ಡ ತಲೆನೋವಾಗಿರುವಂತದ್ದು ಹೊರ ಜಿಲ್ಲೆಗಳಲ್ಲಿ ನಂಬುತ್ತಾ ಇರುವಂತಹ ದೈವಾರಾಧಕರು, ಅಂದ್ರೆ ನಕಲಿ ದೈವಾರಾಧಕರು. ಅವ್ರು ನಿಜವಾಗ್ಲೂ ಕೂಡ ದೈವವನ್ನ ಪ್ರಾಮಾಣಿಕವಾಗಿ ನಂಬ್ತಾ ಇದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಅಟ್ ದ ಸೇಮ್ ಟೈಮ್ ಅವರು ಬಳಕೆ ಮಾಡಿರುವಂತದ್ದು ಇಲ್ಲಿ ವ್ಯಾಪಾರದ ನೆಲೆಗಟ್ಟಿನ ಮೇಲೆ, ಹಣ ಸುಲಿಗೆ ಮಾಡುವಂತಹ ದಂಧೆಯ ಮೇಲೆ ಈ ಒಂದು ದೈವಾರಾಧನೆಯನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದು ವ್ಯಾಪಕವಾಗಿರುವಂತಹ ಆಕ್ರೋಶ ಕೂಡ ಕಾರಣವಾಗಿದೆ. ಈ ಬಗ್ಗೆ ನಾವು ಈ ಹಿಂದೆ ಚರ್ಚೆಯನ್ನು ಕೂಡ ಮಾಡಿದ್ವಿ. ಮೊನ್ನೆ ಭಾನುವಾರದಂದು ಸ್ವಾಮಿ ಕೊರಗಜ್ಜ ಕ್ಷೇತ್ರ ಕುತ್ತಾರು ಮೂಲ ಸ್ಥಾನಕ್ಕೆ ಈಗಾಗಲೇ ನಮ್ಮ ಹಿಂದೂ ಸಂಘಟನೆಗಳು ಜೊತೆಗೆ ದೈವಾರಾಧಕರು ಆ ಭಾಗದಲ್ಲಿ ಹೋಗಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇನ್ನಾದ್ರೂ ಕೂಡ ಈ ರೀತಿ ದೈವಗಳನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸುವವರು ಏನಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ, ಇದು ಇಲ್ಲಿಗೆ ಕೊನೆಯಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಇವೆಲ್ಲದರ ಜೊತೆಗೆ ಹಲವಾರು ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇದೆ. ನಮ್ಮ ಮಣ್ಣಿನ ಸತ್ವ, ದೈವಾರಾಧನೆ, ಭೂತಾರಾಧನೆ ಈ ಹಂತಕ್ಕೆ ಬಂದು ತಲುಪಿದೆ ಅಂತ ಬಂದಾಗ ಇದಕ್ಕೆ ಕಾರಣ ಯಾರು, ಇದಕ್ಕೆ ಹೊಣೆ ಯಾರು, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು, ಎಲ್ಲ ಪ್ರಶ್ನೆಗಳ ನಡುವೆ ಇವತ್ತಿನ ನಮ್ಮ ಕಾರ್ಯಕ್ರಮ ನಂಬಿಕೆಯ ಒರಿಪಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಈಗಾಗಲೇ ಕರಾವಳಿಯ ಹೊರ ಜಿಲ್ಲೆಗಳಲ್ಲಿ ದೈವಾರಾಧನೆ ಹೆಸರಿನಲ್ಲಿ ಹಣ ಮಾಡ್ತಾ ಇರುವಂತವರ ವಿರುದ್ಧ ಕರಾವಳಿಗರ ದೈವಾರಾಧಕರು ಈಗಾಗಲೇ ಸಿಡಿದೆದ್ದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕಠಿಣವಾಗಿರುವಂತಹ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇವೆಲ್ಲದರ ಜೊತೆಗೆ ತಮಗೆಲ್ಲರೂ ಕೂಡ ಗೊತ್ತಿದೆ, ತಮ್ಮ ಕೆಂಗಣ್ಣಿಗೆ ತಮ್ಗಳಿಗೆ ಬಹಳಷ್ಟು ಬೇಸರಕ್ಕೆ ಕಾರಣವಾಗಿರುವಂತಹ ವಿಚಾರ ಒಂದ್ ಕಡೆ ಬೆಂಗಳೂರು ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಒಂದು ಕೊರಗಜ್ಜನ ಕಟ್ಟೆಯ ವಿಚಾರವಾಗಿ ನಡೆದಿರುವಂತಹ ಒಂದು ಘಟನೆ, ಜೊತೆಗೆ ಮೈಸೂರಿನಲ್ಲಿ ನಡೆದಿರುವಂತಹ ಕೊರಗಜ್ಜನ ಕಟ್ಟೆ, ಜೊತೆಗೆ ಅಲ್ಲಿ ನಡೆದಿರುವಂತಹ ಕಾಂತಾರ ಗುಳಿಗನ ಚರ್ಚೆ, ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ. ಯಾಕೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂತ ಬಂದಾಗ, ಒಂದ್ ಕಡೆ ನಮ್ಮ ದೇವರು ನಂಬಿದವರನ್ನ ಎಂದೂ ಕೂಡ ಬಿಡಲ್ಲ, ಅದೇ ರೀತಿ ನ್ಯಾಯದ ದಾರಿಯಲ್ಲಿ ಹೋದವರನ್ನ ಎಂದೂ ಕೂಡ ಬಿಡಲ್ಲ, ಅನ್ಯಾಯದ ದಾರಿ ಹೋದವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ ಅನ್ನುವಂಥದ್ದು ನಮ್ಗಳಿಗೆ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಬೆಂಗಳೂರಿನಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕೊರಗಜ್ಜನ ಕಟ್ಟೆಯನ್ನ ಸ್ಥಾಪಿಸಿ ಹಣವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡದಾಗಿ ಕೊರಗಜ್ಜನನ್ನ ಪ್ರತಿಷ್ಠಾಪನೆ ಮಾಡಿದಂತಹ ಮಹಿಳೆ ಇದೀಗ ದಿಢೀರ್ ನಾಪತ್ತೆಯಾಗಿದ್ದಾಳೆ. ಆಕೆ ಎಲ್ಲಿ ಹೋಗಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಅಂತ ಪ್ರಶ್ನೆಗಳ ನಡುವೆ ಅವಳು ನೇರವಾಗಿ ಹೇಳಿದ್ರು, ತಮ್ಗೆಲ್ಲರಿಗೂ ಕೊಡ್ಕೊತಿದ್ದೆ, ದೈವ ಕೊರಗಜ್ಜ ಸ್ವಾಮಿ ನನ್ನ ಕನಸಿನಲ್ಲಿ ಬಂದಿದ್ದಾರೆ, ಹಾಗಾಗಿ ನಾನು ಈ ಕಟ್ಟೆಯನ್ನ ಸ್ಥಾಪಿಸಿದ್ದೇನೆ ಅನ್ನುವಂತಹ ಒಂದು ಸುಳ್ಳನ್ನ ಹೇಳಿದ್ಲು. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಆಕೆಯ ಬಣ್ಣ ಈಗಾಗಲೇ ಬಯಲಾಗಿದೆ. ಸಾಮಾಜಿಕ ಕಾರ್ಯಕರ್ತರು ಆ ಬಣ್ಣವನ್ನ ಬಯಲು ಮಾಡಿದ್ದಾರೆ. ಇವೆಲ್ಲದರ ಜೊತೆಗೆ ಆಕೆ ನಾಪತ್ತೆಯಾಗಿದ್ದಾಳೆ. ಜೊತೆಗೆ ಮೈಸೂರಿನಲ್ಲೂ ಕೂಡ ಕೊರಗಜ್ಜನ ಕಟ್ಟೆ ಜೊತೆಗೆ ಕಾಂತಾರ ಗುಳಿಗ ಅನ್ನುವಂತಹ ಗುಳಿಗನ ಒಂದು ಆರಾಧನೆ ಏನಿತ್ತು, ಅಲ್ಲಿ ನಡೆದಿರುವಂತಹ ನೈಜ ಘಟನೆಗಳ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷದರ್ಶಿ ನೇರವಾಗಿ ಆ ವಿಚಾರವನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ. ಸಂಕ್ಷಿಪ್ತವಾಗಿರುವಂತಹ ವಿವರಣೆ ಬರ್ತಾ ಇದೆ, ನೋಡ್ಕೊಂಬನ್ನಿ. ತುಳುನಾಡು ಬಿಟ್ಟು ಅಜ್ಜ ನೆಲೆಸಲು ಸಾಧ್ಯವಿಲ್ಲ. ಕೊರಗಜ್ಜ ಹೆಸರಲ್ಲಿ ದಂಧೆ, ದೈವಾರಾಧಕರ ಎಚ್ಚರಿಕೆ. ಕೊರಗಜ್ಜ ದೈವದ ಹೆಸರಲ್ಲಿ ದಂಧೆ ನಡೆಸುತ್ತಿರುವುದಾಗಿ ಕರಾವಳಿಯ ದೈವಾರಾಧಕರು ಆರೋಪಿಸಿದ್ದಾರೆ. ದೈವದ ಕೋಲ ಸೇವೆಯ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಯನ್ನ ಲೂಟಿ ಮಾಡುತ್ತಿದ್ದಾರೆ ಎಂದು ತುಳುನಾಡ ದೈವಾರಾಧನಾ ಸಂರಕ್ಷಣಾ ಯುವ ವೇದಿಕೆ, ದೈವಾರಾಧನಾ ಸಮಿತಿ ಬೆಳ್ತಂಗಡಿ, ಹಿಂದೂ ಸಂರಕ್ಷಣಾ ಸಮಿತಿಗಳು ಆರೋಪಿಸಿವೆ. ದೈವ ನಿಂದನೆ ಮಾಡಿ ದಂಧೆ ಮಾಡುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿವೆ. ದೈವಾರಾಧನೆ ವಿರುದ್ಧ ಮಂಗಳೂರಿನ ಜನ ಸಿಡಿದಿದ್ದಾರೆ. ಮಂಗಳೂರು ಸಮಸ್ತ ದೈವಾರಾಧಕರಿಂದ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಲಾಗಿದೆ. ದೈವ ನಿಂದನೆ ಮಾಡಿ ದಂಧೆ ಮಾಡುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ. ಮೈಸೂರಿನಲ್ಲೂ ಅಜ್ಜನ ಹೆಸರಿನಲ್ಲಿ ದಂಧೆ, ಹಣ ಸುಲಿಗೆ, ಸತ್ಯ ಬಿಚ್ಚಿಟ್ಟ ಪ್ರತ್ಯಕ್ಷದರ್ಶಿ.
ಮೈಸೂರು ಮೂಲದ ಕೆಲ ಭಕ್ತರು ಆದಿಸ್ಥಳದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಆದಿಸ್ಥಳ ಮತ್ತು ತುಳುನಾಡು ಹೊರತುಪಡಿಸಿ ಕೊರಗಜ್ಜನ ಪ್ರತಿಷ್ಠಾಪನೆಗೆ ಅವಕಾಶವಿಲ್ಲ. ಹೀಗಿದ್ದರೂ ರಾಜ್ಯದ ಕೆಲವೆಡೆ ಕೊರಗಜ್ಜನ ಹೆಸರಿನಲ್ಲಿ ದಂಧೆ ನಡೆಯುತ್ತಿದೆ. ಕೊರಗಜ್ಜನ ಆದಿಸ್ಥಳ ಬಿಟ್ಟು ಬೇರೆ ಕಡೆ ಆರಾಧನೆ ಮಾಡುತ್ತಿರುವುದು ವ್ಯವಹಾರದ ಉದ್ದೇಶವಾಗಿದೆ. ಇದನ್ನ ನಿಲ್ಲಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಕರಾವಳಿಯ ದೈವಾರಾಧಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ತುಳುನಾಡಿನಾದ್ಯಂತ ಹೆಚ್ಚು ಪೂಜಿಸುವ ದೈವವೆಂದರೆ ಕೊರಗಜ್ಜ. ಕಳೆದು ಹೋದ ಯಾವುದನ್ನಾದ್ರೂ ಮರಳಿ ಪಡೆಯಲು ಮಾಡಬೇಕಾದ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು ಅಥವಾ ಯಾವುದೇ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವ ಮೊದಲು ಮತ್ತು ಅಗ್ರಗಣ್ಯವಾಗಿ ಜನರು ಈ ದೈವವನ್ನ ನೆನಪಿಸಿಕೊಳ್ಳುತ್ತಾರೆ. ಕೊರಗತನಿಯ ಐತಿಹಾಸಿಕ ವ್ಯಕ್ತಿಯೇ ಹೊರತು ಪೌರಾಣಿಕ ಸೃಷ್ಟಿಯಲ್ಲ. ಭಾರತೀಯ ದ್ರಾವಿಡರು ತಮ್ಮ ಪೂರ್ವಜರನ್ನ ಆರಾಧನೆ ಮಾಡುತ್ತಾರೆ. ಅವರು ತಮ್ಮ ಸಮುದಾಯಕ್ಕೆ ಹೆಚ್ಚಿನ ಒಳಿತಿಗಾಗಿ ಅಸಾಮಾನ್ಯ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಈ ಕಾರಣದಿಂದಾಗಿಯೇ ಅವರನ್ನ ಅವರ ನಂತರದ ವಂಶಸ್ಥರು ಗುರುತಿಸಿ ಪೂಜಿಸುತ್ತಿದ್ರು. ಕೊರಗತನಿಯ ಒಂಟಿಯಾದಾಗ ಮೈರಕ್ಕ ಎಂಬಾಕೆ ಆತನನ್ನ ದತ್ತು ಪಡೆದು ತನ್ನ 2 ಮಕ್ಕಳೊಂದಿಗೆ ಅವನನ್ನ ತನ್ನ ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಾಳೆ. ಕೊರಗತನಿಯ ಆಗಮನದಿಂದ ಕುಟುಂಬಕ್ಕೆ ಸಮೃದ್ಧಿ ಮತ್ತು ಕುಟುಂಬ ವ್ಯಾಪಾರವೂ ಕೂಡ ಅಭಿವೃದ್ಧಿ ಹೊಂದಿತು. ತನಿಯ ಕೂಡ ಕುಟುಂಬದ ಇತರ ಸದಸ್ಯರೊಂದಿಗೆ ಸೇರಿಕೊಂಡು ಮನೆಯ ಕೆಲಸವನ್ನ ಮಾಡಿ ಮುಗಿಸುತ್ತಿದ್ದ. ಅಲ್ಲಿ ಅವರು ಬುಟ್ಟಿ ತಯಾರಿಕೆ ಮತ್ತು ಕೈಯಿಂದ ಮಾಡಿದ ಬಿದಿರಿನ ವಸ್ತುಗಳನ್ನ ಕೂಡ ಕಲಿತರು. ಒಂದು ದಿನ ಗ್ರಾಮದಲ್ಲಿ ದೈವಗಳಿಗೆ ನೇಮವನ್ನ ಆಯೋಜನೆ ಮಾಡಲಾಗಿತ್ತು ಮತ್ತು ಮೈರಕ್ಕ ಅವರ ಕುಟುಂಬವು ದೇವಸ್ಥಾನಕ್ಕೆ ತೆಂಗಿನಕಾಯಿ, ಬಾಳೆ ಗಿಡಗಳು, ತೆಂಗಿನ ಎಲೆಗಳು ಇತ್ಯಾದಿಗಳನ್ನ ನೀಡಬೇಕಾಗಿತ್ತು. ಈ ಎಲ್ಲಾ ಸಾಮಗ್ರಿಗಳನ್ನ ಸಾಗಿಸಲು ಕನಿಷ್ಠ 7 ಮಂದಿ ಸಾಮರ್ಥ್ಯವುಳ್ಳ ಪುರುಷರು ಬೇಕಾಗಿದ್ರು. ಆ ಸಮಯದಲ್ಲಿ ಯಾರೂ ಲಭ್ಯವಿಲ್ಲದ ಕಾರಣ ಮೈರಕ್ಕ ಇದು ದೇವಾಲಯಕ್ಕೆ ಸಂಬಂಧಿಸಿದ ಪ್ರಮುಖ ಕೆಲಸವಾದ್ದರಿಂದ ತನಿಯನಿಗೆ ಇದನ್ನ ದೇವಸ್ಥಾನಕ್ಕೆ ಸಾಗಿಸುವಂತೆ ಮನವಿಯನ್ನ ಮಾಡಿದ್ರು. 7 ಜನರಿಗೆ ನೀಡುವ ಆಹಾರವನ್ನ ತನಗೆ ನೀಡಬೇಕು, ಆಗ ಮಾತ್ರ ನಾನು ಈ ಹೊರೆಯನ್ನ ಹೊತ್ತು ಹೋಗುತ್ತೇನೆಂಬ ಷರತ್ತಿನ ಮೇಲೆ ತನಿಯನು ಎಲ್ಲಾ ಸಾಮಗ್ರಿಗಳನ್ನ ದೇವಸ್ಥಾನಕ್ಕೆ ಒಬ್ಬನೇ ತಲುಪಿಸಲು ಮುಂದಾಗುತ್ತಾನೆ. ತನಿಯ ನೇಮಕ್ಕಾಗಿ ದೇವಾಲಯದ ಸಾಮಗ್ರಿಗಳನ್ನ ಒಯ್ಯುತ್ತಿದ್ದರೂ ಅವನ ಕೆಳಜಾತಿಯ ಕಾರಣದಿಂದ ಮುಖ್ಯ ದೇವಾಲಯದ ಪ್ರದೇಶಕ್ಕೆ ಪ್ರವೇಶವನ್ನ ನಿರಾಕರಿಸಲಾಯಿತು. ಇದರಿಂದ ಕೋಪಗೊಂಡ ತನಿಯನು, ನಿಮ್ಮ ದೇವರಿಗೆ ನಾವು ನೀಡುವ ವಸ್ತುಗಳು ಬೇಕು, ಆದ್ರೆ ನಾವು ಬೇಡ, ಇದ್ಯಾವ ನ್ಯಾಯವೆಂದು ಪ್ರಶ್ನಿಸಲು ಪ್ರಾರಂಭಿಸುತ್ತಾನೆ. ಆದ್ರೆ ತನಿಯನ ಮಾತಿಗೆ ಯಾರೂ ಕೂಡ ಹಾ ಎನ್ನದೆ ಅವನ ಮಾತನ್ನು ಅಲ್ಲಗಳೆಯುತ್ತಾರೆ. ತನ್ನ ಪ್ರಶ್ನೆಗೆ ಉತ್ತರ ಸಿಗದೆ ಮೌನವಾಗಿ ದೇವಸ್ಥಾನದ ಮೆಟ್ಟಿಲುಗಳ ಬಳಿ ನಿಂತ ತನಿಯ ಕಣ್ಣು ಅಲ್ಲೇ ಪಕ್ಕದಲ್ಲಿದ್ದ ಉಪ್ಪಿನಕಾಯಿ ಮಾಡಲು ಬಳಸುವ ಒಂದು ಹಣ್ಣಿನ ಮರದ ಮೇಲೆ ಬಿತ್ತು. ಮೈರಕ್ಕ ಈ ಹಿಂದೆ ಉಪ್ಪಿನಕಾಯಿ ಖಾಲಿಯಾಗಿದೆ ಎಂದು ಹೇಳಿದ ಮಾತನ್ನು ನೆನಪಿಸಿಕೊಂಡು ತನಿಯನು ಆ ಹಣ್ಣುಗಳನ್ನ ಕೊಯ್ಯಲು ಮುಂದಾಗುತ್ತಾನೆ. ಹಣ್ಣುಗಳು ಅವನಿಗೆ ಎಟುಕದ ಕಾರಣ ತನ್ನ ಒಂದು ಕಾಲನ್ನ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಇಡುತ್ತಾನೆ. ಆಗಲೂ ಅವನಿಗೆ ಮರದ ಕೊಂಬೆಗಳು ಎಟಕುವುದಿಲ್ಲ. ಆದ್ದರಿಂದ ತನ್ನ ಮತ್ತೊಂದು ಕಾಲನ್ನ ದೇವಾಲಯದ ಕಲಶದ ಮೇಲೆ ಇಡುತ್ತಾನೆ. ದೇವಾಲಯದೊಳಗಿದ್ದ ದೈವವು ಕೋಪದಿಂದ ಮಾಯವಾಯಿತಂತೆ. ಆಗ ಅಂದಿನಿಂದ ತನಿಯ ದೈವತ್ವವನ್ನ ಪಡೆದನು ಎಂದು ಕೆಲವು ಕಥೆಗಳು ಹೇಳುತ್ತವೆ. ಇದು ನಮ್ಮ ತುಳುವರ ನಂಬಿಕೆ. ಈ ನಮ್ಮ ಮಣ್ಣಿನ ಸತ್ವ ಏನಿದೆ, ದೈವಾರಾಧನೆ, ಭೂತಾರಾಧನೆ, ಸ್ವಾಮಿ ಕೊರಗಜ್ಜ, ಗುಳಿಗಜ್ಜ ಇದೀಗ ಹೊರ ಜಿಲ್ಲೆಗಳಿಗೆ ವ್ಯಾಪಾರದ ವಸ್ತುವಾಗ್ತಾ ಇದೆಯಾ, ಹಣ ವಸೂಲಿ ಮಾಡ್ಲಿಕ್ಕೆ, ದಂಧೆ ಮಾಡ್ಲಿಕ್ಕೆ ಇದೊಂದು ಕಾರಣವಾಗ್ತಾ ಇದೆ ಅಂತ ಪ್ರಶ್ನೆಗಳ ನಡುವೆ, ಒಂದು ಬೇಸರಗಳ ನಡುವೆ ಇವತ್ತಿನ ಚರ್ಚೆನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಅತಿಥಿ ಗಣ್ಯರು ಜಾಯಿನ್ ಆಗಿದ್ದಾರೆ. ನಾನು ಇವತ್ತಿನ ಚರ್ಚೆಯನ್ನ 3 ಆಯಾಮಗಳಲ್ಲಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಅಂತ ಬಂದಾಗ, ಒಂದ್ ಕಡೆ ಈ ಒಂದು ಚರ್ಚೆಯಲ್ಲಿ
ಬೆಂಗಳೂರಿನಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಆ ಮಹಿಳೆ ಪ್ರತಿಷ್ಠಾಪನೆ ಮಾಡಿರುವಂತಹ ಕೊರಗಜ್ಜನ ಒಂದು ಕಟ್ಟೆ, ಆ ಮಹಿಳೆಯ ನಿಜ ಬಣ್ಣ ಈಗಾಗಲೇ ಬಯಲಾಗಿದೆ. ಕನಸಿನಲ್ಲಿ ಅಜ್ಜ ಬಂದಿದ್ದಾರೆ, ನನ್ಗೆ ಕಟ್ಟೆಯನ್ನ ಕಟ್ಟಬೇಕು ಅನ್ನುವಂತ ಹೇಳಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಆಕೆ ಹೇಳಿದ್ದಾಳೆ. ಆದ್ರೆ ಆಕೆ ಮೂಲತಃ ನಮ್ಮ ಮಂಗಳೂರಿನವರೇ ಬರ್ತಾರೆ. ಯಾಕಂತ ಹೇಳಿದ್ರೆ ಅವರ ಗಂಡ ನಮ್ಮ ಮಂಗಳೂರಿನಲ್ಲಿ ಇರುವವರು ಮೋಹನ್ ಅಂತವರು, ಅವರು ತುಳುನಲ್ಲೇ ಮಾತನಾಡ್ತಾರೆ, ಹಾಗಾಗಿ ತುಳು ಗೊತ್ತಿದೆ. ಸೊ ಹಾಗಾಗಿ ನಾನು ಆ ಒಂದು ವಿಚಾರದ ಬಗ್ಗೆ ಮಾತನಾಡ್ತೀನಿ. ಯಾಕಂತ ಬಂದಾಗ ನನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮೋಹನ್ ಅವರು ಕೂಡ ನನ್ನ ಜೊತೆ ಮಾತನಾಡ್ಲಿಕ್ಕಿದ್ದಾರೆ. ಯಾರು? ಆ ಮಹಿಳೆಯ ಗಂಡ, ಅಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಕೊರಗಜ್ಜನನ್ನ ಪ್ರತಿಷ್ಠಾಪಿಸಿದ ಮಹಿಳೆಯ ಗಂಡ ಮೋಹನ್ ಅವರು ನಮ್ಮ ಮಂಗಳೂರಿನವರು, ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತುಳು ಬಾರಿ ಪುರ್ಲುಡು ಬರ್ಪುಣ ಅಡ ತುಳುಟೆ ಪಾತೆರುವ ದೇಪಣ ಆ ಪೊಂಜೋ ಪಂದಿತಿನ ಹಿಂಗ್ ತುಳು ಬರ್ಪುಜಿ ಪಂಡದು ಒಂದು ಸುಳ್ಳು ಆಯ್ನಂಚಿನ ಪಾತೆರ ಈ ಕಂಡನನ್ ಬುಡ್ದು ಆರು ಬ್ಯಾಂಗ್ಳೂರ್ಗು ಪೋತೇರು ಅಲ್ಪ ಎಂಚೊಲ್ಲೇರು ಪಂಪಂಚಿನ ಪ್ರಶ್ನೆ. ಆ ವಿಚಾರದ ಬಗ್ಗೆ ಸವಿಸ್ತಾರವಾದ ಚರ್ಚೆ ಒಂಜಿ ವಿಭಾಗ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಮತ್ತೊಂದು ಚರ್ಚೆ ಯಾವ ಆಯಾಮದಲ್ಲಿ ನಡೆಯುತ್ತೆ ಅಂತ ಬಂದಾಗ, ಮೈಸೂರಿನಲ್ಲಿ ಕೊರಗಜ್ಜ ಕೋಲ ನಡೆದಿತ್ತು. ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ನಡೆದಿರುವಂತಹ ಕೊರಗಜ್ಜ ಕೋಲ ಏನಿದು ಬಹಳಷ್ಟು ಪ್ರಖ್ಯಾತಿಯನ್ನ ಪಡೆದಿತ್ತು ಪ್ರಥಮವಾಗಿ. ಆದ್ರೆ ತದನಂತರ ಅಲ್ಲಿ ಗೊತ್ತಾಗಿದ್ದದ್ದು, ಎಲ್ಲಿ ಕಾಂತಾರ ಗುಳಿಗ ಬಂತು ನೋಡಿ, ಅಲ್ಲಿ ತನಕ ಗೊತ್ತಾಗಿರುವಂಥದ್ದು ಅಲ್ಲೂ ಕೂಡ ವ್ಯಾಪಾರ ಆಗ್ತಾ ಇದೆ ಅನ್ನುವಂಥದ್ದು. ಈ ಒಂದು ಕೋಲ ನಡೆಯುವಾಗ ಆ ಒಂದು ಸ್ಥಳದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮವರೇ, ನಮ್ಮ ಊರಿನವರೇ, ನಮ್ಮ ಅಜ್ಜ ಅಲ್ಲಿ ಇರ್ತಾನಂತ ಬಂದಾಗ ಎಲ್ಲರಿಗೂ ಕೂಡ ಭಯ ಭಕ್ತಿ ಇದ್ದೇ ಇರುತ್ತೆ. ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು, ಅಲ್ಲಿ ಆಗ್ತಾ ಇರುವಂತಹ ಒಂದು ಹಣದ ಸುಲಿಗೆಯ ದಂಧೆಯನ್ನ ನೋಡಿದಾಗ ಅಲ್ಲಿಂದ ಹೊರಗೆ ಬಂದಂತಹ ಪ್ರತ್ಯಕ್ಷದರ್ಶಿ, ಅಲ್ಲಿರುವಂತಹ ನೈಜ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಡ್ಲಿಕ್ಕಿದ್ದಾರೆ. ಇದು ಒಂದು ಆಯಾಮ ಅಂತ ಬಂದಾಗ, ಮತ್ತೊಂದು ಆಯಾಮದಲ್ಲಿ ಹಲವಾರು ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಾ ಇದೆ. ನಮ್ಮೂರಿನ ಮೈಸೂರಿನ ಚಾಮುಂಡೇಶ್ವರಿ ತಾಯಿಯನ್ನ ತುಳುವವರು ನಂಬ್ತಾ ಇದ್ದಾರೆ, ಚಾಮುಂಡಿ ಅನ್ನುವಂತಹ ಹೆಸರಿನಲ್ಲಿ ನಂಬುತ್ತಾ ಇದ್ದಾರೆ. ಅವರು ನಂಬಬಹುದು ಚಾಮುಂಡೇಶ್ವರಿ ತಾಯಿಯನ್ನ, ಮೈಸೂರಿನ ಚಾಮುಂಡೇಶ್ವರಿ ತಾಯಿಯನ್ನ. ನಾವು ನಂಬಿದ್ರೆ ಏನ್ ತಪ್ಪು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮೈಸೂರಿನ ಭಾಗದವರು ತುಳುವರಿಗೆ ಕೇಳಿದ್ದಾರೆ. ಇವೆಲ್ಲದರ ಜೊತೆಗೆ ನಾನು ಕೂಡ, ನಮ್ಮಲ್ಲೂ ಕೂಡ ಪ್ರಶ್ನೆಗಳಿವೆ. ಅನೇಕ ಜನರು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ತುಳುನಾಡಿನ ಕೊರಗಜ್ಜ ದೈವ ಗುಳಿಗಜ್ಜನನ್ನ ಯಾಕೆ ಘಟ್ಟದವರು ನಂಬಬಾರದು? ತುಳುನಾಡಿನಲ್ಲಿ ಮಾತ್ರವೇ ನಂಬಬೇಕಾ? ಕರಾವಳಿ ಭಾಗದಲ್ಲಿ ಮಾತ್ರವೇ ನಂಬಬೇಕಾ? ಬೇರೆ ಭಾಗಗಳಲ್ಲಿ ನಂಬಬಾರ್ದಾ? ಹೊರ ಜಿಲ್ಲೆಗಳಲ್ಲಿ, ಹೊರ ಭಾಗಗಳಲ್ಲಿ ನಂಬಬಾರ್ದಾ? ಇಂಥ ಅನೇಕ ಪ್ರಶ್ನೆಗಳ ನಡುವೆ 3 ಆಯಾಮಗಳಲ್ಲಿ ಇವತ್ತಿನ ಚರ್ಚೆನ ನಾನು ಪ್ರಾರಂಭ ಮಾಡ್ತೀನಿ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದೆ. ಮೊದಲದಾಗಿ ಸಾಮಾಜಿಕ ಹೋರಾಟಗಾರರು, ಈ ಒಂದು ವಿಚಾರವನ್ನ ಜೊತೆಗೆ ಆ ಮಹಿಳೆಯ ನಿಜ ಬಣ್ಣವನ್ನ ಬಯಲು ಮಾಡಿದಂತಹ ದೀಪು ಶೆಟ್ಟಿಗರ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ನಾನು ಈಗಾಗಲೇ ಹೇಳಿದಾಗೆ ಮೈಸೂರಿನಲ್ಲಿ ಕೊರಗಜ್ಜನ ಕಟ್ಟೆ ಸ್ಥಾಪನೆ ಆಗಿದೆ, ಪ್ರತಿಷ್ಠಾಪನೆ ಆಗಿದೆ. ಅಲ್ಲಿ ಕಾಂತಾರ ಗುಳಿಗವು ಕೂಡ ಬಂದಿದೆ. ಆ ಗುಳಿಗನ ಆರಭಟವನ್ನು ಕೂಡ ಕಳೆದ ಬಾರಿ ನಮ್ಮ ಪ್ರೈಮ್ ಡಿಬೇಟ್ ನಲ್ಲಿ ನಾವು ಹಾಕಿದ್ವಿ. ಸೊ ನಮ್ಮ ಜೊತೆ ಆ ಭಾಗದ ಪ್ರತ್ಯಕ್ಷದರ್ಶಿ, ಜೊತೆಗೆ ನಮ್ಮ ತುಳುನಾಡಿನವರು, ಅವರು ದೈವ ಅಂತ ಬಂದಾಗ ಎಲ್ಲರಿಗೂ ಕೂಡ ಒಂದು ಭಯ ಭಕ್ತಿ ಇರುತ್ತೆ. ನಾವು ಕೂಡ ಕೈ ಮುಗಿತೀವಿ, ನೋ ಡೌಟ್. ಆ ಹಿನ್ನೆಲೆಯಲ್ಲಿ ಪ್ರಾಮಾಣಿಕವಾಗಿ ನಂಬಿ ತದನಂತರ ಅಲ್ಲಿ ಆಗ್ತಾ ಇರುವಂತದ್ದು ವ್ಯಾಪಾರ ಅಂತ ಗೊತ್ತಾದ ಮೇಲೆ ಅದರಿಂದ ಹೊರ ಬಂದು ಅಲ್ಲಿ ಇದ್ದಂತಹ ವ್ಯಕ್ತಿ ಪ್ರತ್ಯಕ್ಷದರ್ಶಿಗಳು, ದೈವ ಭಕ್ತರು. ನಮ್ಮ ಜೊತೆ ನಿಮಿಷ್ ರಾಜ್ ಅವರು ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ನಿಮಿಷ್ ರಾಜ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ನಾನು ಈ ದೈವಾರಾಧನೆಯ ವಿಚಾರವಾಗಿ ಹಲವು ಆಯಾಮಗಳಲ್ಲಿ ಎದ್ದಿರುವಂತಹ ಪ್ರಶ್ನೆಗಳ ನಡುವೆ ನಾನು ಪ್ರಶ್ನೆ ಇದೆ, ಆ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಹಾಗಾಗಿ ನಮ್ಮ ಜೊತೆ ದೈವಾರಾಧನೆ ಚಿಂತಕರು ತಮ್ಮಣ್ಣ ಶೆಟ್ಟಿ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ತಮ್ಮಣ್ಣ ಶೆಟ್ಟಿ ಅವರಿಗೆ. ನಮಸ್ತೆ ಸರ್. 3 ಅತಿಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. 3 ಆಯಾಮಗಳಲ್ಲಿ ಇವತ್ತಿನ ಚರ್ಚೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಒಂದು ವಿಚಾರ ಮಂಥನ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ನಮ್ಮ ಊರಿನ ಮೋಹನ್ ಪಂಪಿನರೆಗೆ ನ್ಯಾಯ ತಿಕ್ಕಡು ಪಂಪನಂಚಿನ ವಿಚಾರಗಳಲ್ಲಿ ನಿಂತ ಕಾರ್ಯಕ್ರಮ ದಯಪನಗ ಆ ಮೋಹನೆರ್ನ ಬಾಲೆ ಈ ದೊಡ್ಡಬಳ್ಳಾಪುರ ಉಪ್ಪುನಂಚಿನ ಪೊಂಜೋಡ ಉಂಡು ಪನಗ ಅರ್ನನೆ ಬೊಡಿದಿ ಐಟ್ರಂಟ್ ಪಾತರೆಜ್ಜಿ ಆಂಡ ಮೋಹನೆರೆಗ್ ಆ ಜೋಕುಲ್ ಬೋಡು ಆಂಡ ಐತ ಓಲೇರ್ ಪಂದು ಗೊತ್ತುಜಿ ಅರ್ನ ಬೇಜಾರೆಲ್ಲ ಪಾತಿರ್ತಾರೆ. ಐತ ಬಗ್ಗೆ ನಾನು ದುಂಬಗ ಪಾತಿರ್ವೆ. ನೇರವಾಗಿ ನಾನು ದೀಪು ಶೆಟ್ಟಿಗರ್ ಅವ್ರ ಜೊತೆ ಫಸ್ಟ್ ರಿಯಾಕ್ಷನ್ ಹೋಗ್ತೀನಿ ಸರ್. ಯಾಕಂತ ಬಂದಾಗ ಈ ಒಂದು ವಿಚಾರ ಪ್ರಥಮವಾಗಿ ಬಂದಾಗ ನಮಗೂ ಕೂಡ ಬಂದಿತ್ತು, ಏನ್ ತಪ್ಪು, ಏನು ಸಮಸ್ಯೆ ಇದೆ, ಅವರು ಕೂಡ ದೈವವನ್ನ ನಂಬ್ತಾ ಇದ್ದಾರೆ ಅನ್ನುವಂಥದ್ದು, ನಮ್ಮಷ್ಟೇ ಭಯ ಭಕ್ತಿ ಅವ್ರಿಗೆ ಇರಬಹುದು ಅನ್ನೋದು. ಆದ್ರೆ ತದನಂತರ ತಾವುಗಳು ಆಕೆಯ ಬಣ್ಣವನ್ನ ಬಯಲು ಮಾಡಿದ್ರಿ. ಯಾಕಂತ ಹೇಳಿದಾಗ ಅವಳು ಈ ಭಾಗದವಳೆ, ಮದುವೆ ಆಗಿದ್ದಾಳೆ, ಆದ್ರೆ ಅಲ್ಲಿ ಹೋಗಿ ಸೆಟಲ್ ಆಗಿದ್ದಾಳೆ. ತದನಂತರ ಆಗಿರುವಂತಹ ಒಂದು ಈ ಒಂದು ವಿಚಾರಗಳು, ವಿವಾದಗಳ ನಡುವೆ ಇದೀಗ ಬಂದಂತಹ ವಿಚಾರ ಅಂತ ಬಂದಾಗ ಆಕೆ ಈಗ ಅಲ್ಲಿ ಇಲ್ಲ. ಕೊರಗಜ್ಜನನ್ನ ಪ್ರತಿಷ್ಠಾಪಿಸಿದಂತ ದೊಡ್ಡಬಳ್ಳಾಪುರದ ಮಹಿಳೆ ಅಲ್ಲಿ ಇಲ್ಲ, ಈಗ ದಿಢೀರ್ ನಾಪತ್ತೆಯಾಗಿದ್ದಾಳೆ ಅನ್ನುವಂಥದ್ದು. ಎಸ್ ಸರ್, ಏನ್ ಹೇಳ್ತೀರಾ ಫಸ್ಟ್ ರಿಯಾಕ್ಷನ್? ನೋಡಿ, ಅದೇ ಹೇಳುದು, ದೈವ ಯಾವತ್ತು ಸತ್ಯವನ್ನು ಹೊರಗಾಗ್ತದೆ, ನಾವು ಎಷ್ಟೇ ಮುಚ್ಚಿಟ್ರು ಹೊರಗಾಗ್ತದೆ. ಯಾಕಂತ ಹೇಳಿದ್ರೆ ಈ ವಿಷಯ ಫಸ್ಟ್ ಚಾನೆಲ್ ಗಳಲ್ಲಿ ಫಸ್ಟಿಗೆ ನಾರ್ಮಲ್ ಆಗಿ ಜನಗಳ ನಡುವೆ ಮಾತುಕತೆ ಆದಾಗ ನಾವು ಕೂಡ ಹೆಚ್ಚು ಗಮನಿಸ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ನಂಬ್ತಾರೆ, ಅವರದ್ದು ಭಕ್ತಿ ಎಂತದೊಂದು ಸಮಥಿಂಗ್ ಎಂತದೊಂದು ಆಗ್ತಾ ಉಂಟಂತೆ ಒಂದು ಆಲೋಚನೆ ಬಂತು.
ಯಾವಾಗ ಅಲ್ಲಿ ದುಡ್ಡು ಗೂಗಲ್ ಪೇ ಅಂತೆಲ್ಲ ಬಂತ, ಆಗ ನಾವು ಸೊಮ್ಮೆ ಕಾಲ್ ಮಾಡಿ ನೋಡಿದಾಗ ಅಲ್ಲಿ 10,000 20,000 ಅಂತ ಹೇಳಿದ್ರಲ್ಲ, ಆಗ ನಮ್ಗೂ ಕೂಡ ಗೊತ್ತಾಯ್ತು ಇದು ಭಕ್ತಿದಲ್ಲ, ಇಲ್ಲಿ ಎಂತದೊಂದು ಸಮಥಿಂಗ್ ರಾಂಗ್ ಇದೆ ಅಂತ ಹೇಳಿ ದೇವರೇ ಆ ಸಮಯಕ್ಕೊಂದು ಆಲೋಚನೆ ಕೊಟ್ರು. ಯಾಕಂತ ಹೇಳಿದ್ರೆ ನಾವು ದೈವವನ್ನೇ ಆಲೋಚಿಸಿ ನಾವು ಪ್ರತಿ ಕೆಲಸವನ್ನು ಮಾಡುವ ಕಾರಣ ದೈವದ ಆಜ್ಞೆಯ ಪ್ರಕಾರ ಒಂದೇ ಹೆಜ್ಜೆ ಇದಕ್ಕೆ ಇಡುವಂತ ಯೋಚಿಸಿಕೊಂಡು ಒಂದೇ ಹೆಜ್ಜೆ ಇತ್ತೆ. ಎಟ್ಟಾಗ ನಾರ್ಮಲ್ ಆಗಿ ಮಹಿಳೆ ಹತ್ರ ನಾರ್ಮಲ್ ಆಗಿ ಮಾತಾಡಿದೆ. ಯಾಕಂತ ಹೇಳಿದ್ರೆ ಸತ್ಯ ತಿಳಿಬೇಕಂತ ಹೇಳಿದ್ರೆ ನಾವು ಬೇರೆ ರೀತಿಯಲ್ಲಿ ಹೋದ್ರೆ ಆಚಿಂದ ಸತ್ಯ ಬರುವುದಿಲ್ಲ. ನೆಕ್ಸ್ಟ್ ಕ್ರಮದಲ್ಲಿ ಮಾತಾಡಿದೆ, ಎಂತೆಲ್ಲ ಬೇಕು ಎಂತೆಲ್ಲ ಮಾತಾಡಿ ವಿಷಯಗಳನ್ನು ತಿಳಿಸಿಕೊಂಡ ನಂತರ ಮಹಿಳೆ ಒಂದು ಮಾತು ಹೇಳಿತ್ತು, ಅದೊಂದು ಬಹಳ ಆಶ್ಚರ್ಯ ಆಗಿತ್ತು. ಏನಂತ ಹೇಳಿದ್ರೆ ನನಗೆ ಕೊರಗಜ್ಜ ಬಂದು ತುಳು ಕಲಿಸಿದ್ದಾರೆ ಅಂತ ಹೇಳಿತ್ತು ಮಹಿಳೆ, ಮಗುವಿಗೆ ಸಹ ತುಳು ಕಲಿಸಿತ್ತಂತ. ನನಗೊಂದು ಇದೊಂದು ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ, ಈಗ ಅಜ್ಜ ಇವರಿಗೆ ಸಹ ಒಂದು ಗಳಿಗೆಯಲ್ಲಿ ಬಂದು ಹೋಗುದು, ಯಾರು ನೇಮ ಇದು ಮಾಡುವಾಗ ಸಹ ಅದೊಂದು ಗಳಿಗೆ ಅಂತ ಇರ್ತದೆ, ಅದ್ರಲ್ಲಿ ಇದೆ. ಅದು ಅಷ್ಟು ಹೊತ್ತು ಮಾತಾಡ್ಬೇಕಂತ ಹೇಳಿದ್ರೆ ಅಷ್ಟು ಭಕ್ತಿಯಲ್ಲಿ ಅಷ್ಟು ಪುಣ್ಯ ಮಾಡಿ ಅಂತ ಒಂದು ವ್ಯಕ್ತಿಗಳಾಗಿರ್ಬೇಕು. ಅಷ್ಟು ಪುಣ್ಯ ಮಾಡಿದ ವ್ಯಕ್ತಿಯಲ್ಲಿ ಅಂತ ಕೆಟ್ಟ ಭಾಷೆಗಳು ಬರುದಿಲ್ಲ. ಆ ಮಹಿಳೆಯ ಬಾಯಲ್ಲಿ ಬಂದಂತ ಕೆಟ್ಟ ಭಾಷೆ, ಅಲ್ಲಿ ಯಾರೊಬ್ಬ ಗಂಡಂತ ಫೋನ್ ಕೊಟ್ಟರು ಅವನ ಬಾಯಲ್ಲಿ ಬಂದಂತ ಕೆಟ್ಟ ಭಾಷೆಗಳು, ಕೆಟ್ಟ ಪದಗಳು, ದೇವರು ಒಂದು ಆ ನಮ್ಮ ವಾತಾವರಣಕ್ಕೆ ಬಂದಿದಾರಂತಾದಾಗ ಅಲ್ಲಿಯ ಮನೋಭಾವನೆ ಬದಲಾಗ್ತದೆ. ನಾವು ದೇವಸ್ಥಾನಕ್ಕೆ ಹೋದಾಗ ಮೌನ ಇರ್ತದೆ, ಯಾಕೆ ಹೇಳಿ ದೇವರ ಅನುಗ್ರಹ ಇರುವಂತ ಒಂದು ಜಾಗದಲ್ಲಿ ಎಷ್ಟು ಬೊಬ್ಬೆ ಹೊಡೆಯೋ ಎಂತ ಇರಲಿ ನಾವಿಲ್ಲಿ ಎಷ್ಟೋ ಮಾತಾಡ್ಬೋದು, ಅಲ್ಲಿ ಹೋದಾಗ ನಮ್ಮ ಬಾಯಲ್ಲಿ ಮಾತುಗಳು ಬರುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಆ ಕಾರ್ಮಿಕ ಇರ್ತದೆ ಆ ಕ್ಷೇತ್ರದಲ್ಲಿ. ದೇವರು ಈ ಮಾಡಿದ ಕ್ಷೇತ್ರದಲ್ಲಿ ಈ ರೀತಿ ಇರುವಾಗ ಈ ಮಹಿಳೆ ಈ ರೀತಿ ಮಾತಾಡುವಾಗ ಯಾಕೋ ಮಿಸ್ ಹೊಡೆಯಿತು. ಬಟ್ ನಿಜವಾಗಿ ಹೇಳ್ತೇನೆ, ನಾನು ಇಲ್ಲಿ ಚಾನಲ್ಗೆ ಬಂದೆ, ಮಾತಾಡಿ ಹೋದ ನಂತರ ಮರುದಿವಸ ನಾನು ಮಾಡಿದ ಕೆಲಸ, ನಾನು ಪೂಜಿಸುವ ರಕ್ತೇಶ್ವರಿ ತಾಯಿಯಲ್ಲಿ ಪ್ರಾರ್ಥಿಸಿದ ಒಂದೇ, ಅವರು ಅಜ್ಜ ಬಂದು ತುಳುಗಲಿಸಿದಂತೆ ಹೇಳಿದ್ದಾರೆ, ದೇವರೇ ನನ್ಗೆ ಭಕ್ತಿ ಇರುವುದು ನಿನ್ನ ಮೇಲೆ, ನಿನ್ನ ನಂಬಿಕೆಯ ಮೇಲೆ ನಿನಗೆ ಕೈ ಮುಗ್ದು ಹೋಗಿದ್ದೇನೆ, ಇದಕ್ಕೊಂದು ಎಂತ ಅಂತೇಳಿ ನೀನೇ ಇದನ್ನು ತೋರಿಸಿಕೊಡುವಂತ ಜವಾಬ್ದಾರಿ ನಿನ್ಗೆ ಬಿಟ್ಟದ್ದು, ನಿನಗಿಂತ ದೊಡ್ಡವರು ಯಾರಿಲ್ಲ. ಅದರ ನಡುವೆ ದೈವದವರದ್ದು ಕೆಲವರದ್ದು ಮಾತುಕತೆ ಆಗ್ತಿತ್ತು, ಏನಂತೇಳಿ ಅಲ್ಲಿ ಮಾಡಿದ್ರೆ ತಪ್ಪೇನು, ಆಗೇನು, ಈಗೇನಂತ. ಆಗ ನನ್ಗೆ ಮತ್ತೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಸರಿ, ಇವರು ಮಾಡ್ಬೋದು ಹೇಳ್ತಾರೆ, ಒಂದು ಸೈಡಿಂದ ಮಾಡಬಾರ್ದು ಹೇಳ್ತಿದ್ದಾರೆ, ಇಲ್ಲಿ ಈ ಮಹಿಳೆ ಈ ರೀತಿ ಮಾಡ್ತಿದ್ದೆ ತಪ್ಪೇನಂತ ಹೇಳ್ತಿದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥಿಸಿದೆ, ನನಗೆ ಏನು ಬೇಡ, ನನ್ಗೆ ಎಂತಾದ್ರೆ ಮನಸ್ಸಿಗಿದಾದ್ರೆ ನಾನು ಗೊಂದಲಗಳಾದ್ರೆ ಕೊನೆಗೆ ಹೋಗುದು ನಮ್ಮ ದೈವದ ಬಳಿಗೆ. ಬೆಳಗ್ಗೆ ಹೋಗಿ ಪ್ರಾರ್ಥಿಸಿದೆ. ಅದಲ್ಲದೆ ಇಲ್ಲಿ ಬಂದವರಲ್ಲೇ ಕೇಳಿದೆ, ಅವರು ಬೆಳಗ್ಗೆ 4:15 ಗಂಟೆಗೆ ಹೋಗಿ ಅಂತ ಹೇಳಿದ್ರು ನಂಗೊಂದು ಬ್ರಾಹ್ಮಿ ಮುಹೂರ್ತದಲ್ಲಿ. ಸೊ ಅದಕ್ಕೆ ನಾನು ಹೋಗಿ ಆವತ್ತು ನಾನು ಪ್ರಾರ್ಥಿಸಿದೆ. ಅವತ್ತು ಎಲ್ಲಿಗೆ ಹೋದ್ರಿ? ನಮ್ಮ ಮನೆದೆ. ನಾನು ಡೈಲಿ ನನಗೆ ಇಲ್ಲಿ ತನ್ನ ಕೆಸರು ತಂದು ಕೊಟ್ಟ ಒಂದು ದೈವ ಅದು. ಅಲ್ಲಿ ಹೋಗಿ ಕೈ ಮುಗಿದೆ ಆ ತಾಯಿಯಲ್ಲಿ. ಕೈ ಮುಗಿದು ಅದೇ ದಿವಸ ಕಾಲೇಜ್ಗೆ ಹೋಗುವಾಗ 9 ಗಂಟೆಗೆ ಕರೆ ಬಂತು, ಈ ವ್ಯಕ್ತಿಯಿಂದ ಕರೆ ಬಂತು. ಕರೆ ಬಂದಾಗ ಅದೇ ನನ್ನ ಹೆಂಡತಿ ಅವಳಂತ ಹೇಳಿದ್ರು, ಹೆಂಡತಿ ಅಂತ. ನಾನು ಅದಕ್ಕೆ ನಮ್ಗೆ ಹೇಗೆ ನಮ್ಗುದು ಹೆಂಡತಿ ಅಂತ ಅದಕ್ಕೆ ಕೇಳಿದೆ, ನೀವು ಫಸ್ಟ್ ಒಂದು ವಿಡಿಯೋ ನೋಡಿ ದಯವಿಟ್ಟು ಕನ್ಫರ್ಮ್ ಮಾಡಿ, ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಎಲ್ಲ ಇದೆ ಕಳಿಸ್ತೇನೆ ಅಂತ ಹೇಳಿದ್ರು. ಅದು ಕಳಿಸಿ ಫೋಟೋ ಒಂದು ಕಳಿಸಿದ್ರು. ನೋಡುವಾಗ ಫೋಟೋ ಮ್ಯಾಚ್ ಆಯ್ತು, ಬಹಳ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನಮ್ಗೆ ಬೇಕಾದದ್ದು ಅದು. ನಾವು ಇಲ್ಲಿ ಹೋರಾಟ ಮಾಡ್ತಿರುವುದು ಭಕ್ತಿಯ ವಿರುದ್ಧ ಅಲ್ಲ, ನಡೆಯುವಂತ ನಕಲಿಗಳ ವಿರುದ್ಧ, ದುಷ್ಟರ ವಿರುದ್ಧ. ಭಕ್ತಿಯ ವಿರುದ್ಧ ನಮ್ಮ ಹೋರಾಟ ಯಾವತ್ತೂ ಕೂಡ ಇಲ್ಲ. ಈಗ ಮೈಸೂರಲ್ಲಿ ನಿಂತು ನೀವು ಕೊರಗಜ್ಜನ ಬಗ್ಗೆ ಪ್ರಾರ್ಥಿಸಿ ಪೂಜೆ ಮಾಡಿ ನಾವು ಯಾವತ್ತು ಇಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲಿ ತಂದು ನಿಮ್ಮ ಭಕ್ತಿಗೆ ಯಾರಲ್ಲಿ ಇದು ಮಾಡ್ತಾ ಇದ್ದಾರೆ, ಈಗ ಹೆಚ್ಚಿನವರು ಹೇಳ್ಬಹುದು ಇವರೆಂತ ದೈವ ಕಾಲ ಇವರಿಗೆ ಸಂಬಂಧಪಟ್ಟದ್ದ ಅಥವಾ ಇವರಿಗಿದ, ಅವರ ಹತ್ರ ಕೇಳುದು. ಅವರ ಕೆಲವು ಟ್ರೆಡಿಷನಲ್ ಇದೆ, ಅಲ್ಲಿದು ಸಂಪ್ರದಾಯ, ಅದನ್ನು ನಾವು ಇಲ್ಲಿ ತಂದಿದ್ದು ಮಾಡ್ತೇವಾ? ಬಟ್ ಅಲ್ಲಿ ಹೋದಾಗ ನಾವು ಗೌರವ ಕೊಡ್ತೇವಲ್ಲ ಅವರ ಊರಲ್ಲಿ. ಅದು ಸ್ವಲ್ಪ ಯೋಚಿಸ್ಕೋಬೇಕು ಅವರು. ಈಗ ಇದೇನಾಯ್ತು, ಈಗ ಅಲ್ಲಿ ತಂದ್ರು, ಪ್ರತಿಷ್ಠಾಪನೆ ಮಾಡಿದ್ರು, ಅಜ್ಜ ತೋರಿಸಿದ್ರಂತೆ ಅಲ್ಲಿ ಉಂಟು ಇಲ್ಲಿ ಉಂಟಂತ. ಈಗ ಎಲ್ಲಿ ಹೋಗಿದ್ದಾಳೆ? ಈಗ ಯಾರು ಮಾಡುದು? ಅದು ತಂದಿಟ್ರಲ್ಲ, ಹೋಗಿ ಕೈ ಮುಗ್ದಿದ್ರಲ್ಲ, ಇನ್ನು ನಿಮ್ಮ ಹಿಂದೆ ಬರ್ತದೆ. ಕುಸಲಲ್ಲ, ಇದ್ರಲ್ಲಿ ತಮಾಷೆ ಮಾಡ್ಬೇಡಿ. ಯಾಕಂತ ಹೇಳಿದ್ರೆ ಎಷ್ಟೋ ಮಂದಿ ಒಂದು ಕಲ್ಲಿಟ್ಟು ಅದಕ್ಕೆ ನಾವು ಒಂದು ಇದು ಮಾಡಿದ ತಕ್ಷಣ ನಿಮ್ಮ ಭಕ್ತಿ ನಕಲಿ ಆಗಿರ್ಬಹುದು, ಅಥವಾ ನೀವು ದುಡ್ಡು ಮಾಡ್ಲಿಕ್ಕೆ ಮಾಡಿರ್ಬಹುದು. ಅಲ್ಲಿ ಎಷ್ಟೋ ಮಂದಿ ಭಕ್ತರು ಬಂದು ಅಲ್ಲಿ ಕೈ ಮುಗಿದಾಗ ಅದಕ್ಕೊಂದು ಆಟೋಮೆಟಿಕ್ ಆಗಿ ಶಕ್ತಿ ಬರ್ತದೆ. ಆ ಶಕ್ತಿ ಬಂದ್ಮೇಲೆ ಅದು ಅನುಭವಿಸ್ಲಿಕ್ಕಿದೆ. ಹೇಳುದು ಅದಕ್ಕೆ ಒಟ್ಟಾರೆ ಮಾಡ್ಕೊಂಡು ಹೋಗ್ಬೇಡಿ. ಮತ್ತೆ ನಮ್ಮ ದೈವದ ವಿಷಯದಲ್ಲಿ ನಾವು ಒಂದ್ ಹೇಳುದು, ಕಟ್ಟುವವರಾಗಿರ್ಬೋದು, ದೈವ ಇದು ಮಾಡುವ ನರ್ತಕರಾಗಿರ್ಬೋದು, ಅಥವಾ ನಾವು ಭಕ್ತರಾಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಮೋಸ ಇದ್ರೆ ದೈವ ಯಾರನ್ನೂ ಹೊರಗಾಗ್ತದೆ. ಅದೊಂದು ತಿಳ್ಕೊಳ್ಳಿ. ದೈವ ಯಾರೇ ಮೋಸ ಮಾಡಿದ್ರು ಅದನ್ನು ಹೊರಗಾಕುವಂತ ಕೆಲಸ ದೈವ ಮಾಡ್ತದೆ. ಇಲ್ಲಿ ಅದೇ ಕೆಲಸವನ್ನು ಮಾಡಿದೆ. ಏನು ನಾವೇನು ಶ್ರಮ ಪಟ್ಟು ಅವಳು ಎಲ್ಲಿ ಅಂತೇಳಿ ಹುಡುಕಿಕೊಂಡೆಲ್ಲ ಏನು ಹೋಗ್ಲಿಲ್ಲ. ನಾವು ಖಾಲಿ ಕೈ ಮುಗ್ದದ್ದು. ಆ ಜನ ನಮ್ಮನ್ನು ಕಾಂಟ್ಯಾಕ್ಟ್ ಆಯ್ತು, ನಿಮ್ಮ ಆಡಿಯೋ ನೋಡಿದೆ, ನಿಮ್ಮಲ್ಲಿ ಮಾತಾಡಿದ ಆ ಹೆಂಗಸು ನನ್ನ ಹೆಂಡತಿ, ವಾಯ್ಸ್ ನೋಡಿದಾಗ ಅದೇ ತರ ಇತ್ತು. ಸೊ ಅವಳ ವಿಡಿಯೋ ನೋಡುವಂತ ನಾನು ವಿಡಿಯೋ ನೋಡಿದೆ. ವಿಡಿಯೋ ನೋಡಿದಾಗ ಅವಳೇ, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ ಅಂತ ಹೇಳಿದ್ರು. ನೋಡಿ ಎಲ್ಲಿ ತನಕ ಬಂತು. ನನಗೆ ಆ ವ್ಯಕ್ತಿ ಯಾರಂತ ಸಹ ಗೊತ್ತಿಲ್ಲ, ಆ ಮಹಿಳೆ ಯಾರಂತ ಸಹ ಗೊತ್ತಿಲ್ಲ. ನನಗೆ ಗೊತ್ತಿರುವುದು ದೈವ ಮಾತ್ರ.
ಆ ದೈವ ನನಗೆ ಒಂದು ಮಾಡಿದಕ್ಕೆ ಇದು ಮಾಡಿದ್ರೆ ನನ್ನದು 1% ಪ್ರಯತ್ನ ಅಲ್ಲ. ಸಾಮಾಜಿಕ ಕಾರ್ಯಕರ್ತರವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರೆ 1% ನನ್ನ ಶ್ರಮವೇ ಇಲ್ಲ, ಕಷ್ಟವೇ ಪಟ್ಟಿಲ್ಲ, ಎಂತ ಸಹ ಮಾಡಿಲ್ಲ. ದೈವದ ಭಕ್ತಿ ಅಷ್ಟೇ. ನಾನು ನಂಬಿರುವ ದೈವ ಇದಕ್ಕೆ ಉತ್ತರ ಕೊಟ್ಟಿದೆ ಅಷ್ಟೇ. ಕರೆಕ್ಟ್. ಎಸ್ ಸರ್, ಎಸ್ ಸರ್. ಇದು ದೀಪು ಶೆಟ್ಟಿಗರ್ ಅವರ ಫಸ್ಟ್ ರಿಯಾಕ್ಷನ್. ಜೊತೆಗೆ ಆ ಒಂದು ಆ ಮಹಿಳೆಯ ನಿಜ ಬಣ್ಣ ಬಯಲಾಗಿದೆ ಈಗ ಅಂತ ಬಂದಾಗ, ದೀಪು ಮಾಡಿರುವಂತದ್ದು ಏನಿಲ್ಲ, ಅಲ್ಲಿ ಮೈಸೂರಿಗೆ ಹೋಗಿಲ್ಲ, ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರುವಂತದ್ದು ಇಷ್ಟೇ. ಅವರ ಕುಟುಂಬ ದೈವ, ಆ ದೈವಕ್ಕೆ ಹೋಗಿ ಕೈ ಮುಗ್ದಿದ್ದಾರೆ. ಯಾಕಂದ್ರೆ ಅಜ್ಜನ ಹೆಸರಿನಲ್ಲಿ ಈ ರೀತಿ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ, ಆ ಅನ್ಯಾಯಕ್ಕೆ ತಕ್ಕ ಶಾಸ್ತಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಮಹಿಳೆಯ ಗಂಡ ಈಗಾಗಲೇ ಹೇಳಿರುವಂತದ್ದು. ಆದ್ರೆ ಈಗ ಆ ಮಹಿಳೆ ಇಲ್ಲ, ಅಲ್ಲಿ ದಿಢೀರ್ ನಾಪತ್ತೆಯಾಗಿದ್ದಾಳೆ. ಯಾವ ಮಹಿಳೆ ಹೇಳಿದ್ರು, ನನ್ನ ಕನಸಲ್ಲಿ ಅಜ್ಜ ಬಂದಿದ್ರು, ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿದ್ರು, ಆದ್ರೆ ಆ ಮಹಿಳೆ ಇಲ್ಲ. ಆದ್ರೆ ಈಗಲೂ ಕೂಡ ಆ ಒಂದು ಕ್ಷೇತ್ರ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳ ನಡುವೆ ಅದನ್ನ ಇನ್ನು ಮುಂದಕ್ಕೆ ಪ್ರಸ್ತಾಪ ಮಾಡ್ತೀನಿ. ಅದೇ ರೀತಿ ಮೈಸೂರಿನಲ್ಲೂ ಕೂಡ ನಡೆದಿರುವಂತಹ ವಿಚಾರ ತಮ್ಗಳಿಗೆ ಗೊತ್ತಿದೆ. ಮೈಸೂರಿನಲ್ಲೂ ಕೂಡ ಅಜ್ಜನ ಕಟ್ಟೆಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅದನಂತರ ಅಲ್ಲಿ ಕೋಲ ಕೂಡ ನಡೆಯಿತು. ತದನಂತರ ಅಲ್ಲಿ ಕಾಂತಾರ ಗುಳಿಗ ಅನ್ನುವಂತಹ ಗುಳಿಗದ ದರ್ಶನ ಕೂಡ ನಡೆಯಿತು. ಇವೆಲ್ಲದರ ಜೊತೆಗೆ ಈ ಒಂದು ವಿಚಾರದ ಬಗ್ಗೆಯೂ ಕೂಡ ಅಲ್ಲಿದ್ದಂತಹ ನಮ್ಮವರು, ಅವರು ಅಲ್ಲಿಯ ಪ್ರತ್ಯಕ್ಷದರ್ಶಿ, ಜೊತೆಗೆ ಅಲ್ಲಿ ನಡೆದಿರುವಂತಹ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ನಮ್ ಜೊತೆ ನಿಮಿಷ್ ರಾಜ್ ಅವರು. ಎಸ್ ಸರ್, ಏನ್ ಹೇಳ್ತೀರಾ? ಮೈಸೂರಿನಲ್ಲಿ ಪ್ರಥಮವಾಗಿ ದೊಡ್ಡಬಳ್ಳಾಪುರ ವಿಚಾರ ಬರೋದಕ್ಕಿಂತ ಮೊದಲಾಗಿ ಮೈಸೂರಿನಲ್ಲಿ ಬಂದಿರುವಂತ ತಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಗಳಿಗೆ ಕೂಡ ಗೊತ್ತಿತ್ತು ಮೈಸೂರಿನಲ್ಲಿ ಆರಾಧನೆ ಆಗ್ತಾ ಇದೆ ಅನ್ನುವಂಥದ್ದು. ಪ್ರಥಮವಾಗಿ ನಾವುಗಳು ಅಲ್ಲಿ ಆ ವಿಚಾರದಲ್ಲಿ ಯಾರು ಕೂಡ ಚಕ್ಕಾರ ಎತ್ತಲೇ ಇಲ್ಲ. ಮೈಸೂರಿನ ವಿಚಾರದಲ್ಲಿ ಎಲ್ಲಿ ಬಂದಿರುವಂತದ್ದು ದೊಡ್ಡಬಳ್ಳಾಪುರದಲ್ಲಿ ಯಾವಾಗ ಈ ಸ್ಕ್ಯಾನಿಂಗ್ ಅದು ಬಂತು, ಹಣ ಹಾಕಿ ಈ ರೀತಿ ಸ್ಕ್ಯಾನ್ ಮಾಡಿ ಅಲ್ಲಿ ಗೊತ್ತಾಗಿರುವಂತದ್ದು ಈ ವ್ಯಾಪಾರ ವಹಿವಾಟು ದಂಧೆ. ಅಲ್ಲಿ ತನಕ ಯಾರೊಬ್ರು ಕೂಡ ಅಪೋಸ್ ಮಾಡಿಲ್ಲ. ಏನ್ ಹೇಳ್ತೀರಾ ಸರ್ ಮೈಸೂರು? ಸರ್, ಮೊದಲಿಗೆ ನಾನು ಅಜ್ಜನ ಪರಮ ಭಕ್ತ. ನನಗೆ ಮೈಸೂರಲ್ಲಿ ಅಜ್ಜ ಈ ತರ ನೆಲೆಸಿದ್ದಾರೆ ಅಂತ ಗೊತ್ತಾಗಿದ್ದು ನನಗೆ ಒಂದು ಯೂಟ್ಯೂಬ್ ಚಾನಲ್ ಇಂದ ಗೊತ್ತಾಯ್ತು. ಏನ್ ನಡೀತಾ ಇದೆ ಏನು ಅಂತ. ನಮ್ಗೆ ಭಾರಿ ಖುಷಿ ಆಯ್ತು, ನಮ್ಮ ಮನೆಯವ್ರಿಗಾಗ್ಲಿ ಫ್ಯಾಮಿಲಿ ಕಂಪ್ಲೀಟ್ ಎಲ್ಲರಿಗೂ ಖುಷಿ ಆಯ್ತು. ಒಮ್ಮೆ ಹೋಗಿ ನೋಡುವ ಏನ್ ನಡೀತಾ ಇದೆ, ಎಲ್ಲಿ ಆಗಿದೆ ಅಂತ ಒಂದು ಕುತೂಹಲ ಆಯ್ತಾ. ಅದಾಗಿ ಸ್ಥಾಪನೆ ಆಗಿ 1 ವಾರ 2 ವಾರ ಇದ್ದಂಗೆ ನಾನು ಅಲ್ಲಿ ಹೋದೆ, ಆ ಜಾಗಕ್ಕೆ ಹೋದೆ. ಒಬ್ಬ ತೇಜಕುಮಾರ್ ಅಂತ ವ್ಯಕ್ತಿ ಅಲ್ಲಿರೋ ಅರ್ಚಕರು, ನಾನು ಅವ್ರ ತಲೆಗೆ ಒಂದು ಬಟ್ಟೆ ಕಟ್ಕೊಂಡು ಒಂದು ಕಟ್ಟೆನ ಸ್ಥಾಪನೆ ಮಾಡಿ ಒಂದು ಗರಿ ಹಾಕಿ ನಿಲ್ಸಿರ್ತಾರೆ. ನಾನು ಒಬ್ಬ ಭಕ್ತನಾಗಿ ನಾನು ಹೋಗಿ ನಿಂತ್ಕೋತೀನಿ ಅಲ್ಲಿ, ಏನ್ ನಡೀತದೆ ಏನ್ ನೋಡೋಣ ಅಂತ. ಸುಮ್ನೆ ಒಂದು ಪ್ರಾರ್ಥನೆ ಮಾಡ್ತೀನಿ. ಇವ್ರು ಫಸ್ಟ್ ಒಂದು ಎಲ್ಲರಿಗೂ ನಿಂಬೆಹಣ್ಣು ಕೊಡ್ತಾ ಇರ್ತಾರೆ. ನಾನು ಇದ್ಯಾವುದು ನಿಂಬೆಹಣ್ಣು ಕೊಡ್ತಾ ಇದ್ರಲ್ಲ, ಇದ್ಯಾವುದು ಹೊಸ ಸಿಸ್ಟಮ್, ನಾನೆಲ್ಲೂ ನೋಡಿಲ್ಲ. ನನಗೆ ಒಂದು ಅಜ್ಜನ ಬಗ್ಗೆ ಒಂದು 5 ವರ್ಷದಿಂದ ನಂಗೆ ಗೊತ್ತಾಗಿದ್ದು, ಅಜ್ಜ ಈ ಕೊರಗಜ್ಜ ಅಂದ್ರೆ ಅಂತ. ತುಂಬಾ ಏನು ತಿಳ್ಕೊಂಡಿಲ್ಲ, ದೈವಗಳ ಬಗ್ಗೆ ನಂಗೆ ನಿಜ ಗೊತ್ತಿರ್ಲಿಲ್ಲ. ಅಜ್ಜ ಈ ತರ ಘಟ್ಟ ದಾಟಿ ಹೋಗೋದು ಅದೆಲ್ಲ ನಂಗೆ ಖಂಡಿತ ಗೊತ್ತಿರ್ಲಿಲ್ಲ. ಒಂದು ಅಜ್ಜನ ಭಕ್ತನಾಗಿ ನಾನು ಹೋದೆ. ಅಜ್ಜನ ನಂಬಿ ನಂಗೆ ಕೆಲವೊಂದು ಪವಾಡಗಳು ನನ್ನ ಜೀವನದಲ್ಲಿ ನಡೆದಿದೆ, ಅದಕ್ಕೆ ನಾನು ಅಜ್ಜನ ತುಂಬಾ ಭಕ್ತಿಯಿಂದ ನಾನು ಹೋದೆ. ಆಮೇಲೆ ಅವರು ನಿಂಬೆಹಣ್ಣೆಲ್ಲ ಕೊಟ್ಟು ಕಳ್ಸೋದು, ಮತ್ತೆ ಕಾಯಿ ಎಲ್ಲ ತಗೊಂಡ್ ಹೋಗ್ತಾ ಇದ್ರು, ತೆಂಗಿನಕಾಯಿ ಎಲ್ಲ ಜನ ತಗೊಂಡ್ ಹೋಗ್ತಾ ಇದ್ರು. ಮತ್ತೆ ಆ ತೆಂಗಿನಕಾಯಿನ ಹಿಂದ್ಗಡೆ ಒಂದು ಚೀಲದಲ್ಲಿ ಮಾಡ್ತಾ ಇದ್ರು ಅವರು. ನಾನು ಇದೇನು ಹೊಸದಾಗೆಲ್ಲ ರೂಲ್ಸ್, ನಾನೇನು ಮಾತಾಡಕ್ ಹೋಗಿಲ್ಲ ಅವತ್ತು, ನಾನೇನು ರಿಯಾಕ್ಷನ್ ಮಾಡಕ್ ಹೋಗಿಲ್ಲ. ಒಂದು ಭಕ್ತನಾಗಿ ಹೋಗಿ ಸುಮ್ಮನೆ ನಾನು ಹೋಗಿ ಅಲ್ಲಿ ನಿಂತ್ಕೊಂಡೆ. ಆಮೇಲೆ ಅವ್ರು ಇರಕ್ ಸ್ಟಾರ್ಟ್ ಮಾಡ್ರು, ಈ ನಿಂಬೆಹಣ್ಣ ತಗೊಂಡು ನೀವು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ನಿಮ್ ಮನೇಲಿ ಏನೇ ಸಮಸ್ಯೆ ಇದ್ರು ಇದು ಬಗೆಹರಿಯುತ್ತೆ. ಮತ್ತೆ ಈ 1 ನಿಂಬೆಹಣ್ಣ ನೀವು ಪಾಕೆಟ್ ಅಲ್ಲಿ ಎಲ್ಲರೂ ಮನೇಲಿ ಇಡಿ. ತೆಂಗಿನಕಾಯಿಗೆ ಆ ಕಪ್ಪು ಕರಿಗಂಧ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗಂತೂ. ಅದಕ್ಕೊಂದು ವಿಧಿವಿಧಾನಗಳಿರುತ್ತೆ. ಇವರು 5 ನಿಮಿಷ ಕರಿಗಂಧ ಎತ್ಕೊಂಡ್ ಬಂದ್ಬಿಡೋರು ಒಳಗಡೆ ಹೋಗ್ಬಿಟ್ಟು, ಬೆಂಕಿ ಹಾಕ್ಬಿಟ್ಟು. ಆಮೇಲೆ ತೆಂಗಿನಕಾಯಲ್ಲಿ ಹೇಗ್ ಮಾಡ್ತಾ ಇದ್ರ ಅದು ಗೊತ್ತೇ ಇಲ್ಲ, ಸುಮ್ನೆ ಗರಿಯಿಂದ ಎತ್ಕೊಂಡ್ ಬರೋರು, ಒಳಗಡೆ ಹೋಗಿ ಬರ್ತಿತ್ತು. ನಮ್ಗೆ ಗೊತ್ತಿಲ್ಲಲ್ಲ ಪದ್ಧತಿ ಇದು, ಅವ್ರು ಮಾಡೋರು. ನನ್ಗೆ ಆಮೇಲೆ ತೆಂಗಿನಕಾಯಲ್ಲಿ ಹೋಗ್ಬಿಟ್ಟು ಹಿಂಗೆ ಬಳ್ದಿ ಹಿಂಗ್ ಅಂದ್ಬಿಟ್ಟು ಹಿಂಗ್ ಕೊಟ್ಬಿಡೋರು, ಹೋಗಿ ಸಮಸ್ಯೆ ಬಗೆಹರುತ್ತೆ ಅಂತ. ಈಗ ಅವ್ರೇನ್ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಅಂದ್ರೆ ನಾವ್ ಯಾರಿಗೂ ತೆಂಗಿನಕಾಯಿ ಕೊಟ್ಟಿಲ್ಲ ಅಂತ. ಹಂಗಾರೆ ಈಗ ತೆಂಗಿನಕಾಯಿ ನಿಂಬೆ ಇಸ್ಕೊಂಡಿರೋ ಕಥೆ ಏನಾಗ್ಬೇಕು? ನನ್ನ ಪ್ರಶ್ನೆ ಇಷ್ಟೇ ಆಯ್ತಾ. ತೆಂಗಿನಕಾಯಿ ಕೊಟ್ರೆ ಬಗೆಹರುತ್ತೆ ಅಂತ ಹೇಳಿದಲ್ಲ. ಆಮೇಲೆ ನಾನು ಹೋಗಿ ಅಲ್ಲಿ ಅದು ವಿರುದ್ಧ ನಿಂತೆ. ಈ ತರ ಕ್ರಮ ಒಂದು ದಿನ ಆದ್ಮೇಲೆ ನಾನು ಧ್ವನಿ ಎತ್ತದೆ, ಈ ತರ ಅಲ್ಲ ಇಲ್ಲ ಕ್ರಮಗಳು, ನೀವ್ ಇದನ್ನ ಮಾಡ್ತಿರೋದು ಖಂಡಿತ ತಪ್ಪು, ಈ ತರ ಎಲ್ಲೂ ಕ್ರಮ ಇಲ್ಲ, ನಾನ್ ನಿಮ್ಗೆ ಕ್ರಮ ಬೇಕಾದ್ರೆ ಹೇಳ್ಕೊಡ್ತೀನಿ ನಾನು ನಿಂತೆ ಅಂತ ಹೇಳ್ದೆ. ಇಲ್ಲ ನಾವು ಹಿಂಗೆ ಮಾಡ್ಬೇಕು, ನಾವು ಅನ್ಕೊಂಡಿರೋದು ಅಂತ ಹೇಳಿದ್ರು. ನಾನ್ ಪಟ್ಟು ಹಿಡಿದು ನಿಂತೆ ಅಲ್ಲಿ. ನೀವು ಮಾಡ್ಲಿಲ್ಲ ಅಂದ್ರೆ ನಾನು ಕುತ್ತಾರಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ದೆ. ನೀವು ಈ ತರ ಕ್ರಮ ಪಾಲಿಸ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ಕುತ್ತಾರಲ್ಲಿ ಇನ್ನೊಂದು ಆದಿಸ್ಥಳ ಅಂತ ಉಂಟು, ಮಿಲನ್ ಅಂತ ಒಬ್ಬಿದ್ದಾರೆ, ಅವ್ರಿಗೂ ನಾನು ಕಾಲ್ ಮಾಡಿ ಹೇಳ್ದೆ ಅವತ್ತೆ, ಈ ತರ ಎಲ್ಲ ಹಿಂಗ್ ನಡೀತಾ ಇದೆ, ಇದಕ್ಕೆ ಏನ್ ಬಗೆಹರಿಸಕ್ಕೆ ಏನಾದ್ರು ಪರಿಹಾರ ಇಲ್ಲ, ಎಲ್ಲ ಅಜ್ಜನೇ ನೋಡ್ಕೋತಾರೆ ಅಂತ ಅವ್ರು ಹೇಳಿದ್ರು. ಪಾಪ ಯಾರೇ ದೈವ ವಿಷಯದಲ್ಲಿ ಆಟ ಆಡಿದ್ರು ಅವ್ರು ಅದಕ್ಕೆ ಒಂದಲ್ಲ ಒಂದಿನ ಅದಕ್ಕೆ ಇದ್ ಮಾಡ್ತಾರೆ ಅಂತ. ಬಟ್ ಅದು ನನ್ಗೆ ಮನ್ಸು ತಡಿಲಿಲ್ಲ. ಅಜ್ಜನ ಭಕ್ತನಾಗ ಅಜ್ಜನ್ಗೆ ಅನ್ಯಾಯ ನಡೀತಿದೆ ಅಂದ್ರೆ ಅದು ನಾನು ಕ್ರಮಗಳನ್ನ ಹೇಳ್ಕೊಟ್ಟೆ ಅವ್ರಿಗೆ. ಈ ತರ ರೂಲ್ಸ್ ಇದೆ, ಇಲ್ಲಿ ಹಿಂಗೆ ಬರ್ಬೇಕು, ಈ ತರ ಅಜ್ಜನಿಗೆ ಆಡಂಬರ ಅಂತ ಇಲ್ಲ. ನಾನೊಂದು ಯೂಟ್ಯೂಬ್ ಚಾನಲ್ ಅಲ್ಲೂ ನಾನೇ ಪ್ರಚಾರ ಮಾಡಿದೀನಿ, ಹೆಂಗೆ ರೂಲ್ಸ್ ಬರ್ಬೇಕು, ಮತ್ತೆ ಯಾವ್ದೇ ತರ ನೀವು ಅಲ್ಲಿ ಬೇರೆ ರೀತಿ ಎಲ್ಲ ಬರಂಗಿಲ್ಲ, ಅಜ್ಜ ಅಂದ್ರೆ ಬೇರೆ, ಅಜ್ಜನ ಬಗ್ಗೆ ಫಸ್ಟ್ ನೀವು ತಿಳ್ಕೊಂಡು ಆಮೇಲೆ ಈ ಕ್ಷೇತ್ರಕ್ಕೆ ಬನ್ನಿ ಅಂತ ನಾನೇ ಹೇಳಿದೀನಿ. ಬಟ್ ಅವ್ರು ಒಂದ್ ಸ್ವಲ್ಪ ದಿನ 1 ತಿಂಗಳ ಆಯ್ತು. ಆಮೇಲೆ ಕೋಲಾ ಟೈಮ್ ಎಲ್ಲ ಬಂತು, ಸೆಪ್ಟೆಂಬರ್ 10ನೇ ತಾರೀಕು ಕೋಲಾ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಅವಾಗ ಅದಕ್ಕೆ ಹಿಂದಿನ ಮುಂಚೆ ಸ್ವಲ್ಪ ಗಲಾಟೆ ಆಯ್ತು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಕ್ಕೆ ಯಾವ್ದಾದ್ರು ಬೇರೆ ವಿಷಯದೆಲ್ಲ ಬಂತಲ್ಲಿ, ಏನೋ ಅನೈತಿಕ ಚಟುವಟಿಕೆಗಳೆಲ್ಲ ನಡೀತಿರೋ ಬಗ್ಗೆ ಎಲ್ಲ ನಂಗೆ ಗಮನಕ್ಕೆ ಬಂತು. ಆಮೇಲೆ ನಾನು ಹೋಗಿ ಪ್ರಶ್ನೆ ಮಾಡಿದಾಗ ನನಗೆ ಒಂದೆರಡು ಕರೆಗಳು ಬಂದು ನಾವು ನಿಮ್ನ ಮೀಟ್ ಮಾಡ್ಬೇಕು ಹಂಗೆ ಹಿಂಗೆ ಅಂತಲ್ಲ. ಸರಿ ಆಯ್ತು, ನಾನು ನಮ್ಮ ಮನೆ ಹತ್ರ ಇರೋ ಒಂದು ಸರ್ಕಲ್ ಅಲ್ಲಿ ನಾನು ಹೋಗಿ ಮೀಟ್ ಮಾಡ್ತೀನಿ. ನಾನು ಹೇಳ್ದೆ, ಈ ತರ ಎಲ್ಲ ಒಂದು ಜಾಗ, ಈ ಜಾಗದಲ್ಲಿ ಅಜ್ಜನ ಹೆಸರು ಹೇಳ್ಕೊಂಡು ನೀವು ಅವಮಾನ ಮಾಡ್ಕೊಂಡು ಈ ತರ ಬೇಡದಿರೋ ಬಿಸ್ನೆಸ್ ಎಲ್ಲ ನೀವು ಮಾಡ್ತಾ ಇದ್ರಲ್ಲ, ತಪ್ಪಲ್ವಾ ಅಂತ ನಾನು ವಿರೋಧಿಸ್ದೆ. ಅವಾಗ ಅಲ್ಲಿ ಅಂದ್ಮೇಲೆ ಸ್ವಲ್ಪ ಒಂದೆರಡು ಕರೆಗಳು ಬಂದು ಅಟ್ಯಾಕ್ ಆಗಕ್ಕೆಲ್ಲ ಸ್ಟಾರ್ಟ್ ಆಯ್ತು. ಅವರೆಲ್ಲ ಕರ್ಕೊಂಡು ಇಡೀ ಫ್ಯಾಮಿಲಿ ಅವರೆಲ್ಲ ಬಂದು ನನ್ನ ಮೇಲೆ ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಧಮಕಿ ಹಾಕಕ್ ಸ್ಟಾರ್ಟ್ ಮಾಡು. ನಾನು ಯಾರಿಗೂ ಮಾತಾಡಕ್ ನಾನು ಜಗ್ಗಿಲ್ಲೇ ಇಲ್ಲ. ನಾನು ನಿಂತೇ ನಿಲ್ತೀನಿ, ಈ ತರ ಎಲ್ಲ ನಡೆಯಂಗಿಲ್ಲ, ಮತ್ತೆ ಅವ್ರ ಕೈಲಿ ನೀವು ಕೋಲ ಕಟ್ಸಂಗಿಲ್ಲ, ಕೋಲ ಕಟ್ಟೋರ್ನ ನೀವು ಚೇಂಜ್ ಮಾಡಿ ಅಂತ ನಾನು ಪಟ್ಟಿ ಹಿಡ್ದು ಕೂತೆ. ಅವ್ರು ಯಾವ್ದೇ ಕಾರಣಕ್ಕೂ ಅಂತ ಪ್ರಮಾಣ ಮಾಡಿ ಹೋದ್ರು. ಇಲ್ಲ ಸರ್, ಇನ್ಮೇಲೆ ಆ ದೈವ ಜಾಗದಲ್ಲಿ ನಾವು ಆತರ ಎಲ್ಲ ಮಾಡಲ್ಲ ಅಂತ ಪಟ್ಟಿ ಹಿಡ್ದು ಪ್ರಮಾಣ ಮಾಡಿ ಹೋದ್ರು. ಅದಾಗಿ ನೆಕ್ಸ್ಟ್ ಟೈಮ್ ನಾನು ಹೋದೆ ಕೋಲ ಟೈಮಲ್ಲಿ ನಾನು ಹೋಗ್ಬೇಕು ಅಂತ ಒಂದು ಅಜ್ಜಿನ ಆಶೀರ್ವಾದ ನಂಗಿತ್ತು, ಹೋಗ್ಬೇಕು ಅಂತ ಒಂದು ಮನ್ಸಲ್ಲಿ ಇತ್ತು, ನಡೆಸ್ಬೇಕು ಅಂತ ನಾನು ಆ ಜಾಗದಲ್ಲಿ ಹೋದೆ. ಬಟ್ ನೋಡ್ರಿ, ಇವರು ಅವ್ರ ಕೈಲೇ ಕೋಲ ಕಟ್ಟಿ ಅವ್ರಿಗೆ ಬೌನ್ಸರ್ಸ್ ತಡೋ ಅಂತ ಅವಶ್ಯಕತೆ ಏನಿತ್ತು ಇವ್ರಿಗೆ? ಕೋಲ ಕಟ್ಟೋರ್ಗೆ ಬೌನ್ಸರ್ಸ್ ಇಬ್ರು, ಕೋಲ ಕಟ್ಟೋರ್ಗೆ ಇಬ್ರು ಬೌನ್ಸರ್ಸ್ ಏನಕ್ಕೆ ಬೇಕಾಗಿತ್ತು? ಈ ತರ ತುಳುನಾಡಲ್ಲಿ ಎಲ್ಲ ಬೌನ್ಸರ್ಸ್ ಇದ್ದಿ ಕೋಲ ಕಟ್ಟಿರೋದು ನೋಡಿದೀರಾ? ಇಲ್ಲ ಅಲ್ಲ. ಏನಕ್ಕೆ ಬೌನ್ಸರ್ಸ್ ತರಬೇಕಾಗಿತ್ತು? ಅಲ್ಲಿಗೆ ಅವ್ರಿಗೆ ಒಂದು ಭಯ ಇದೆ, ನಾನೇನಾದ್ರು ಮಾಡ್ತೀನಿ ಅಂತ ಭಯ ಇತ್ತು ಅವತ್ತು ಇನ್ನೊಂದು ಕೋಲ ನಡಿಲಿಲ್ಲ, ಅದು ಬೇರೆ ಪ್ರಶ್ನೆ. ನಡಿಲಿಲ್ಲ. 9:00 ಕೋಲ ನಿಂತಿದೆ ಹಿಸ್ಟ್ರಿ ತುಳುನಾಡಲ್ಲಿ. 9:00 ಕೋಲ ನಿಲ್ಸುವಂತದ್ದು ಏನಾಗಿತ್ತು ಅಂದ್ರೆ ರಾತ್ರಿ 9 7:30 7 ಗಂಟೆ 7:30 ಸ್ಟಾರ್ಟ್ ಆಗಿ 9:00 ಕೋಲ ನಿಲ್ಸಿದೆ ಅಲ್ಲಿ. ಆಗ್ಲಿಲ್ಲ ಅಲ್ಲಿ. ಕಾರಣ ಏನಿಲ್ಲ, ಈ ತರ ಅನ್ಯಾಯ ನಡೀತಾ ಇದೆಯಲ್ಲ. ಜನ ಹಂಗೆ ಸಾಗರ ಜನ ಬಂದಿರೋದು, ಇಲ್ಲಾಂದ್ರೆ ಒಂದು 5,000-6,000 ಜನ ಸೇರಿದಾರೆ ಆ ಟೈಮಲ್ಲಿ. ಪಾಪ ಭಕ್ತಾದಿಗಳಿಗೆ ಗೊತ್ತಿಲ್ಲ ಎಲ್ಲೆಲ್ಲಿಂದ ಬಂದಿದ್ದಾರೆ, ಹುಬ್ಳಿ ಧಾರವಾಡ ಬೆಂಗಳೂರಿಂದ ಅಲ್ಲ, ಬೆಳಗಿನ ಜಾವ ತನಕ ನಡೆಯುತ್ತೆ ಅನ್ಬಿಟ್ಟು ರೂಮ್ ಮಾಡ್ಕೊಂಡಿಲ್ಲ, ದುಡ್ಡವಸ್ಥೆ ಇಲ್ಲ, ಏನಿಲ್ಲ, 200 ರೂಪಾಯಿ ಸೇರ್ಸ್ಕೊಂಡ್ ಬಂದಿದ್ದಾರೆ. ಅಂತ ಭಕ್ತಾದಿಗಳಲ್ಲಿ ಇವ್ರು ಎಮೋಷನ್ ಮಾಡಿದಾರೆ ಅವತ್ತು. ಅವ್ರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಕೊನೆಗೆ ನಾವೆಲ್ಲ ಆಟೋ ಮಾಡಿ ಕಳ್ಸಿ ರೈಲ್ವೆ ಸ್ಟೇಷನ್ ಬಿಟ್ಟಿದೀವಿ ಅದು ಅಂತ ಭಕ್ತಾದಿಗಳನ್ನೆಲ್ಲ. ಎಷ್ಟೋ ಜನನ್ನ ಅವರೆಲ್ಲ ಬೈಕೊಂಡವ್ರು, ಇಲ್ಲಿ ಮೋಸ ನಡೀತದೆ ಅಂತ ಅವತ್ತಿನ ದಿನ ನುಡಿದಿದ್ದಾರೆ ಅವರೆಲ್ಲ ಜನ. ಅಲ್ಲೆಷ್ಟೋ ಜನಕ್ಕೆ ಬಿದ್ದಿ ಕಣ್ಣೇಟಾಗಿ ಪಾಪ ರಕ್ತ ಬಂದಿ. ಯಾವತ್ತು ಈ ತರ ಜಾಗದಲ್ಲಿ ಒಂದು ಭಕ್ತಾದಿ ರಕ್ತಪಾತ ಆಗತ್ತಾ? ಬಟ್ ಅವತ್ತು ಆಗಿದೆ. ಅಲ್ಲಿ ಏನು ವ್ಯವಸ್ಥೆ ಇರ್ಲಿಲ್ಲ. ಅವ್ರ ಅನುಕೂಲಕ್ಕೆ ಅವ್ರು ಏನೋ ಒಂದು ಮಾಡಿದ್ದಾರೆ ಅನ್ಬಿಟ್ಟು ಅವ್ರು ಮಾಡ್ಕೊಂಡು ಅಜ್ಜನ್ ಕಟ್ಟೆಲ್ಲ ಫುಲ್ ಗಲೀಜು ಕೊಚ್ಚೆ ಎಲ್ಲಾರು ಆತರ ನೋಡಿದಿರ? ನಾನು ಅವತ್ತು ವಿರೋಧಿಸ್ತೆ. ಅವ್ನು ಕೈ ಎತ್ತಿ ಮುಗ್ದ, ಸರ್ ಕ್ಷಮಿಸ್ಬಿಡಿ ದಯವಿಟ್ಟು, ಆಗೋಗಿದೆ, ತಪ್ಪಾಗೋಗಿದೆ, ತೇಜಕುಮಾರ್ ಅನ್ನೋರು ಅಲ್ಲಿ. ನಾನು ಅವತ್ತೇ ಲಾಸ್ಟ್ ನಾನು ಹೇಳ್ಬಿಟ್ಟೆ, ನೀವು ಇಂತ ಮಾಡೋ ಪಾಪ ಜಾಗದಲ್ಲಿ ನಾನು ದಯವಿಟ್ಟು ಬರಲ್ಲ, ನಾನು ತಡಿಯಷ್ಟು ತಡ್ದೆ, ಇನ್ ನನ್ ಕೈಲಿ ಆಗಲ್ಲ, ನಾನು ಇದ್ರ ವಿರುದ್ಧ ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಮತ್ತೆ ನನ್ಗೆ ಆಮೇಲೆ ಇನ್ನೊಂದು ವಿಷಯ ತಗೊಳಕ್ ಬಂದಿದ್ದೇನೆ ಅಂದ್ರೆ ಆ ಜಾಗದ ಬಗ್ಗೆ ಬಂತು. ಆ ಜಾಗ ಇವ್ರದೇ ಅಲ್ಲ. ಅವಾಗ ನನ್ಗೆ ಕಂಪ್ಲೀಟ್ ಗೊತ್ತಾಗೋಯ್ತು, ಇವ್ರು ಮಾಡ್ತಿರೋದು ಒಂದು ಬಿಸ್ನೆಸ್ ಈ ಜಾಗಕ್ಕೋಸ್ಕರ. ಅದೊಂದು 5 ಎಕರೆ ಇಲ್ಲ ಅಂದ್ರೆ ಒಂದು 6 ಎಕರೆ ಬರುತ್ತೆ, ಇಲ್ಲ ಅಂದ್ರೆ ಒಂದು 6-7 ಕೋಟಿಗೆ ಹೋಗುತ್ತೆ ಜಾಗ ಅದು ಕಂಪ್ಲೀಟ್. ಇವ್ರೊಬ್ರು ಗಾರೆ ಕೆಲಸ ಮಾಡ್ಕೊಂಡಿದ್ದು ವ್ಯಕ್ತಿ, ಇವರು ಮೇಸ್ತ್ರಿ ಆಗಿದ್ದು. ಅವ್ರು ಒಪ್ಕೊಂಡಿದ್ದಾರೆ ಅದನ್ನ. ಮೇಸ್ತ್ರಿ ಆಗಿ ಡೈಲಿ ಒಂದು 600 ರೂಪಾಯಿ 700 ರೂಪಾಯಿ ಕೂಲಿ ಮಾಡ್ಕೊಂಡಿದ್ದಂತ ವ್ಯಕ್ತಿ ಇವತ್ತು ಡೈಲಿ 30,000-40,000 ರೂಪಾಯಿ ಸಂಪಾದನೆ ಮಾಡ್ತಿದ್ದಾನೆ ಅಂದ್ರೆ ಕಾರಣ ಯಾರು? ಫಸ್ಟ್ ಆಫ್ ಆಲ್ ಕೋಲ ಕಟ್ಟೋವಂಥವ್ರು ಯಾಕಲ್ಲಿ ಇವ್ರಿಗೆ ಸಪೋರ್ಟ್ ಮಾಡ್ಬೇಕು? ಕರೆಕ್ಟ್ ಅಲ್ವಾ? ಕೋಲಾಗ ಅವ್ರು ಏನ್ ಹೇಳ್ತಾರೆ, ಕುತ್ತಾರವ್ರ ಮೇಲೆ ತಾಕ್ತಾ ಇದಾರೆ, ತುಳುನಾಡೋರ್ ಮೇಲೆ ತಾಕ್ತಾ ಇದಾರೆ. ಇವ್ರು ಹೇಳ್ತಾರೆ ಇಲ್ಲ ನಮ್ಗೆ ಅವ್ರು ಕರ್ಸ್ಕೊತಾ ಇದಾರೆ ಅಂತ. ಒಟ್ನಲ್ಲಿ ಇಲ್ಲಿ ಏನೋ ಒಂದು ಗೇಮ್ ನಡೀತಾ ಇದೆ. ಮತ್ತೆ ಆ ಜಾಗ ಬಂದು ಗೌರ್ಮೆಂಟ್ ಅವ್ರದ್ದು. ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾ ಇದಾರೆ, ಅಲ್ಲಿ KB ಲೈನ್ ಹೆಂಗ್ ಕೊಟ್ರು, ಮುಜರಾ ಇಲಾಖೆ ಏನ್ ಮಾಡ್ತಾ ಇದಾರೆ. ಈಗ ನನ್ಗೂ ಆತರ ಜಾಗ ಬೇಕು ಅಂತ ಹೋಗ್ಬಿಟ್ಟು ನನಗೆ ಯಾವ್ದೋ ಒಂದು ಜಾಗ 5 ಎಕರೆ ಜಾಗ ಸಿಗುತ್ತೆ, ನಾನು ಅಲ್ಲಿ ಹೋಗ್ಬಿಟ್ಟು ಸರ್ವೇಕಲ್ ಹಾಕ್ಬಿಟ್ಟು ನಿನ್ಸ್ಕೊಂಡ್ರೆ ಅದ್ ನಂಗೆ ಜಾಗ ಆಗೋಗುತ್ತಾ? ಅದು ಇವ್ರು ಏನ್ ಗೊತ್ತಾ, ದೇವಸ್ಥಾನ ಆದ್ರೆ ಯಾವ ಕೋರ್ಟಲ್ಲೂ ನಿಲ್ಲಲ್ಲ ಅಂತ ಒಂದು ಪವರ್ ಇದೆ ಅವ್ರಿಗೆ, ಆಯ್ತಾ? ಯಾವ್ದೋ ಕಟ್ಟೆ ಮುಟ್ಟಕ್ ಬರಲ್ಲ ಅಂತ ಒಂದು ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ. ಏನೇ ಆಗ್ಲಿ ಜನ ಅದನ್ನ ನಂಬ್ಕೊಂಡು ಹೋಗ್ತಾ ಇದಾರೆ. ಅದು ಈಗ್ಲೂ ಇರೋದು ಸರ್ವೇಕಲ್, ಅದು ಸಾಕ್ಷಿನ ಹತ್ರ ಇದೆ. ಒಂದು ಸರ್ವೇಕಲ್ನ ಇಟ್ಟು ಅವರು ಸ್ಥಾಪನೆ ಮಾಡಿ ಇಟ್ಟಿರೋದು. ಈಗ ಆ ಒಂದು ಜಾಗದಲ್ಲಿ ಫಸ್ಟ್ ಟೈಮ್ ಕೋಲ ಆಗಿರುವಂತದ್ದಾದ್ರೆ ಕೊರಗಜ್ಜನ ಕೋಲ ಒಂದೇ ಸಲ ಆಗಿರೋದು? 2 ಸಲ ಆಗಿದೆ. ಸ್ಥಾಪನೆ ಮಾಡಿದಾಗ ಒಂದ್ಸಲ ಆಗಿದೆ. ಅವಾಗ ನನಗೆ ಗೊತ್ತಿರಲಿಲ್ಲ. ಆ ಕೋಲನ ಯೂಟ್ಯೂಬ್ ಅಲ್ಲಿ ನಾನು ನೋಡಿ ನನಗೆ ಗೊತ್ತಾಗಿದೆ ಕೊರಗಜ್ಜನ ಗುಡಿ ಒಂದು ಓಪನ್ ಆಗಿದೆ. ಒಂದ್ಸಲ ಆಗಿದೆ. ಸೆಕೆಂಡ್ ಟೈಮ್ ಯಾಕೆ ನಿಂತಿತ್ತು ಅಂತ ಬಂದಾಗ ಏನ್ ಕಾರಣ? ಸೆಕೆಂಡ್ ಟೈಮ್ ಅದೇ ಜನ ಹಿಂಗೆ ನುಗ್ಲು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ, ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ ಜನಕ್ಕೆ. ಕೊರಗಜ್ಜ ಅಂದ್ರೆ ಫಸ್ಟ್ ಆಫ್ ಆಲ್ ಜನಕ್ಕೆ ಗೊತ್ತೇ ಇಲ್ಲ ಏನಂದ್ರೆ ಒಂದು ಭಕ್ತಿ. ಅಜ್ಜ ನಮ್ ಕಷ್ಟ ಪರಿಹಾರ ಮಾಡ್ತಾರೆ, ಎಮೋಷನ್ ಅಷ್ಟೇ. ಈಗ ನಾನು ಒಂದ್ ಮನುಷ್ಯ ಆಗಿ ನನ್ಗೊಂದ್ ಕಷ್ಟ ಪರಿಹಾರ ಆಗ್ಬೇಕು, ನಾನೇ ದೇಶ ಹುಡ್ಕೊಂಡು ಹೋಗ್ತೀನಿ. ನಾನು ಎಲ್ಲೇ ದೈವ ಇದೆ ನಾನು ಹುಡ್ಕೊಂಡು ಹೋಗ್ತೀನಿ ನನ್ ಕಷ್ಟ ಅಂತ. ಪಾಪ ಅದೇ ಜನಗಳು ಹಂಗೆ ಬಂದಿರೋದು. ಹೇಗ್ ಸೇರಿದ್ರು ಅಷ್ಟು ಜನ ಅಲ್ಲಿ? ಪ್ರಚಾರ ಆಗಿರೋದು ಹಂಗೇನೆ. ಎಲ್ಲಾ ಯೂಟ್ಯೂಬ್ ಚಾನಲ್ ಅಲ್ಲೂ ಪ್ರಚಾರ ಆಗಿದೆ. ಎಲ್ಲಾ ಯೂಟ್ಯೂಬ್ ಚಾನಲ್ ಪ್ರಚಾರ ಆಗಿದೆ. ಈ ರೀತಿ ಕೋಲ ನಡೀತಾ ಇದೆ, ಕೋಲ ಸೇವೆ ಇದೆ ಅಂತ. ಫಸ್ಟ್ ಅವ್ರು ಹೇಳಿದ್ದು ಅಡಿಕೆ ಕೋಲ ಅಂತ ನಾನು ಕೇಳಿದಾಗ, ಆಮೇಲೆ ಸಾಮಾಜಿಕ ಕೋಲ ಅಂತ. ಸಾಮಾಜಿಕ ಹೆಂಗ್ ಸಾಮಾಜಿಕ ಕೋಲ ಹೆಂಗ್ ಮಾಡಕ್ಕಾಗುತ್ತೆ?
ಆ ತರ ಕ್ರಮ ಇಲ್ಲ. ಹರಕೆ ಕೋಲ ಮತ್ತು ಸಾಮಾಜಿಕ ಆ ತರ ಫಸ್ಟ್ ನನಗೆ ಅವ್ರು ಹೇಳಿದ್ದು ಅರಕೆ ಕೋಲ ಮಾಡ್ತಾ ಇದೀವಿ ಅಂತ. ಅರಕೆ ಕೋಲ ಅಂದ್ರೆ ಕುಟುಂಬಸ್ಥರು ಮಾಡೋದು ಅಂತ ನಾನ್ ತಿಳ್ಕೊಂಡಿರೋ ಮಟ್ಟಿಗೆ. ಆ ಕುಟುಂಬಸ್ಥರು ಯಾರು ಇರ್ತಾರೆ ಅವ್ರದ್ದೊಂದು ಕೋಲ ಇರುತ್ತೆ, ಅದನ್ನ ನಡೆಸಬೇಕು ಅಂತ. ಇಲ್ಲಿ ಕುಟುಂಬಸ್ಥರು ಸೇರಿ ಸಾರ್ವಜನಿಕರ ಕೋಲ ಹೆಂಗಾಗತ್ತೆ ಅಲ್ವಾ? ಮತ್ತೆ ಕೋಲ ನಡಿಬೇಕಾಗಿರೋ ನಾನ್ ಕಂಡಿರೋ ಮಟ್ಟಿಗೆ ಪದ್ಧತಿಗಳಿದೆ, ಕೆಲವೊಂದು ಪದ್ಧತಿಗಳು. ಅದನ್ನ ತಗೊಂಬರೋದು, ಕೊಡೋದು, ಭಂಡಾರ ಅದೆಲ್ಲ ಇದೆಯಲ್ಲ, ಅದನ್ನ ತಗೊಂಬರೋಕೆ ಪದ್ಧತಿ ಇದೆ. ಇಲ್ಲಿ ಏನು ಪದ್ಧತಿನೇ ಇಲ್ಲ. ಅವ್ರವ್ರ ಒಳಗಡೆ ಏನೇನೋ ಮಾಡ್ಕೋತಾವ್ರೆ. ಇಲ್ಲಿ ಏನೋ ಆಗ್ತಾ ಇದೆ. ಕೆಲವೊಂದು ತುಳುನಾಡು ಜನಗಳೆಲ್ಲ, ನನ್ನ ಸ್ನೇಹಿತರಿದ್ದವರೆಲ್ಲ ಬಡ್ಕೋತಾ ಇದ್ದಾರೆ, ಬಾಯಿ ಬಡ್ಕೋತಾ ಇದಾರೆ. ಏನಾಗ್ತಾ ಇದೆ ಇಲ್ಲಿ, ನಾವ್ ಇದನ್ನ ತಡಿಬೇಕು ಅಂತ ಕೇಳ್ತಾ ಇದಾರೆ ಜನ ಎಲ್ಲ. ನಾನೇ ಕಟ್ಟಿಲಿಂದ ಚೆಂಡೆ ಬಾಡ್ಸೋಣ ನಾನೇ ಕರ್ಸಿದ್ದು. ಪಾಪ ಅವರು ಬೇಜಾರು ಮಾಡ್ಕೊಂಡ್ರು. ಅಣ್ಣ ಎಂತ ಆಗ್ತಿದೆ, ನಾನೇ ಕರ್ಸಿದ್ದು. ಅಣ್ಣ ಎಂತ ಆಗ್ತಿದೆ ಅಣ್ಣ ಇಲ್ಲಿ. ಇಲ್ಲ ನನ್ಗೂ ಗೊತ್ತಿರ್ಲಿಲ್ಲ ಮಗ, ನನ್ಗೆ ಈ ತರ ಈಗ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಭಕ್ತ ಆಗಿ ನಾನು ಏನೋ ಒಂದು ಆಡಂಬರದಿಂದ ನಡೀತಿದೆ, ರಿಯಲ್ ಆಗಿ ನಡೀತಾ ಇದೆ ಅಂತ ಅನ್ಕೊಂಡೆ. ಬಟ್ ನಾನು ಅಲ್ಲಿ ಮೋಸ ಹೋದೆ. ಅಲ್ಲ ಆಗ್ತಿರೋ ಅನ್ಯಾಯದ ಬಗ್ಗೆ ನಂಗೂ ಗೊತ್ತಾಯ್ತು. ಅವಾಗ್ಲೇ ನಂಗೆ ಗೊತ್ತಾಗಿದ್ದು, ಓ ಇಲ್ಲಿ ಮೋಸ ನಡೀತಾ ಇದೆ ಅಂತ. ಇದ್ರ ವಿರುದ್ಧ ಧ್ವನಿ ಎತ್ತಿದ್ದೆ ನಾನು. ಇವ್ರು ಈ ಜಾಗಕ್ಕೋಸ್ಕರ ಇವ್ರ ಯಾಕೆ ಕೈ ಕಾಲು ಗಟ್ಟಿ ಇಲ್ವಾ, ಇವ್ರಿಗೆ ದುಡಿಯಕ್ಕಾಗಲ್ವಾ? ಎಂತೆಂತ ಭಿಕ್ಷು ಕಾಲು ಇಲ್ದಿರೋಲ್ಲ, ಹ್ಯಾಂಡಿಕ್ಯಾಪ್ ಎಲ್ಲ ದುಡಿತಾ ಇದಾರೆ. ಇವ್ರ ಎಷ್ಟೊಂದ್ ಜನ ಇದಾರಲ್ವಾ, ದುಡಿಬೇಕು. ಯಾಕೆ ದೈವಗಳೇ ಸೇರ್ಕೊಂಡು ಬೇರೆ ಸೇರ್ಕೊಂಡು ಯಾಕೆ ಬಿದಿಗೆ ಬರ್ತಾ ಇದೀರಾ? ನಮ್ ಧರ್ಮ ಏನಾಗ್ಬೇಕು, ನಮ್ ಹಿಂದೂ ಧರ್ಮ ಏನಾಗ್ಬೇಕು ಹಿಂಗಾದ್ರೆ? ಎಸ್ ಸರ್, ಬರ್ತೀನಿ. ಜೊತೆಗೆ ಇದು ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ. ಆ ಘಟನೆಯನ್ನು ನೋಡಿದವರು ಪ್ರತ್ಯಕ್ಷದರ್ಶಿಗಳು, ಜೊತೆಗೆ ಅವರು ಕೂಡ ಈ ಒಂದು ಅಜ್ಜನ ಮೇಲೆ ಪ್ರತಿಯೊಬ್ಬರು ಕೂಡ ನಂಬಿಕೆ ಇದೆ, ಅದರಲ್ಲಿ ಎರಡು ಮಾತುಗಳಿಲ್ಲ. ಹಾಗಾಗಿ ಪ್ರಾಮಾಣಿಕವಾಗಿ ನಂಬಿದ್ರು. ಅದರಲ್ಲಿ ಆಗಿರುವಂತಹ ಘಟನೆಗಳ ಮೇಲೆ ಅವರು ಕೋಪಗೊಂಡ್ರು. ಯಾಕೆಂತ ಬಂದಾಗ ಅಲ್ಲಿ ನಿಂಬೆ ಹಣ್ಣನ್ನ ಮಂತ್ರಿಸಿ ಕೊಡ್ತಾರೆ ಅಂತ ಬಂದಾಗ, ಅಥವಾ ತೆಂಗಿನಕಾಯಿಯನ್ನ ಮಂತ್ರಿಸಿ ಕೊಡ್ತಾರೆ ಅಂತ ಬಂದಾಗ ನಮ್ಗಳಲ್ಲಿ ಇಲ್ವೇ ಇಲ್ಲ. ಅದು ಅಜ್ಜನನ್ನ ಆ ರೀತಿ ಆರಾಧನೆ ಮಾಡ್ಬೇಕು ಅನ್ನೋದು ಇಲ್ವೇ ಇಲ್ಲ. ಅವರು ಆ ರೀತಿ ಆರಾಧನೆ ಮಾಡ್ತಾರೆ ಅಂತ ಬಂದಾಗ ನಿಜವಾಗ್ಲೂ ಅಜ್ಜನ ಭಕ್ತರು ಯಾರು ಕೂಡ ಸುಮ್ಮನಿರಲ್ಲ. ಹಾಗಾಗಿ ಅವರು ಆ ಒಂದು ಸಂದರ್ಭ ಅಲ್ಲಿ ಮಾತನಾಡಿದ್ದಾರೆ. ಇವೆಲ್ಲದರ ಜೊತೆಗೆ ನಾನು ಬೇರೆ ಆಯಾಮಗಳಲ್ಲಿ ಚರ್ಚೆನ ಮಾಡಬೇಕಾಗಿತ್ತು ತಮ್ಮಣ್ಣ ಶೆಟ್ರೆ ನಿಮ್ಮಲ್ಲಿ. ಆದ್ರೆ ಈ ಒಂದು ವಿಚಾರವನ್ನ ಎರಡು ವಿಭಾಗಗಳಲ್ಲೂ ಕೂಡ, ಒಂದ್ ಕಡೆ ಬೆಂಗಳೂರನ್ನ ಹಗರಣ ಬಯಲಿಗೆಳೆದಿದ್ದಾರೆ ದೀಪು ಶೆಟ್ಟಿಗರ್, ಮೈಸೂರು ಒಂದ್ ಕಡೆ. ಏನ್ ಹೇಳ್ತೀರಾ ತಮ್ಮಣ್ಣ ಶೆಟ್ರೆ? ಫಸ್ಟ್ ರಿಯಾಕ್ಷನ್ ಸರ್. ಇಲ್ಲಿ ಆ ತೀರ್ಮಾನ ದೈವಗಳಿಗೆ ತೆಗೊಳ್ಳಿಕ್ಕೂ ಸ್ವಲ್ಪ ಸಮಯ ತೆಗೊಳ್ಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಹತ್ತಿರದವರಿಗೆ ಅದಕ್ಕೆ ತೀರ್ಮಾನ ತೆಗೊಳ್ಬೇಕು. ಇಲ್ಲಿ ಕೆಲವು ನಡೆಯುವಂತ ಕ್ರಮಗಳನ್ನು ತೆಗೊಂಡ ನಂತರ ಅಲ್ಲಿ ಸ್ವಲ್ಪ ಅಲ್ಲಿ ಕೊರಗಜ್ಜಿ ಹೋಗ್ಬಹುದು ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಅಲ್ಲಿ ಹೋದವರು ಯಾರು, ಈ ದೈವ ಒಂದು ಮಾತಿದೆ, ಕೈತ ಎಣ್ಣೆ ಕಣ್ಣಿಗೆ ಮುಟ್ಟು ಅಂತ. ಅಂದ್ರೆ ಕೈಯ ಎಣ್ಣೆ ಕಣ್ಣಿಗೆ ಬೀಳ್ಬಾರ್ದಂತೆ. ಯಾಕಂದ್ರೆ ಆ ನಿರ್ಧಾರ ತೆಗೊಳ್ಬೇಕಿದ್ರೆ ಅಜ್ಜನಿಗೂ ಇಲ್ಲಿ ಸ್ವಲ್ಪ ಗೊಂದಲ ಇದೆ. ಈಗ ಅಲ್ಲಿ ಏನು ತಪ್ಪು ಮಾಡ್ತಾ ಇದ್ದಾರೆ, ಅದಕ್ಕೊಂದು ಶಿಕ್ಷೆ ಆಗ್ತದೆ ದೊಡ್ಡ ಮಟ್ಟ. ಇದು ಯಾರು ಸಹ ನಮ್ಮನ್ನು ಕೈ ಬಿಡ್ತದೆ. ಒಂದು ಮಾತಿದೆ, ಕೆಲವರನ್ನು ಹಲವು ಬಾರಿ ಮೋಸ ಮಾಡಬಹುದು, ಹಲವರನ್ನು ಕೆಲವು ಬಾರಿ ಮೋಸ ಮಾಡಬಹುದು, ಎಲ್ಲರನ್ನು ಎಲ್ಲ ಬಾರಿ ಮೋಸ ಮಾಡಲಾಗದು ಅಂತ ಒಂದು ಮಾತಿದೆ. ಈಗ ಏನ್ ಗೊತ್ತಾ ನಿಮ್ಗೆ, ಇಲ್ಲಿ ಏನಾಗಿದೆ, ಅಜ್ಜನಿಗೆ ಮೇಲೆ ಮೊರೆ ಹೋದ್ರು. ಅಜ್ಜನಿಗೆ ಎಂದು ಅದೇ ನಾನು ಹೇಳಿದ ಹಾಗೆ ಕೈತನ್ನೇ ಕಣ್ಣಿಗೆ ಮುಟ್ಟು ಅಂತ ಹೇಳಿದ್ರೆ, ಇಲ್ಲಿ ಓದವನ್ ಯಾರು, ಅಲ್ಲಿ ಹೋಗಿ ಇದಕ್ಕೆ ಬೇಕಾಗುವ ವ್ಯವಸ್ಥೆ ಮಾಡಿದವನ್ ಯಾರು? ಈಗ ಮೈಸೂರಿಗೆ ಕೋಲ ಕಟ್ಟಿದ್ದಿರ್ಬೋದು, ಅಲ್ಲಿ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದಿರ್ಬೋದು, ಅದೆಲ್ಲವನ್ನು ಮಾಡಿದ್ದು ಇಲ್ಲಿ ಅಜ್ಜನ ಕೊಪ್ಪರಿಗೆ ನೀರು ಕುಡಿಯುವವ. ಗೊತ್ತಾಯ್ತಾ? ಇಲ್ಲಿಂದ ಹೋದವರಿಂದ ಅಲ್ಲಿ ಸೆಟ್ ಆದದ್ದಲ್ವಾ ಎಲ್ಲ. ಈಗ ಮೈಸೂರಲ್ಲಾಗ್ಲಿ, ದೊಡ್ಡಬಳ್ಳಾಪುರ ನಿನ್ನೆ ನೀವು ಯಾರು ಹೇಳಿದ್ರಲ್ಲ, ಅವ್ರು ಯಾರು ಇಲ್ಲಿಯವರಲ್ವಾ? ಮೋಹನ್ ಯಾರು? ಮೋಹನ್ ಇಲ್ಲಿಯವರಲ್ವಾ? ಇಲ್ಲಿಯವರಲ್ವಾ? ಅವರಿಗೆ ಅಜ್ಜನ ಕತೆ ಅವರಿಗೆ ಗೊತ್ತಿರ್ಬೇಕು ಜಾಸ್ತಿ, ನಮ್ಗೆ ಗೊತ್ತಿರ್ಬೇಕಿತ್ತಲ್ವಾ? ಅಲ್ಲ, ಮೋಹನ್ ಅವರು ಈ ಮಹಿಳೆಯ ಗಂಡ. ಸರಿ, ಅಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಿದ್ಯಾರ? ಅಲ್ಲಿ ಹೋಗಿ ದೊಡ್ಡಬಳ್ಳಾಪುರದಲ್ಲಿ ಮಾರ್ಗದರ್ಶನ ಮಾಡಿದ್ಯಾರ ಅವರಿಗೆ? ಅಜ್ಜನನ್ನು ನಂಬಬೇಕು, ಕಟ್ಟೆ ಕಟ್ಟಬೇಕು, ಈ ತರ ಮಾಡ್ಬೇಕು, ಭಕ್ತರನ್ನು ಮಾಡ್ಬೇಕಂತ ಮಾಡಿದ್ಯಾರು? ಕೋಲ ಕಟ್ಟೋರು. ಅದಕ್ಕೊಬ್ಬರು ಜನ ಅಂತ ಬೇಕಲ್ಲ ಸರ್. ಎಲ್ಲಿಯವರು ಇರ್ಬೇಕು? ಅವರು ಎಲ್ಲಿಯವರು ಇರ್ಬೋದು? ನಮ್ಮವ್ರು. ಆಗ ಅದೇ ದೈವದ ಕೊಡಿಯಡಿಯಲ್ಲಿ ಅನೇಕ ಕಡೆಗಳಲ್ಲಿ ಒಂದು ಮಾತಿದೆ, ವಿವರ ಮಾಡಿ ಕೈತನ್ನೇ ಕಣ್ಣಿಗೆ ಮುಟ್ಟು ಅಂತ ಹೇಳಿದ್ರೆ ಸ್ವಲ್ಪ ನೀವು ಏನಾದ್ರು ಶರಣಾಗತಿ ಆಗುದಾದ್ರೆ ಹಾಕೊಳ್ಳಿ ಅಂತ ದೈವ ಕೇಳ್ತದೆ. ಅದರ ನಂತರ ಅದು ಅಪ್ಪನೆ ಕೊಡುವಂತದ್ದು. ಈಗ ಇಲ್ಲಿ ಇವರೆಲ್ಲರೂ ಇಲ್ಲಿಯ ಇಲ್ಲಿಯ ಈ ಮಣ್ಣಿನ ಕೊಪ್ಪರಿಗೆ ನೀರು ಕೊಡುದು ಇಲ್ಲಿಯ ಸಂಪ್ರದಾಯಗಳು ಗೊತ್ತಿದ್ದವರು. ಇವರೇ ಹೋಗಿ ಅಜ್ಜನನ್ನು ಹಣಕ್ಕೋಸ್ಕರ ದಂಧೆ ಮಾಡಿ ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ನೋಡಿ. ಆಗಿರುವಾಗ ಇದು ಯಾರು ಇಲ್ಲಿ ಹೋದವನಾಗ್ಲಿ ಅಲ್ಲಿ ಇದ್ದವರಾಗ್ಲಿ ಅದಕ್ಕೊಂದು ಸಮಯ ಬಂದಾಗ ಈಗ ಆದಷ್ಟು ಬೇಗ ಅದಕ್ಕೆ ಈಗ ನಮ್ಮ ಮಾನವ ಪ್ರಯತ್ನಗಳೆಲ್ಲ ಒಂದು ನಡೆಯುವಂಥದ್ದು ಸಹಜ ಸ್ಥಿತಿ. ಅದು ಅಭಿಮಾನ ನೋವಿಂದ ತಡೆಯಲಾಗದೆ. ಆದರೆ ಪ್ರಾಕೃತಿಕವಾಗಿ ಒಂದು ದೈವ ಎಂಬುದನ್ನ ಏಳು ಕಡಲ ಅಂಚಿತ್ನಲ ಬುಡಾಯ ಅಂತ ಒಂದು ಮಾತಿದೆ, ಗೊತ್ತುಂಟ ನಿಮ್ಗೆ? ಕರೆಕ್ಟ್. ಹೌದು. ಗುರಿಟ್ಟುಕೊಳ್ಳುದು ಉಜ್ಜೇರದ ಬೆಟ್ಟು ತಪ್ಪಾಡ, ಪಾಪನ ಮುರಿದು ಏರು ಕೈ ಸಂಗಡೆ ಬೋಪಿ, ಪುನಿ ಮುರಿದು ಕಂಡೊಡೆ ಬೋಪಿ, ಎಂಕು ಶೋಧನೆ ಮಣಪು ಅಂತ ದೈವ ಮಾತು ಕೊಡುದು ನಿಜ. ಆಗಿರುವಾಗ ಇಲ್ಲಿ ಏನಂತ ಹೇಳಿದ್ರೆ ಇದನ್ನೀಗ ದಂಧೆ ರೂಪ ಅಂತ ರೂಪ ಅದು ವ್ಯವಸ್ಥೆ ಮಾಡಿದವರು ನಮ್ಮವರೇ.
ಆಗಿರುವಾಗ ಮೊದಲು ಈಗ ನಮ್ಮವರು ತಿದ್ಕೊಳ್ಬೇಕು, ಇಲ್ಲ ಶಿಕ್ಷೆಗೆ ತಯಾರಾಗಬೇಕು. ಇಲ್ಲಿ ಇದ್ದವರನ್ನು ಯಾರ್ಯಾರು ತಪ್ಪು ಮಾಡಿದ್ದಾರೆ, ಈಗ ಅಲ್ಲಿ ಆ ಮೋಹನ್ಗೆ ಯಾರಿದ್ದಾರೆ ಅವರೆಲ್ಲ ಉಳಿದವರಿಗೆ ತಿಳಿಸಿ, ನಮ್ಗೆ ಯಾವ ಯೂಟ್ಯೂಬ್ ಅಲ್ಲಿ ಯಾವ ವಿಷಯಗಳಲ್ಲಿ ನನಗೆ ಅನ್ನ ಕೊಟ್ಟ ಕನಸಲ್ಲಿ ಬಂದ ಸುಖ ಕೊಟ್ಟಂತ ಬಾಯಲ್ಲಿ ನಮ್ಗೆ ತಡೆಯಲಾರದ ಶಿಕ್ಷೆ ಕೊಡ್ತಿದ್ದಾನೆ, ಅಲ್ಲಿಂದ ಹೋಗಿ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು. ಈಗ ಈ ನಿಮಿಷ್ ರಾಜ್ರವರು ಅಲ್ಲಿ ಹೋದ್ರು ನೋಡಿ, ಅಲ್ಲಿ ಓದೋದು ಯಾಕಂದ್ರೆ ಇವರನ್ನು ನಾವು ಪ್ರಶ್ನೆ ಮಾಡ್ಬೇಕು. ಅಲ್ಲಿಯವರೆಗೆ ನಮ್ಮನ್ನು ಇವರನ್ನ ಚಾಮುಂಡಿ ಕಾದಿದ್ದಾಳೆ, 5 ವಾರಗಳ ಹಿಂದೆ ಅಜ್ಜ ಬಂದಿದ್ದಾನೆ ಅಂತ ಹೋಗಿ ಅದಕ್ಕೆ ಶರಣಾಗೋದು ನಂಬುದು ಅಂತ ಹೇಳಿದ್ರೆ ಇವರ ಭಕ್ತಿ ಆದ್ರೆ ಹೇಗಿರ್ಬೋದು? ಪ್ರಶ್ನೆ ನಮ್ದು. ಹಾಗಾದ್ರೆ ಚಾಮುಂಡಿ ಅಮ್ಮ ಇವ್ರ ಹತ್ರ ಕೇಳಿದ್ರೆ ಏನು ಉತ್ತರ? ಆ ಮೈಸೂರಿನ ಚಾಮುಂಡಿ, ಇವರು ಮೈಸೂರಿನ ನೀರು ಕುಡಿಯೋರು, ಮೈಸೂರಿನ ಚಾಮುಂಡಿ ಅಮ್ಮ ಇವ್ರ ಹತ್ರ ಕೇಳ್ತಾರೆ, ನಿನ್ನೆವರೆಗೆ ನಿನ್ನ ಇಡೀ ಸಂಸಾರವನ್ನ ನಾನು ಕಾದೆ, ಇವತ್ತು ಅಜ್ಜ ಎಂಬುದು ಅಲ್ಲಿ ಸ್ಥಾಪನೆ ಆಗಿದ್ದಾನೆ, ಅದ್ ಏನು ಎಂತ ಅಂತ ಗೊತ್ತಿಲ್ಲ, ಅದಕ್ಕೆ ನೀನು ಈ ತರ ನಂಬಿದ್ರೆ ಎಂತ ಇರ್ಬೋದು? ಅದ ಕುರುಡು ಭಕ್ತಿ ಅಲ್ವಾ ನಮ್ದು? ಯಾರದೇ ಆಗ್ಲಿ ಒಂದು ಕುರುಡು ಭಕ್ತಿ ಅಲ್ವಾ? ಹಾಗಾದ್ರೆ ಜನ ಒಂದು ಮೋಸ ಮಾಡುವವರಿಗೂ ಮೋಸ ಹೋಗ್ತಾನೆ ಇದ್ದಾರೆ. ಹಾಗಾದ್ರೆ ನಾವು ಜನರಿಗೆ ಈ ರೀತಿಯ ಒಂದು ನಿಮ್ಮ ಮಾಧ್ಯಮಗಳಾಗ್ಲಿ ಅಲ್ಲಿಯ ಪರಿಸ್ಥಿತಿ ಆಗ್ಲಿ, ಮೊದಲು ಜನರಲ್ಲಿ ಒಂದು ಜನಜಾಗೃತಿ ಬಿಟ್ಟು ಯಾವುದು ಭಕ್ತಿ, ಯಾವುದು ಒಳ್ಳೇದು, ಯಾವ್ದನ್ನು ನಂಬಬೇಕು, ಯಾವ್ದನ್ನು ಬಿಡಬೇಕು ಎಂಬುದನ್ನ ಕೊಡ್ಬೇಕು. ಯಾಕಂದ್ರೆ ಇವತ್ತು ಅಲ್ಲಿ ಅಲ್ಲ, ಇಲ್ಲಿ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇವತ್ತು ನಿಮ್ಗೆ ಇಂಥ ಬೇರೆ ಬೇರೆ ಸ್ವಲ್ಪ ಕಲರ್ಫುಲ್ ಜಾಗಗಳಿದ್ರೆ ನಮ್ಮ ಗ್ರಾಮದ ದೈವಗಳನ್ನು ಬಿಟ್ಟು ಇಂಥ ಜಾಗದಲ್ಲಿ ಬಂದು ನಿಲ್ಲುವವರಿದ್ದಾರೆ, ಮಾಡುವವರಿದ್ದಾರೆ. ಇದು ಎಲ್ಲರಿಗೂ ಇವರಿಗೆ ಏನು ಕತೆ? ನಮ್ಮನ್ನು ಇಲ್ಲಿಯವರೆಗೆ ಯಾರಾದ್ರೂ ಕಾದಂತ. ಇವತ್ತೊಬ್ರು ನನಗೆ ಫೋನ್ ಮಾಡಿದ್ರು, ನಾನು ಈ ತರ ನಾನು ಅಲ್ಲಿ ಉಡುಪಿಯಲ್ಲಿ ಒಂದು ಕಡೆ ನಾನು ಅಜ್ಜನ ಕಟ್ಟೆಗೆ ಹೋಗ್ತಾ ಇದ್ದೇನೆ ಸರ್, ಹೀಗೆ ಮಾಡ್ಬೇಕು, ನಮ್ಮವರೇ, ಈ ಊರಿನವರೇ. ನಾನು ಹೇಳಿದೆ, ನಿಮ್ಗೆ ದೈವ ಇಲ್ವಾ? ನಿಮಗೆ ಗ್ರಾಮ ದೈವ ಅಂತ ಇಲ್ವಾ? ಇದೆ. ಕುಟುಂಬ ದೈವ ಅಂತ ಇದೆಯಾ? ಇದೆ. ಹಾಗಾದ್ರೆ ನಿಮ್ಗೆ ಈಗ ಇಲ್ಲಿ ಇಷ್ಟೆಲ್ಲ ಕಾರ್ಮಿಕ ಶಕ್ತಿ ಇರುವಾಗ ನೀವು ಇಲ್ಲಿ ಇದರ ಮೇಲೆ ನಂಬಿಕೆ ಇಲ್ಲದೆ ಅಲ್ಲಿ ಹೋಗ್ತಾ ಇದ್ದೀರಾ? ಅಲ್ಲ, ನೀವು ಅಲ್ಲಿ ಹೋಗೋ ಉದ್ದೇಶ ಎಂತ? ನೀವು ಅದೇ ಅಜ್ಜನ ಕಟ್ಟೆಗೆ ಹೋಗಿ ಕೈ ಮುಗಿದಾಗ ಅಜ್ಜ ನಿಮ್ಮನ್ನ ಪ್ರಶ್ನೆ ಮಾಡ್ತಾನೆ, ನಿನ್ನಲ್ಲಿರುವಂತ ಅಷ್ಟು ಶಕ್ತಿಗಳಿರುವಾಗ ಅದನ್ನು ಬಿಟ್ಟು ನನ್ನಲ್ಲಿ ಬಂದಿದ್ಯಲ್ಲ ನೀನು? ಅಜ್ಜ ಪ್ರಶ್ನೆ ಮಾಡಿಯೇ ಮಾಡ್ತಾನೆ. ಅಲ್ಲ, ಅಷ್ಟು ಶಕ್ತಿ ಇರುವಾಗ ನೀನು ಇಲ್ಲಿ ಬಂದಿದ್ಯಲ್ಲ, ನಿನಗೆ ಏನು ಅನ್ಬೇಕು ನಾನಂತ? ಅದೇ ರೀತಿ ಎಲ್ಲರನ್ನ ನಾವು ಇಷ್ಟರವರೆಗೆ ನಮ್ಮ ಕುಟುಂಬದಲ್ಲೂ ಕಾದಿದೆ. ಈಗ ಎಲ್ಲೆಲ್ಲೂ ಇಂಥ ಈ ಅಜ್ಜನ ಕಟ್ಟೆಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಳೆಯ ಕಾಲದಲ್ಲಿ ಒಂದು ದರ್ಶನಗಳಿತ್ತು ಅಲ್ಲಲ್ಲಿ. ಅದರ ನಂತರ ಅದು ಬೇರೆ ರೂಪಕ್ಕೆ ತಿರುಗಿತ್ತು. ಈಗ ಅಜ್ಜ ಗುಳಿಗ ಈ ತರ ಇಂದ ಬಂದಿದೆ. ಈಗ ಇದರ ಇಲ್ಲಿಯ ಕಾಪಿಗಳನ್ನದು ಇಲ್ಲಿ ಏನಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಖಂಡಿತವಾಗಿಯೂ ಒಂದು ಶಿಕ್ಷೆ ದೊಡ್ಡ ಮಟ್ಟದ ಆಗ್ತದೆ ಅಂತ ಖಂಡಿತ. ಅದರ ಮುಂಚೆ ಯಾರಿಗೂ ಶಿಕ್ಷೆ ಆಗುವುದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ತಿಳ್ಕೊಳ್ಬೇಕು ಯಾವುದು ಮೋಸ ಇದೆ, ಎಲ್ಲೆಲ್ಲಿ ಇದಿದೆ, ಇದನ್ನು ನಿಲ್ಲಿಸ್ಬೇಕು, ಅಲ್ಲಲ್ಲಿ ನಿಲ್ಲಿಸುವಂತ ಕೆಲಸಗಳಾಗ್ಲಿ, ಆದ್ರೆ ಮಾತ್ರ ಅದಕ್ಕೆ ಒಂದು ಪರಿಹಾರ ಆಗಿದೆ. ಓಕೆ, ರೈಟ್ ಸರ್, ಬರ್ತೇನೆ. ನಾನು ಅನೇಕ ಕರೆಗಳು ಬರ್ತೇನೆ, ನಾನು ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಬಿಫೋರ್ ದ್ಯಾಟ್ ನಾನು ಮೈಸೂರಿನ ಒಂದು ವಿಡಿಯೋಗಳನ್ನು ಕೂಡ ಪ್ಲೇ ಮಾಡಬೇಕು. ಅದಕ್ಕಿಂತ ಮೊದಲು ಒಂದು ಕರೆ ಸ್ವೀಕಾರ ಮಾಡ್ತೀನಿ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ತಮ್ಮ ಹೆಸರಲ್ಲಿಂದ ಮೇಡಮ್? ನನ್ನ ಹೆಸರು ರಾಧಾ, ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ರಾಧಾ ಅವರು ಮೈಸೂರಿಂದ. ನಮಸ್ತೆ. ನಮಸ್ತೆ ಮೇಡಮ್, ಮೈಸೂರಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್ ಮೇಡಮ್, ಮೈಸೂರಿಂದ ಮಾತಾಡಿ ಮೇಡಮ್. ರಾಧಾ ಅವರೇ, ತಮ್ಮ ಊರಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಹುಶಃ ತಮ್ಗೆ ಈ ಒಂದು ವಿಚಾರ ಗೊತ್ತಿರಬಹುದು. ಅಜ್ಜನ್ ಬಗ್ಗೆ ಮಾತಾಡಕ್ಕೂ ನಮ್ಗೆ ಯೋಗ್ಯ ಇಲ್ಲ. ಹಾ, ಬಟ್ ಇವರೆಲ್ಲ ಅಜ್ಜನ್ಗೆ ಹರಾಜ್ ಆಗ್ತಾ ಕುಂತಿದ್ದಾರೆ ಎಲ್ಲರೂ ಸೇರ್ಕೊಂಡು. ನಿಮ್ಮ ಮಂಗಳೂರಿಂದ ಹಿಡಿದು ಮೈಸೂರಿಂದ ಹಿಡಿದು ಅಜ್ಜನ್ಗೆ ಹರಾಜ್ ಆಗ್ತಾ ಇದ್ದಾರೆ. ಇದೆಲ್ಲ ಬೇಕಿತ್ತ ಸರ್ ಇದು? ಹೌದಾ ಮೇಡಮ್? ಹೇಗೆ ಅರ್ಥ ಆಗಿಲ್ಲ ನನ್ಗೆ, ಏನ್ ಹೇಳ್ತಾ ಇದ್ದೀರಾ? ಈಗ ಕೊರಗಜ್ಜಿನ ಕಟ್ಟೆ ಇಲ್ಲ, ಹಾಗೆ ಕಟ್ಟೆ ಅಂತ ನಾನು ಹೇಳಲ್ಲ, ಅದು ಆ ಊರಿಗೆ ಅದು ಸೀಮಿತ. ಅದು ನಮ್ಮ ಮೈಸೂರಿಗೆ ಅದು ಅಲ್ಲ. ಅವನೇನೋ ದುಡ್ಡು ಸಂಪಾದನೆ ಮಾಡಕ್ಕೋಸ್ಕರ ಮಾಡಿದ್ದಾನೆ. ನಾನು ಒಂದ್ 2-3 ಸತಿ ಹೋಗಿದ್ದೆ ಅಲ್ಲಿ. ಓಕೆ ಓಕೆ ಮೇಡಮ್, ತಾವಲ್ಲಿಗೆ ಹೋಗಿದ್ರಾ? ಕಟ್ಟೆಗೆ ಹೋಗಿದ್ರಾ? ಕೈ ಮುಗ್ದಿದ್ದೀರಾ? ಹೌದು ಸರ್, ಹೋಗಿದ್ದೆ. ಓಕೆ, ಈಗ ನಿಮ್ಮ ಹತ್ರ ನಾನು ಕೇಳಬೇಕು. ಆ ಕಟ್ಟೆ ಒಂದು ಪ್ರತಿಷ್ಠಾಪನೆ ಆಗಿತ್ತು, ಅಲ್ಲಿ ಮಹಿಳೆ ಇದ್ರು, ಅವರ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗಿತ್ತು. ಈಗ ಅವರು ಇದಾರ ಅಲ್ಲಿ? ಈಗ ಆ ಕಟ್ಟೆ ಇನ್ನೂ ಕೂಡ ಅಲ್ಲೇ ಇದೆಯಾ? ಹೇಗೆ? ಎಲ್ಲೇಳಿ? ಇದು ಮೈಸೂರು. ಈ ಮೈಸೂರಿಂದ ತಾವು? ನಾನ್ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಮೈಸೂರಿನಲ್ಲಿ ಈಗಲೂ ಕೂಡ ಅಜ್ಜನ ಆರಾಧನೆ ಆಗ್ತಾ ಇದೆಯಾ ಅಲ್ಲಿ? ಆಗ್ತಾ ಇದೆ. ಆಗ್ತಾ ಇದೆ, ಇನ್ನೂ ಕೂಡ ಆಗ್ತಾ ಇದೆ. ಅದೇ ಭಾಗದಲ್ಲಿ ಹಾಗಾದ್ರೆ ಕಾಂತಾರ ಒಂದು ಗುಳಿಗನ ರೀತಿಯಲ್ಲಿ ಕೂಡ ಆರಾಧನೆ ಆಗ್ತಾ ಇರುವಂತದ್ದು? ಹೌದು, ಆಗ್ತಾ ಇದೆ. ಇಬ್ರಿಗಿಬ್ರು ಕಾಂಪಿಟೇಷನ್. ಅವ್ನ್ ಮಾಡಿದಾನಲ್ಲ ಅಂತ ಇವ್ನ್ ಮಾಡ್ತಾ ಇದ್ದಾನೆ, ಇವ್ನ್ ಮಾಡ್ತಿದ್ದೀನಲ್ಲ ಅಂತ ಅವ್ರಿಗೆಲ್ಲ ದುಡ್ಡು ಸಂಪಾದನೆ ಮಾಡೋ ಗೀಮಿತ್ತು. ದೈವಗಳನ್ನ ಎದುರಾಕೊಳಕ್ ಆಗುತ್ತಾ ಸರ್ ನಾವು?
ದೈವವೇ ಇಲ್ಲ ಅಂದ್ರೆ ಕರೆಕ್ಟ್ 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 ಕರೆಕ್ಟ್. ಹಲೋ, ಎಸ್ ಎಸ್ ಎಸ್. ದೇವ್ರು ಬೇಗ ವರ ಕೊಡ್ಲಿಲ್ಲ ಅಂದ್ರು ದೈವ ನಾವ್ ಕೇಳ್ಕೊಂಡಿದ್ದು ಬೇಗ ಕೊಡ್ತಾರೆ. ದೇವ್ರು ಕೊಡೋದ್ ನಿಧಾನ, ದೈವ ಕೊಡೋದ್ ಬೇಗ. ಕರೆಕ್ಟ್, ನಿಜ ನಿಜ ನಿಜ. ಹಲೋ, ಎಸ್. ಈಗ ಹಾಗಾದ್ರೆ ಇವರೆಲ್ಲ ಬಿಸ್ನೆಸ್ ರೀತಿಗೆ ತಗೊಂಡು ಮಾಡ್ತಾ ಇದ್ದಾರೆ. ಅವ್ರು ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ನನ್ ಕನ್ಸಲ್ ಬಂತು, ಗೊತ್ತು ಆ ದೈವದ ಬಗ್ಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಪವರ್ಫುಲ್ ಇದಾರೆ ಆ ದೈವ ಅಂತ ಇವ್ರಿಗೆಲ್ಲ ಗೊತ್ತಿರೋ ವಿಷಯ. ಯಾಕೆ ಈ ಪಾಪದ ಕೆಲಸ ಎಲ್ಲ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸರ್. ಕರೆಕ್ಟ್ ಕರೆಕ್ಟ್. ಈಗ ನೀವು ಎಷ್ಟು ಜನ ಮುಗ್ದ್ರು ಜನ ಬರ್ತಾರೆ ಗೊತ್ತಾ, ಏನೋ ನಮ್ ಕಷ್ಟ ಪರಿಹಾರ ಆಗುತ್ತೆ ಅಂತ ಬರ್ತಾರೆ. ಅವ್ರ ದುಡ್ಡೆಲ್ಲ ತಗೊಂಡು ಇವ್ರು ಉದ್ಧಾರ ಆಗೋದು ಏನಿದೆ ಸರ್ ಅಲ್ಲಿ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ಮೇಡಮ್, ಈಗ ಮೈಸೂರಿನಲ್ಲಿ ತಾವಿದ್ದೀರಾ ಅಂತ ಬಂದಾಗ ಒಂದ್ ಕಡೆ ಅಲ್ಲಿ ಕೊರಗಜ್ಜನ ಕಟ್ಟೆಯು ಕೂಡ ಇದೆ, ಹಾಗಾದ್ರೆ ಒಂದು ಗುಳಿಗನ ಕಟ್ಟೆಯು ಕೂಡ ಇದೆ ಅಲ್ಲಿ ಅಲ್ವಾ? ಸರ್ ಒಂದ್ ಮಾತೆ ಇಲ್ಲ, ಕಟ್ಟೆ ಅಂತ ಹೇಳ್ಬೇಡಿ, ಅದು ಮಂಗಳೂರಿಗೆ ಸೀಮಿತ. ಓಕೆ ಓಕೆ ಓಕೆ. ಇಲ್ಲ ಏನೋ ಮಾಡ್ಕೊಂಡಿದಾರ ಅಂತ ನಾವ್ ಅದು ಪುನಃ ಅದನ್ನೇ ಹೆಸರು ಮಾಡಿದ್ರೆ ನಮಗೂ ಬೆಲೆ ಇಲ್ಲ. ಓಕೆ ಓಕೆ ಓಕೆ. ಇಲ್ಲ ಕ್ಷಮಿಸಿ 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 ಮೇಡಮ್. ಎಸ್, ಇಲ್ಲ ನಿಮ್ಮ ಮಾತನ್ನು ಒಪ್ಕೊಳ್ತೀನಿ ನಾನು, ಕ್ಷಮಿಸಿ. ಆದ್ರೆ ನಾವುಗಳು ಆ ಕಟ್ಟೆಯನ್ನ ನಾವು ಅಜ್ಜನನ್ನ ಆರಾಧನೆ ಮಾಡಿಕೊಂಡು ಬಂದಿರುವಂತ ರೀತಿ ಆ ರೀತಿ ಇದೆ, ನಾವು ಗುಳಿಗನನ್ನ ನಂಬಿಕೊಂಡು ಬಂದಿರುವಂತ ರೀತಿ ಆ ರೀತಿ ಇದೆ. ಅದನ್ನ ಇದೆ, ಅದ್ ನೆಂಬಿದೀವಿ. ಅದು ಎಲ್ಲಿಗ್ ಸೀಮಿತನೋ ಅಲ್ಲಿಗ್ ಸೀಮಿತ. ಈಗ ನಮ್ ಚಾಮುಂಡಿ ಬೆಟ್ಟ ತಗೊಂಡೋಗಿ ನೀವು ಮಡಿಕೇರಿಲಿ ಮಾಡ್ಕೊಳ್ತೀರಾ, ಮಂಗ್ಳೂರಲ್ಲಿ ಮಾಡ್ಕೊಳ್ತೀರಾ? ಮೇಡಮ್, ಅಟ್ ದ ಸೇಮ್ ಟೈಮ್ ಈ ಒಂದು ಪ್ರಶ್ನೆ ನಾನು ನಿಮ್ಮಲ್ಲೇ ಕೇಳ್ತೀನಿ, ಯಾಕಂದ್ರೆ ಈ ಪ್ರಶ್ನೆಯನ್ನು ಕೂಡ ಕೇಳಿದವರು ಇದ್ದಾರೆ. ಚಾಮುಂಡಿ ತಾಯಿಯನ್ನ ಮಂಗಳೂರಿನವರು ಆರಾಧನೆ ಮಾಡ್ತಾ ಇದ್ದಾರೆ, ಅಂದ್ರೆ ಚಾಮುಂಡಿ ದೇವಿಯ ರೂಪದಲ್ಲಿ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ನಾವು ಪ್ರಶ್ನೆ ಮಾಡಿಲ್ಲ, ಈಗ ನಮ್ಗೆ ಯಾಕೆ ಪ್ರಶ್ನೆ ಮಾಡ್ತಾರೆ ಅನ್ನೋ ಹೇಳುವವರು ಕೂಡ ಇದ್ದಾರೆ. ಯಾಕಂದ್ರೆ ಚಾಮುಂಡಿ ಗುಳಿಗ ನಮ್ಮ ಮಂಗಳೂರಿನಲ್ಲಿ, ನಮ್ಮ ತುಳುನಾಡಿನಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರುವಂತದ್ದು ದೈವಾರಾಧಕರಿಗೆ. ಹಾಗಾಗಿ ನಾನು ಹೇಳ್ತಾ ಇರುವಂತ ಇದು ಕೂಡ ಪ್ರಶ್ನೆಗೆ ಬಂದಿದೆ ಸರ್. ಚಾಮುಂಡಿ ಬರೀ ನಿಮ್ ಮಂಗಳೂರಲ್ಲೇ ಇಲ್ಲ ಸರ್, ಕರೆಕ್ಟ್, ಎಲ್ಲಾ ಪ್ರದೇಶದಲ್ಲೂ ಇದೆ. ಕರೆಕ್ಟ್. ಕೊರಗಜ್ಜ ಎಲ್ಲೆಲ್ಲಿದ್ದಾರೆ ಅಂತ ಹೇಳಿ, ನೀವೇ ಹೇಳಿ. ಯಾವತ್ತಿಂದ ಸ್ಥಾಪನೆ ಮಾಡಿದ್ದಾರೆ, ಯಾವತ್ತಿಂದ ಅದು ಮಂಗಳೂರಿಗೆ ಮಾತ್ರ ಸೀಮಿತ ಆ ದೈವ ಅಲ್ವಾ ಸರ್? ಎಸ್ ಎಸ್ ಎಸ್. ಎಲ್ಲೆಲ್ಲಿದೆ ಹೇಳಿ, ನೀವೇ ಹೇಳಿ. ಕೇಳ್ತಾರಲ್ಲ ಪ್ರಶ್ನೆ, ಅವ್ರಿಗೆ ಕೇಳಿ ಎಲ್ಲೆಲ್ಲಿದೆ ದೈವದ್ದು, ಎಲ್ಲೆಲ್ಲಿದೆ ಅಂತ ಕೇಳಿ ಅವ್ರಿಗೆ. ಈಗೀಗ ಮಾಡ್ಕೊತಾ ಇದಾರೆ ಚಾಮುಂಡಿನ, ಕಾಲದಿಂದನೂ ಮಾಡ್ಕೊಂಡ್ ಬರ್ತಾ ಇದಾರೆ. ಎಲ್ಲಾ ಕಡೆನೂ ಇದೆ ಚಾಮುಂಡೇಶ್ವರಿ. ಮೈಸೂರಲ್ಲಿ ಅದಕ್ಕೆ ಆದ ಮಹತ್ವ ಅದಿದೆ ಅಲ್ವಾ? ಈಗ ನಂಜನಗೂಡಲ್ಲಿ ನಂಜುಂಡೇಶ್ವರ ಇದ್ದಾನೆ. ಈಗ ಇಲ್ಲಿ ನಮ್ಮ ಅಕ್ಕಪಕ್ಕ ಎಲ್ಲ ನಂಜುಂಡೇಶ್ವರನ ದೇವಸ್ಥಾನ ಇದೆ. ನಾವು ನಂಜನಗೂಡು ಅಂತ ಅಲ್ಲಿ ಹೋಗ್ತೀವೋ, ನಾವು ನಂಜನಗೂಡಿಗೆ ಹೋಗ್ತೀವೋ? ಕರೆಕ್ಟ್ ಕರೆಕ್ಟ್. ಎಸ್ ಮೇಡಮ್, ಸ್ವಲ್ಪ ದಯಮಾಡಿ. ತಮ್ಮಣ್ಣ ಶೆಟ್ಟರು, ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ ಅಂತೆ. ಎಸ್ ತಾಯಿ ನಮಸ್ತೆ. ನಮಸ್ತೆ ಸರ್. ನೋಡಿ, ನಾವೀಗ ನೀವ್ ಏನ್ ಮಾಡ್ತಿದ್ದೀರಮ್ಮ ಅಲ್ಲಿ, ನಾವು ಅನ್ಸಂದ್ರೆ ಸ್ವಲ್ಪ ಈ ವಿಚಾರವನ್ನ ಜನರಿಗೆ ಮುಟ್ಟಿಸ್ಲಿಕ್ಕೆ ಸ್ವಲ್ಪ ಮಹಿಳಾ ಸಂಘಟನೆಗಳು ಅಲ್ಲ ಇಂಥದ್ದುಗಳಲ್ಲಿ ಒಂದು ಒಳ್ಳೆಯ ಸಂಘಟನೆಗಳಿದ್ರೆ ನಾವು ಬಂದವರಿಗೆ ಸ್ವಲ್ಪ ವಿಚಾರವನ್ನು ತಿಳಿಸುವ ಕೆಲಸ ಮಾಡ್ತೇವೆ. ಯಾಕಂತ ಅಲ್ಲಲ್ಲ ಅಮ್ಮ ಒಂದ್ ನಿಮಿಷ ಕೇಳ್ಕೊಳ್ಳಿ ಮಾಡಿ ಅಮ್ಮ ತಾಯಿ ಒಂದ್ ನಿಮಿಷ ಕೇಳ್ಕೊಂಡು ನೀವು ಮಾಡಿ ಅಂತ ಹೇಳಿದಲ್ಲ. ನಾನು ವಿಚಾರ ಏನಂತ ಹೇಳಿದ್ರೆ, ಎಲ್ರು ನೋಡಿ ಇಲ್ಲಿ ನೀವು ಮುಗ್ದವ್ರು ಎಲ್ರು ನೀವು ನಾವು ನಂಬ್ಕೊಂಡು ಬಂದಂತ ದೇವರ ಮೇಲೆ ನಂಬಿಕೆ ಕಂಡಿಯಾಗಿ ಯಾನು ಕಣ್ಣಿಗೆ ಕಾಣದ ಗುರುತವೇ ಇಲ್ಲದ ಅಜ್ಜನ ಮೇಲೆ ನಂಬಿಕೆ ಬಂದದ್ದು ನಿಮ್ಗೆ ಭಾರಿ ವಿಶೇಷ. ಅಲ್ಲಿಯೂ ನಾವು ದೈವದ ಲೆಕ್ಕಾಚಾರ ತಗೊಂಡಾಗ ಎಲ್ಲರದ್ದು ಒಂದು ವಿಶ್ವಾಸದ್ರೋಹ ಆದಾಗೆ. ನಾವು ಅದಲ್ಲ ಈಗ ನಿಮ್ಮ ಹತ್ರ ಹೇಳುವಂಥದ್ದು. ಈಗ ನೀವು ಮಾಡಿ ಅಂತ ಹೇಳಿದಲ್ಲ, ಇನ್ನು ಪ್ರಯತ್ನ ಮಾಡಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಅಲ್ಲಿಯ ಬೇರೆ ಬೇರೆ ಸಂಘಟನೆಗಳಿದ್ರೆ, ಯಾರಾದ್ರೂ ಮಹಿಳಾ ಸಂಘಟನೆಗಳಿದ್ರೆ ಒಂದು ಸ್ವಲ್ಪ ಸತ್ಯ ಹೇಳಿ ಜನರಿಗೆ ಇದೊಂದು ಮೋಸ ಅಂತ ತಿಳಿಸುವ, ನಾವು ಬಂದವರಿಗೆ ವಿಚಾರವನ್ನು ತಿಳಿಸುವ ಕೆಲಸ ಮಾಡ್ತೇವೆ. ನಿಮ್ ಕಡೆಯಿಂದ ಒಂದು ಅಷ್ಟಾದ್ರೂ ಕೆಲಸ ಮಾಡಿ ಅಂತ ನಾವು ಮಾಡಿದ್ರೆ ಒಂದು ಸ್ವಲ್ಪ. ಯಾಕಂದ್ರೆ ಇಲ್ಲಿ ಬೇಕಾದದ್ದು ಏನಂತ ಹೇಳಿದ್ರೆ, ಜನರಲ್ಲಿ ಒಂದು ಅಲ್ಲಿ ನಂಬಿಕೆ ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ. ಈಗ ಎಲ್ಲಾ ಕಡೆ ಇದೆ ಆದದ್ದಲ್ಲಿ ಬಟ್ಟೆ ನಾವೆಲ್ಲ ಈಗ ಅನೇಕ ಕಡೆಗಳಲ್ಲಿ ನಾವು ಹಾಕೊಂಡು ಬೇರೆ ಬೇರೆ ಬಣ್ಣದ ಈ ವೇಷ ಹಾಕೊಂಡು ಜನರನ್ನು ಮೋಸ ಮಾಡಿದಾಗೆ ಒಂಥರ ಮೋಸ ಹೋಗಿದ್ದಾರೆ ಜನ. ಅದ್ರಲ್ಲಿ ಏನೋ ಇದೆ ಅಂತ ಗೊತ್ತಾಯ್ತು ನಿಮ್ಗೆ. ಆಗಿರುವಾಗ ಸ್ವಲ್ಪ ನಿಮ್ಮ ಕಡೆಯಿಂದ ಏನಾದ್ರು ಸ್ವಲ್ಪ ಸಂಘಟನೆಗಳ ಸಹಕಾರ ಮಾಡಿ ಜನರಿಗೆ ಒಂದು ಮನ ಪರಿವರ್ತನೆ ಮಾಡಿ ಕೆಲಸ ಮಾಡ್ತಾರೆ ಮೇಡಮ್. ಈಗ ಹಾಗಾದ್ರೆ ಅಲ್ಲಿ ಇನ್ನೂ ಕೂಡ ಅಜ್ಜನ ಆರಾಧನೆಗಳು ನಡೀತಾ ಇದೆ, ಗುಳಿಗನ ಆರಾಧನೆಗಳು ನಡೀತಾ ಇದೆ ಅಲ್ವಾ? ನಡೀತಾ ಇದೆ. ಓಕೆ, ಹಾಗಾದ್ರೆ ಅದು ಒಂದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ ಎರಡು ಕಟ್ಟೆಗಳಲ್ಲ, ಬೇರೆ ಬೇರೆ ಸಂಬಂಧಪಟ್ಟವರು ಮಾಡಿರುವಂತದ್ದಾಗಾದ್ರೆ ಅವ್ರು ಬೇರೆ ಬೇರೆ. ಕುಮಾರ್ ಮಾಡದ್ನಲ್ಲ ಅಂತ ಅವ್ರು ಮಾಡಿದ್ದಾರೆ. ದುಡ್ಡು ರುಚಿ ನೋಡೋದಲ್ಲ ಸರ್, ಅವನು 4 ತಿಂಗಳಲ್ಲಿ 70 ಲಕ್ಷ ಸಾಧನೆ ಮಾಡಿದ್ದಾನೆ. ಈಗ 400-500 ರೂಪಾಯಿ ಅವನು ಗಾರೆ ಕೆಲಸ ಮಾಡ್ತಿದ್ದವನು ಅಜ್ಜನ ಮೇಲೆ ಅಷ್ಟೊಂದು ಭಕ್ತಿ ಇದ್ರೆ ಅಷ್ಟೊಂದು ಆಡಂಬರ ಬೇಕಾಗಿಲ್ಲ. ಓಕೆ, ಈಗ ಅಲ್ಲಿ ಕಾಂತಾರ ರಾಜಗುಳಿಗ ಅದು ಹೇಗೆ ಅಂತ ಅಲ್ಲಿ ಪ್ರತಿಷ್ಠಾಪನೆ ಆಗಿರುವಂತದ್ದು ಮೇಡಮ್ ನಮ್ಗಳಿಗೆ ಗೊತ್ತಿಲ್ಲ, ಹಾಗಾಗಿ ಕೇಳ್ತಾ ಇದೀವಿ. ಅದು ಆಗಿದೆಯಂತೆ, ಅಲ್ಲೂ ಆಗ್ತಾ ಇದೆಯಂತೆ. ನಾನಂತೂ ಹೋಗಿಲ್ಲ. ನಾನು ಲಾಸ್ಟ್ ಒಂದು 10ನೇ ತಾರೀಕಲ್ಲಿ ಒಂದು ಕೋಲ ಆಯ್ತು, ಆ ಕೋಲಕ್ಕೆ ಹೋಗಿದ್ದೆ. ಯಾಕೆ ಅಂದ್ರೆ ಮಂಗಳೂರಿಂದ ಬರ್ತಾ ಇದಾರೆ,
ಏನೋ ನನ್ಗಲ್ಲೊಂದ್ ಪ್ರಶ್ನೆ ಸಿಗುತ್ತೆ ಅಂತ ಹೋಗಿದ್ದೆ. ಅವತ್ತು ಬರೀ ರಾಜಕೀಯ, ಬರೀ ದುಡ್ಡಿರೋರ್ಗೆ ಅದೇ ತರ ಆಯ್ತು ಅಲ್ಲಿ. ಸರಿ ಅಜ್ಜ ನೀನ್ ಇಲ್ಲಪ್ಪ ಇಲ್ಲಿ ಅಂತ ಅವತ್ ಬಂದಿದ್ದು, ನಾನು ಇದುವರೆಗೂ ಅಲ್ಲಿ ಕಾಲಿಟ್ಟಿಲ್ಲ. ಅವ್ರಿವ್ರಿಗೆ ಕೇಳ್ಕೊತಾ ಇದೀನಿ, ಜನ ಇದಾರಂತೆ, ಹೋಗ್ತಾ ಇದಾರಂತೆ, ನೀವ್ ಯಾಕೆ ಹೋಗ್ತೀರಾ ಅಜ್ಜ? ನೋಡಿ ಅಲ್ಲಿ ಸಂಬಂಧ ಅಲ್ಲಿ ನಾನ್ ಕೇಳ್ತಾ ಇರೋದು ಹಾಗಾದ್ರೆ ಅಲ್ಲಿ ಸ್ಥಳೀಯರು ರಾಜಕೀಯ ಪಕ್ಷದವರು ಕೂಡ ಅಲ್ಲಿ ಇದಾರೆ, ಹಾಗಾದ್ರೆ ಬರ್ತಾ ಇದಾರೆ, ಅಲ್ಲಿನ ರಾಜಕೀಯ ಪಕ್ಷದವರು ಕೂಡ ಬರ್ತಾ ಇದಾರೆ ಅಲ್ಲಿಗೆ. ಇವರೇ ಹುಡಿಕೊಂಡು ಹೋಗ್ತಾ ಇದಾರೆ, ಅವ್ರ ಯಾಕೆ ರಾಜಕೀಯದವ್ರು ಬರ್ತಾರೆ? ಇವರು ಹುಡುಕಿಕೊಂಡು ಹೋಗ್ತಾರೆ ಮತ್ತೆ ರಾಜಕೀಯ ಪಕ್ಷದವರು ಬರ್ತಾರೆ. ಹಾಗಾಗಿ ಬಹಳಷ್ಟು ಸ್ಟ್ರಾಂಗ್ ಪ್ರಧಾನ ಮುಖ್ಯಸ್ಥರು ಯಾವ ಪಕ್ಷದಲ್ಲಿದ್ದಾರಮ್ಮ? ರಾಜಕೀಯದಲ್ಲೂ ಮಂಗಳೂರು ಜನ ಇದಾರೆ ಅಲ್ವಾ? ಓಕೆ ಓಕೆ, ಅವ್ರವ್ರ ದೈವದ ಶಕ್ತಿ ಏನಿದೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಓಕೆ ಓಕೆ, ಹಾಗಾದ್ರೆ ಅಲ್ಲಿನ ಪ್ರಧಾನವಾಗಿರುವಂತಹ ವ್ಯಕ್ತಿ ಯಾರು? ತೇಜ್ ಕುಮಾರ್ ಹೇಳಿದ್ರಿ ತಾವು ಅಲ್ವಾ? ಓಕೆ, ಅವರು ಯಾವ ಬೆಂಬಲಿತರು, ಯಾವ ಪಕ್ಷದ ಬೆಂಬಲಿತರಾಗಿರ್ತಾರೆ? ಅವರು ಯಾವ ಪಕ್ಷದ ಬೆಂಬಲಿತರಾಗಿರ್ತಾರೆ ಅಂತ ಹೇಳಿ, ಯಾಕಂದ್ರೆ ಇದಕ್ಕೆ ರಾಜಕೀಯವಾಗಿ ಶಕ್ತಿ ಇಲ್ಲದಿದ್ರೆ ಸಾಧ್ಯವೇ ಇಲ್ಲ ಸರ್ ಮೇಡಮ್ ಇದನ್ನ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ನಾನು ಹೇಳ್ತಾರೆ, ರಾಜಕೀಯವಾಗಿ ಇದಕ್ಕೆ ಬೆಂಬಲ ಇಲ್ಲ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ ಇಂತಹ ಒಂದು ವಿಚಾರ ಮಾಡ್ಲಿಕ್ಕೆ. ಬಹಳಷ್ಟು ಆತನಿಗೆ ಗಂಡದೆ ಬೇಕು, ಧೈರ್ಯ ಬೇಕು ಆತನಿಗೆ. ಸೊ ಹಾಗಾಗಿ ನಾನು ಹೇಳ್ತೇನೆ, ಯಾವ ಬೆಂಬಲಿತ ಆ ವ್ಯಕ್ತಿ? ಅವ್ರು ಯಾವ ಬೆಂಬಲಿಗಿದಾರೋ ಅದ್ ನನಗ್ ಗೊತ್ತಿಲ್ಲ. ಇಲ್ಲಿ ಇಂಪ್ಯಾಕ್ಟ್ ಆಗ್ತದೆ, ಅಲ್ಲಲ್ಲ ಇಲ್ಲಿ ಇಂಪ್ಯಾಕ್ಟ್ ಆಗ್ತದೆ ಮೇಡಮ್. ರಾಜಕೀಯವಾಗಿ ಅವರೇನಾದ್ರು ಬೇಳೆ ಬೇಯಿಸ್ತಾರೆ ಅಂತ ಬಂದಾಗ ಇಲ್ಲಿ ಇಂಪ್ಯಾಕ್ಟ್. ಅವನು ಯಾವುದೇ ಒಬ್ಬ ರಾಜಕೀಯದಲ್ಲಿ ಇದ್ದೇ ಇರ್ತಾನೆ, ಅವನು ನಮ್ಗೆ ಅದು ಬೇಕು. ಯಾವ ಪಕ್ಷದಲ್ಲಿ ಇದೆ ನೀವೇನ್ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಮ ಹೆಸರು ಗೌಪ್ಯವಾಗಿ ನೋ ಚಾನ್ಸ್, ಪರವಾಗಿಲ್ಲ ಮೇಡಮ್. ಎಸ್ ಓಕೆ, ನೋ ಪ್ರಾಬ್ಲಮ್. ಇಲ್ಲ ಅವರು ಇಷ್ಟು ಕರೆ ಮಾಡಿ ಅವರು ಧೈರ್ಯದಿಂದ ಇಷ್ಟು ಹೇಳಿದ್ದೆ ದೊಡ್ಡದು ಮಹಿಳೆಯಾಗಿ. ಮೇಡಮ್ ಧನ್ಯವಾದಗಳು. ಒಂದು ವಿಚಾರ ಹೇಳ್ತೀನಿ ಮೇಡಮ್, ಯಾರಿಗೂ ಕೂಡ ಭಯ ಪಡಬೇಡಿ. ನೀವು ಪ್ರಾಮಾಣಿಕರಾಗಿದ್ದೀರಿ ಅಂತ ಬಂದಾಗ ದೈವ ಇದೆ ನಮ್ಗಳನ್ನ ಕಾಯ್ಲಿಕ್ಕೆ, ನಮ್ಮನ್ನ ಕಾಯುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿಯ ಭಯ ಬೇಡ, ಆತಂಕ ಬೇಡ. ಅಂಡ್ ಸತ್ಯವನ್ನ ಹೇಳಿದ್ದೀರಿ ಮೇಡಮ್. ಏನಕ್ಕೂ ಹೆದರಿಕೆ ಇಲ್ಲ ಸರ್. ಆ ದೈವದ ನೆಂಬನ್ ಬಾಳ್ತಾ ಇದೀನಿ ಇವತ್ತು ಅಷ್ಟೇನೆ. ಆ ದೈವದ ಪ್ರಸಾದ ನಾನ್ ಮನೇಲಿ ಇದೆ. ನಾನು ಅದನ್ನ ಇಲ್ದೇನೆ, ನಾನು ಆ ಕರಿಗಂಧ ಇಲ್ದೇನೆ ನಾನು ಇಷ್ಟೇ ಬರಲ್ಲ. ಇವತ್ತು ನನಗೆ ಇದರಿಂದ ಯಾಕಪ್ಪ ಉಡುಪಿಯಿಂದ ಬಪ್ಪು ಸ್ವಾಮಿ ಕೊಡಗಜ್ಜ ದೇವಸ್ಥಾನದಿಂದ ನನ್ಗೆ ಪ್ರಸಾದ ಕಳಿಸ್ತಾ ಇದ್ದಾರೆ. ಇಲ್ಲಿಂದ ಆಚೆ ಬರ್ತಾ ಇದೆ, ಅದು ಎಲ್ಲಿ ಬರ್ತಾ ಇದೆ? ನನಗ್ ಬರ್ತಾ ಇದೆ ಬಪ್ಪು ಸ್ವಾಮಿ ಕ್ಷೇತ್ರ. ಮತ್ತೆ ಈಗ ಒಂದ್ ತಿಂಗಳ ಹಿಂದ್ಗಡೆ ನಾನು ಮುಳುಗುಡ್ಡೆಗೆ ಬಂದಿದ್ದೆ, ಶಿವಪುರ. ಅಲ್ಲಿಗೆ ಬಂದು ನನಗೂ ಒಳ್ಳೇದಾಗ್ಬೇಕು. ನಾನು 15 ವರ್ಷದಿಂದ ನನಗೆ ಕೊಡಗಜ್ಜ ಗೊತ್ತು. ನನ್ಗೆ ಕೊಡಗಜ್ಜ ಇಲ್ಲಿ ಆಗಿದಾರಲ್ಲ, ನನ್ನ 15 ವರ್ಷದಿಂದ ಬೇರೆ ಯಾರ್ದೋ ಕೆಲ್ಸಕ್ಕೆ ಬಂದಿದ್ದೆ. ಆ ಕೆಲ್ಸದ್ದು ಬೇಡ, ನೆನ್ಸ್ಕೊಳೋದ್ ಬೇಡ ಸರ್, ಗೋಪ್ಯಾಗಿ ಮಡಿಗಿರ್ತೀನಿ. ಆಮೇಲೆ ನಾನ್ ಬರ್ಬೇಕು ಅನ್ಬಿಟ್ಟು ಅಯ್ಯೋ ನನಗ್ ಕಷ್ಟ ಬಂತು, ಅವಾಗ ಹೋದೆ ಅಲ್ಲಿಗೆ. ಕೊಡಗಜ್ಜ ಮೈಸೂರಿಗೆ ಬಂದಿದ್ದಾರೆ ಅಂತ ಹೋದೆ. ಅವ್ರು ಇದು ಇಷ್ಟ ಆಗಿಲ್ಲ, ಅವ್ರು ಕಾಯಿ ಕೊಡ್ತಾರೆ ಕಳಸ ಮಡಿಗೆ ಪೂಜೆ ಮಾಡಿ ಅಂತ. ಅದು ನಿಮ್ ಪದ್ಧತಿ ಅಲ್ಲ, ಮಂಗಳೂರು ಪದ್ಧತಿ ಅಲ್ಲ. ಅದು ನಂಗೆ 15 ವರ್ಷದಿಂದ ಗೊತ್ತಿದೆ ಅಂದ್ರೆ ಕೆಲವೊಂದು ಪದ್ಧತಿ ನಾನು ತಿಳ್ಕೊಂಡಿದ್ದೀನಿ. ಓಕೆ ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು ಧನ್ಯವಾದಗಳು ಕರೆ ಮಾಡಿದ್ದೀರಾ. ಈಗ ರೋಹಿತ್ ಅನ್ನೋರು ಅವರು ನೀವು ಇನ್ನು ಯಾರೋ ಇದ್ರಲ್ಲಿ ಕೇಳಿದ್ರು ನನ್ಗೆ, ಬೆಳ್ಳಿ ಎಲೆ ಮಡಿಗೆ, ಬೆಳ್ಳಿ ಅಡಿಕೆ ಮಡಿಗೆ ಅಂತ ಕೇಳಿದ್ರು ಮಂಗಳೂರು ಸೈಡ್ ಅವ್ರೆ. ಅವ್ರ ರೋಹಿತ್ ಅವರು ಇಲ್ಲ ಅದ್ ಮಾಡ್ಬೇಡಿ, ತುಳಸಿ ಕಟ್ಟೆ ಹತ್ರ ನೀವು 2 ಎಲೆ ವಿಲೇಜ್ ಎಲೆ ಚಕ್ಲಿ ಇಟ್ಟು ನೀವು ಪ್ರಾರ್ಥನೆ ಮಾಡಿ ಸಾಕು ಅಂತ. ಆ ತರ ಪ್ರಾರ್ಥನೆ ಮಾಡಿಕ್ಕೆ ನನ್ಗೆ ಒಳ್ಳೇದಾಯ್ತು. ಅದ್ ಒಳ್ಳೇದಾದ್ಮೇಲೆ ನಾನು ಮುಳುಗುಡ್ಡೆಗೆ ಬಂದೆ. ಮುಳುಗುಡ್ಡೆಯವ್ರು ಕೇಳ್ಕೊಂಡೆ, ನೀವ್ ಇಲ್ಲಿಗೆ ಬರ್ಬೇಕು, ನಾನು ತುಂಬಾ ಕಷ್ಟದಲ್ಲಿದ್ದೆ ಸರ್, ನೀವ್ ಇಲ್ಲಿಗೆ ಬರ್ಬೇಕು ಅಂತ ನೀವ್ ಸಾಲ ಮಾಡ್ಕೊಂಡ್ ಬರ್ಬೇಡಿ, ಅಜ್ಜನೇ ನಿಮಗ್ ಕರ್ಸ್ಕೊತಾರೆ ಅಂದ್ರು. ಅಜ್ಜ ಅದೇ ತರ ನನ್ನ ಕರ್ಸ್ಕೊಂಡ್ರು. ಇದು ಬೆಳ್ಳಿ ಅಲ್ಲ ಮೇಡಮ್, ಬೆಳ್ಳಿ ಎಲೆ ಏನ್ ಕತೆ ಇದು? ಅದು ಭಾಸ್ಕರ್ ಅಂದ್ಬಿಟ್ಟು ಇದ್ರಲ್ಲಿದ್ದಾರೆ, ಅದರಲ್ಲಿ ಮಂಗಳೂರು ಹತ್ರ ಯಾವ್ದೋ ಒಂದು, ಅದು ನಂಗೆ ಬರಕ್ಕೆ ಹೇಳಕ್ ಬರಲ್ಲ ಸರ್ ಊರು. ಅವ್ರಿಗೆ ಫೇಸ್ಬುಕ್ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಬರ್ತಾ ಇತ್ತು, ಏನೋ ಒಳ್ಳೇದಾಗುತ್ತೆ ಪ್ರಶ್ನೆ ಕೇಳೋಣ. ಅಲ್ಲ ಮೇಡಮ್, ಬೆಳ್ಳಿಯ ಎಲೆ ಕೊಡಿ ಅಂತ ಹೇಳಿದ್ರಾ? ಬೆಳ್ಳಿ ಎಲೆ 3 ಎಲೆ 1 ಅಡಕೆ, ಅದು ತೆಗ್ದು ತಲೆಯಿಂದ ನಿವುಳಿಸ್ಬಿಟ್ಟು ನೀವು ಪೂಜೆ ಮಾಡಿ ನಿಮ್ಗೆ ನಾನು ಅದಾದ್ಮೇಲೆ ಸುಮಾರು ಇಲ್ಲಿ 1 ತಿಂಗಳು ಸುತ್ತದೆ. ಇಲ್ಲಿ ನಮ್ಮ ಮೈಸೂರು ಕೊಡಗಜ್ಜದಲ್ಲಿ 1 ತಿಂಗಳು ಸುತ್ತದೆ. ಅದಾದ ನಂತರ ಆ ಭಾಸ್ಕರ್ ಅಂತಿದ್ದಾರೆ, ಅವರು ಅಶೋಕ್ ಅಂತಿದಾರಲ್ಲ, ಅವ್ರ ತಮ್ಮನ ಏನೋ ರಿಲೇಟಿವ್ ಬರ್ತಾರೆ. ಅದು ಅವ್ರ ರಿಲೇಷನ್ ಬರ್ತಾರೆ. ಅವರು 3 ಬೆಳ್ಳಿ ಎಲೆ ತಗೊಳ್ಳಿ, 1 ಅಡಕೆ ತಗೊಳ್ಳಿ, ಆ ತಲೆ ಸುತ್ಬಿಟ್ಟು ಪೂಜೆ ಮಾಡ್ತಾ ಇರಿ. ಡೈಲಿ ಒಂದೊಂದ್ ಕಾಯನ್ಸ್ ಹಾಕ್ತಾ ಇರಿ, ಅದಕ್ಕೆ ಪೂಜೆ ಮಾಡ್ತಾ ಇರಿ. ಅದು 1.5 ತಿಂಗಳು ಮಾಡಿದ್ವಿ ಸರ್. ಅದಾದ್ಮೇಲೆ ನಾನು ಮುಳುಗುಡ್ಡೆಗೆ ಫೋನ್ ಮಾಡಿದ್ದೆ. ಆ ಪುಣ್ಯಾತ್ಮ ನೀವು ಬೆಳ್ಳಿನೂ ಬೇಡ, ಚಿನ್ನನೂ ಬೇಡ, ವೈಡ್ಯೂರನೂ ಬೇಡ, ವಿಳ್ಯದಲ್ಲೇ ಅಡಕೆ ಅದಿಟ್ಬಿಟ್ಟು ನೀವು ಅದನ್ನ ಪ್ರಾರ್ಥನೆ ಮಾಡಿ ಇಲ್ಲಿಗೆ ಬರ್ಬೇಕು ಅಂದ್ಬಿಟ್ಟು ನೀವು ಸಾಲ ಮಾಡ್ಕೊಂಡ್ ಬರ್ಬೇಡಿ, ಅಜ್ಜನೇ ಕರ್ಸ್ಕೊತಾರೆ ಅಂದ್ರು. ಅದೇ ತರ ಅಜ್ಜನೇ ಕರ್ಸ್ಕೊಂಡ್ರು.
ಈ ಅಜ್ಜನ ವಿಷಯದಲ್ಲಿ ರೋಹಿತ್ ಅನ್ನೋರು ಮಡಿಕೇರಿಲಿದ್ದಾರೆ, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ನನ್ಗೆ. ಓಕೆ ಓಕೆ, ಸರಿ ಸರಿ ಮೇಡಮ್. ಈಗ ಆ ಬೆಳ್ಳಿ ಎಲೆ ಮಾಡಿ ಕೊಟ್ರ ಹೇಗೆ ಸರ್? ಅದು ಬೇಡ ಅಂದ್ರು, ಅವೆಲ್ಲ ಕೊಡಕ್ ಹೋಗ್ಬೇಡಿ ಅಂದ್ರು. ಬಟ್ ನನ್ಗೆ ಅವ್ರಿಗೆ ವಾಟ್ಸ್ಆಪ್ ಕಳ್ಸಿರೋದು ನನ್ನ ಹತ್ರ ಇದೆ. ಎಸ್ ಎಸ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಒಂದು ಮಾತು ಹೇಳ್ತೀನಿ, ಅಜ್ಜ ಎಂದು ಕೂಡ ಬೆಳ್ಳಿ ಬಂಗಾರ ಬೇಕಂತ ಹೇಳಿಲ್ಲ. ಒಂದು ಭಾಸ್ಕರ್ ಕೇಳಿ ಅಂತ. ಓಕೆ ಓಕೆ, ಕೇಳೋಣ. ನಿಮ್ಮ ನಂಬರ್ ಅನ್ನ ನಾವು ಒಂದು ಫೀಡ್ ತಗೊಳ್ತೀವಿ ಮೇಡಮ್, ದಯಮಾಡಿ ಒಂದು ಮಾಹಿತಿಗೋಸ್ಕರ. ಓಕೆ, ಭಾಸ್ಕರ್, ಧನ್ಯವಾದ. ಓಕೆ, ಧನ್ಯವಾದಗಳು. ಇದು ಅಜ್ಜನ ಹೆಸರಲ್ಲಿ ಹಣ ಮಾಡ್ಬೇಕು ಅಥವಾ ಅಜ್ಜನ ಹೆಸರಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೊರಟ್ರೆ ಅದು ಜಾಸ್ತಿ ದಿನ ಇರಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗುತ್ತೆ. ಬಹಳಷ್ಟು ಬೇಸರ ಆಗುತ್ತೆ. ನಮ್ಮ ಅಜ್ಜ ಕೇಳಿರುವಂತದ್ದು ಇಷ್ಟೇ. ಬಹುಶಃ ನಮ್ಗಳಿಗೆ ಗೊತ್ತಿರೋ, ನಾನು ಸಣ್ಣದಿಂದ ಇದ್ದಾಗ ಎಲ್ಲಿರ್ದಿನ ಚೊಪ್ಪನಾಗ ನಮ್ಮ ಇಲ್ಲದ ತುಳಸಿ ಕಟ್ಟೆದ ಎದುರು ಒಂಜಿ ಮನೆದಿದ್ದು, ಆ ಮನೆಟ್ ಒಂಜಿ ಬಚ್ಚಿರ ಒಂಜಿ ಬಜ್ಜೆ ಇದ್ದು ಒಂಜಿ ಕಾಟ್ರದ್ ಇದು ನಮ್ಮ ಆರಾಧನೆ ಮಲ್ತಂತ ಅಜ್ಜಗ್ ಈತೆ ಆರಾಧನೆ ಮಲ್ತಂತೆ. ಅಂಡ್ ಇತ್ತದ ಕಾಲಘಟ್ಟ ನಮ್ಮ ಓಡೆಮುಟ್ಟ ಬತ್ತನ ಬನ್ನಾಗ ಬೊಳ್ಳಿದ ಇರೆ ಬೋರ್ಡು ಬಂದು ಬೊಳ್ಳಿದ ಬಚ್ಚಿರ ಬಜ್ಜೆ ಬೋರ್ಡು ಬನ್ನಾಗ ಭಾರಿ ಭಾರಿ ಬೊಳ್ಳಿದ ಬಂಡ ಇರವು ಮಾತ್ರ ಮೂಲ ಅಜ್ಜೆ ಕಟ್ಟಿ ಬೆಟ್ಟಿಗೆ ಒಂಜಿ ಕುರ್ಸು ಬರ್ಪುಂಡು ಕೈತಾಲ್ ಐಟು ಕ್ಯಾಶರ್ ನಗಲ್ ರೆಡಿ ಇರ್ ಶಿಫ್ಟೆಡ್ ಬರ್ಪ ಗೊತ್ತೊಂದು ಬಲ್ಪು ಸ್ಟಾರ್ಟ್ ಆಪುಂಡು ಕಟ್ಟೆದ ಕೈತಾಲ ಕುರ್ಸು ಬರ್ಪುಂಡು ದುಂಬ ಅಂಚತ್ತು ದುಂಬ ನೆಟ್ಟು ಮಾತಾಯ್ತನದು ನಮ್ಮ ಪೋಯ ಕೈಪಾಡಿ ಅಜ್ಜ ಕೊಂಚ ಪರಕೆದ ಬಟ್ಟಲ್ಲ. ಅದು ಸರಿ, ಯಾನೊಂಜಿ ಬಂಪೆ ನಮ್ಮ ಮನಸ್ಸಿಗೆ ಇಷ್ಟ ಬರ್ತದ ನಮ್ಮ ಕೊರ್ಪಿನ ಅಣ್ಣಾಗ ಕೊರಲಿ ದಯಪಡ ಆ ಕ್ಷೇತ್ರ ಬೆಳಗಡೆ ಬಂದ ವಿಚಾರ ಆ ಅಜ್ಜನ ಒಂಜಿ ವಿಚಾರ ನಮ್ಮ ಕೊರಿಯ ಬಣ್ಣ ನಮ್ಮ ಕೊಂಜಿದಲ್ಲ ಒಂಜಿ ಖುಷಿ ಸಂತೃಪ್ತಿ ಅಂಡ ಇಂಚ ಕೊರ್ಲೆ ವಿಚಾರದ ಪ್ರಶ್ನೆ ಆತೆ ಒಂಜಿ ಬೇಜಾರು. ಈ ಎಂಕ್ಲೆ ಕೋಪವತಿನೇ ಉಳ್ಪನಾಗ ಆ ಸ್ಕ್ಯಾನ್ ಮಲ್ತದಿ ಈ ಕಾಸ್ ಮಾಡ್ಲೆ ಬಂದ್ಬಿರತ್ತೆ ನಟ್ಟೊಂದುಲ್ಲರತ್ತೆ ಅವ್ಲ್ ಕೋಪವತಿ ಅವ್ಲ ಆರಾಧನೆ ಮಾಡ್ಲಿಕ್ಕೆ ಎಂಕ್ಲೆ ದಾಲ ಬೇಜಾರಿಜ್ಜಿ ಏಪ ಸ್ಕ್ಯಾನಿಂಗ್ ಮಲ್ತದ ಮೊಕ್ಕಲು ಗೂಗಲ್ ಪೇಡ್ ಫೋನ್ ಪೇಡ್ ನಟ್ಟೊಂದುಲ್ಲೇರಾ ಬಿಡಲಿ ಮೊಕ್ಲೇನ್ ಕಟ್ಟೆ ಕಟ್ಟೆ ಕುಲ್ಲೊಂಡು ಸರ್ ಇಂಚ ಮೂಲಿನ ತೋದೆ ಹೊಡೆರಿ ಕೆಲವು. ಕುಡಲಿ ಕಾಲರ್ ಲೇರ್. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಎಸ್ ಸರ್, ಪಾತ್ರಲ್ಲ ಸರ್. ಕಿರಣ್ ಬಂದ್ ಬೆಳ್ತಂಗಡಿ ನಮಸ್ತೆ ಕಿರಣ್ ಅವರೇ, ಪಾತ್ರಲ್ಲ ಸರ್. ಸರಿ, ನೀವು ಮೈಸೂರು ಕೊರಗಜ್ಜನ ಮಲ್ತೇರು, ಗುಳಿಗನ ಮಲ್ತೇರು, ಅಂಚಪುರ ವ್ಯಾಪಾರ ಮಲ್ತೊಂದುಲ್ಲೇರು ಪನೊಂದುಲ್ಲೇರದೆ ಅವು ಎನ್ನ ಪ್ರಕಾರ ತಪ್ಪು ಘಟ್ಟದಾಗ ನತ್ತು ಸುರುಕಿ ವ್ಯಾಪಾರ ಮಲ್ಪರ ಪಿದರ್ದಿನೇ ನಮ್ಮನ್ನ ಕರಾವಳಿದ ತುಳು ಜನಕ್ಲೆ ದಯವಂಡ ಇತ್ತೆ ಕೋಡೆ ಒಂಜಿ ತುಳು ಈ ದೈವಾರಾಧನದ ವಿಷಯ ಬಂದಾಗ ಸುರುಕು ವಾಯ್ಸ್ ಮಲ್ಪನಾಕ್ಲು ಒಂಜಿ ತಮ್ಮನ ಶೆಟ್ರ್ ಬುಕ್ ಒಂಜಿ ದಯಾನಂದ ಕತ್ತಾಲ್ ಸರ್ ಬುಕ್ ದೀಪು ಶೆಟ್ಟಿಗಾರ್ ದೀಪು ಶೆಟ್ಟಿಗಾರ ಒಂದೇ ವರ್ಷ ದುಂಬು ಒಂಜಿ ವಿನಾಯಕ ಗುರುಜಿ ಒಂಜಿ ವಿಡಿಯೋ ಬಂದಿತ್ತೇರ ಐಟ್ ದಾಯ್ತ ಬಂದ ಪಂಜುರ್ಲಿ ದೈವ ಶೆಟ್ರನ ಇಲ್ಲ ಅಲ್ಪೊಂಡ ಕೋರಿಗೆ ಉಂಡು ಬಟ್ರನ ಇಲ್ಲ ಅಲ್ಪೊಂಡ ಇಡ್ಲಿ ಸಾಂಬಾರ್ ಲಾಪುಂಡು ಐಕ್ಲ ಫೈಟ್ ಮಾಡ್ತಾರ 6 ವರಿಯೇನೆ. ಈ ದೈವಾರಾಧನದ ಸೂಕ್ಷ್ಮ ವಿಷಯಗಳು ಪೂರ ಉಂಟದೆ ವಿಡಿಯೋ ಮಲ್ತದ ಫಿಲ್ಮ್ ಉಡ್ ಬರ್ತದ ಐನು ಪೂರ ಮಾತ್ರೆಗಳ ಒಂದು ವಿಮರ್ಶೆಗೆ ದಿಕ್ಕು ಅಂಚ ಮಲ್ತನಗಳು ನಮನೆ ಈ ಘಟ್ಟದಾಗಲೇ ಒಂದು ಪೂರ ದಾಲ ಗೊತ್ತಿಜಂದು ಕೋಡೆ ಟಿವಿದ ಒಂಜಿ ಇಂಟರ್ವ್ಯೂ ದಯಾನಂದ ಕತ್ತಲ್ ಸರ್ಪಂಡೇರು ಹೊರಗಜ್ಜಾಗ ಕುತ್ತಾರ್ಡು ಬಿಡ್ದು ಬೇತ ಓಲ್ಲ ನಮ್ಮ ಅಗೆಲ್ ಬಾಡುಲಿ ಅಂಡ ಕಟ್ಟದ ನಂಬುನಲೆಗೆ ಇಜ್ಜಿಂದು ಇತ್ತೆ ಒಂಜಿ 5 ವರ್ಷ ದುಂಬು ಎಂಕ್ಲ ಈ ಬೆಳ್ತಂಗಡಿದಾಲು ಕೂಡ ಹೊರಗಜ್ಜನ ಬಾರಿ ಅಪರೂಪ ಪಡಿತೀನಿ ಇತ್ತೆ ಓಲೋಲು ಗಲ್ಲಿಡು ಕಟ್ಟೆ ಉಂಟು ಅವು ಪೂರ ನಮ್ಮ ನಂಬಿನಕ್ಲು ನಮನೆ ಅದೇ ಇತ್ತೆ ಮೈಸೂರು ಹೋದು ಕಟ್ಟಿನಾರು ಆ ಮುರಾಣಿ ಒಂಜಿ ಆಡಿಯೋ ರೆಕಾರ್ಡ್ ಮಾಲ್ತು ಬಿಡಿಯರು ಎಂಕ್ಲು ಮೈಸೂರು ನಿಷ್ಠದನೆ ಕೋಲ ಕಟ್ಟದ ನಿಕ್ಲು ವಿಜಯಕುಮಾರ್ ಪಡಿಯಲ್ ಪೈಲ್ ಪೂರ ನೆಟ್ ಲೇಸರ್ ಲೈಟೆಡ್ ಗುಲಿಗನ್ ಲಕ್ಕುನಾಗ ದಾನೆ ಪಾತಿರ್ದಿದ್ದಾರೆ ಇತ್ತ ಪಾತಿರಂದುಲ್ಲಾರ ಬಂತು ಆರ್ನ ನಾಟಕ ಇನ್ನು ಮುಗಿದು ಬೋವು ಕಾಂತಾರ ಪಿಕ್ಚರ್ ಮುಗಿದು ಬೋವು ಮುಕ್ಲು ಗಟ್ಟರ್ಬೋದು ಒಕ್ಕೆಲ್ ಮಲ್ತಿನ ದೈವ ನನ್ನದಾಯ್ತದೆ ದಕ್ಕರಾಪುಂಡ ಹೊರ ಒಕ್ಕೆಲ್ ಮಲ್ತಿನ ದಾಯ್ತ ಮಲ್ಪರಾಪುಂಡ ದೈವನು ನೆಕ್ಕಪುರ ಉತ್ತರ ನಮ್ಮ ಕರಾವಳಿ ದಾಖಲೆ ಕೊರಡತ್ತೆ. ನಿಜ 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 ನಿಜ. ಎಸ್ ಸರ್, ನಿಜ ತಮ್ಮನ ಕ್ಷೇತ್ರ ಒಂಜಿ ಉತ್ತರಕ್ಕೆ ಓಕೆ ಓಕೆ, ಸರಿ ಸರ್, ಥ್ಯಾಂಕ್ ಯು ಸಲ್ಮೇಲು. ಕುಡಂಜಿ ಕಾಲರ್ ಉಳ್ಳೇರ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ ಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದೆ ಕರೆ ಕಟ್ ಆಗುತ್ತೆ. ಜೊತೆಗೆ ತಮ್ಮಣ್ಣ ಶೆಟ್ರೆ, ಈ ಒಂದು ವಿಚಾರ ಬಂದಿತ್ತು. ಯಾಕಂದ್ರೆ ಮೈಸೂರಿನವರು ಕೂಡ ಕೇಳಿದ್ರು ಈ ಚರ್ಚೆ ಬಂದಾಗ, ಚಾಮುಂಡಿ ತಾಯಿಯನ್ನ ತಾವುಗಳು ಕರಾವಳಿ ಭಾಗದವರು ತುಳುನಾಡಿನವರು ನಂಬ್ತೀರಾ? ನಾವು ಪ್ರಶ್ನೆ ಮಾಡಿಲ್ಲ. ಕೊರಗಜ್ಜನ ನಾವುಗಳು ನಂಬಾರ್ದ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಚಾಮುಂಡಿ ದೇವಿ, ಮೈಸೂರಿನಲ್ಲಿರುವಂತ ಚಾಮುಂಡಿ ದೇವಿಯನ್ನ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಇರುವಂತಹ ಚಾಮುಂಡಿ ಗುಳಿಗ ಅನ್ನುವಂತಹ ಒಂದು ದೈವ ಏನಿದೆ, ಚಾಮುಂಡಿಯ ಬಂಟ ಗುಳಿಗನಾಗಿ ಬರುವಂತದ್ದು ನಮ್ಮಲ್ಲಿ. ಅಲ್ಲೂ ಕೂಡ ಮೈಸೂರಿನಲ್ಲಿ ಬಹುಶಃ ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅಲ್ಲೊಬ್ರು. ಏನಂತ ಹೇಳಿದ್ರೆ, ಚಾಮುಂಡಿ ಮಾತೆಯ ಊರಿಗೆ ಬಂಟ ಗುಳಿಗ ಬಂದಿದ್ದಾನೆ, ಗುಳಿಗ ದೈವ ಬಂದಿದ್ದಾನೆ, ಅದು ಚಾಮುಂಡಿ ದೇವಿ. ಇಲ್ಲಿ ಗುಳಿಗ ದೈವ ಬಂದಿದೆ, ಹಾಗಾಗಿ ನಾವುಗಳು ಆರಾಧನೆ ಮಾಡ್ತೀವಿ, ತಪ್ಪಿಲ್ಲ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ದೈವ ದೇವರು ಅನ್ನುವಂತಹ ವಿಚಾರ. ನಾವು ಚಾಮುಂಡಿ ಮಾತೆಯನ್ನು ನೋಡ್ತಾ ಇರುವಂತಹ ಮೈಸೂರಿನ ದೇವರ ರೂಪದಲ್ಲಿ, ನಾವು ಇಲ್ಲಿ ನಂಬುವಂತಹ ಚಾಮುಂಡಿ ದೈವ, ಚಾಮುಂಡಿ ಗುಳಿಗ.
ಅದೇ ನಾವು ಈಗ ಘಟ್ಟದ ಏನು ನಮ್ದು ತುಳುವನಾಡು ಅಂತಾರೆ ಅಲ್ಲೇ ನಾವು ಅರ್ಥ ಮಾಡ್ಲಿಕ್ಕೆ, ಅಲ್ಲಿಯವರೆಗಿದ್ದಂತ ಚಾಮುಂಡಿ ಅಂತ ಹೇಳಿ ಇಡೀ ಮೈಸೂರು ಅಂದ್ರೆ ಈ ಘಟ್ಟದ ಭಾಗದಲ್ಲಿ ಮಡಿಕೇರಿ ಸಕಲೇಶ್ಪುರ ಎಲ್ಲ ಕಡೆಗಳಲ್ಲಿ ಅಲ್ಲಿ ಎಲ್ಲಿ ಒಂದು ಈ ಎಸ್ಟೇಟ್ಗಳು ಮತ್ತೆ ಕಾಫಿ ಎಸ್ಟೇಟ್ಗಳು ಗದ್ದೆ ಒಂದು ಬೇಸಾಯ ಮಾಡುವಂತ ಎಲ್ಲ ಕಡೆಯು ಚಾಮುಂಡಿ ಆರಾಧಕರು ಅಂತ ಮೇಲೆ ಇದ್ರು. ಎಲ್ಲ ಕಡೆ ಚಾಮುಂಡಿ ಅಲ್ಲಿ ಪ್ರಧಾನ ಶಕ್ತಿ. ಇವ್ರಿಗೂ ನಾನು ಕೇಳಿದಲ್ಲ ಆಗ ಚಾಮುಂಡಿ ಅಂತ ಹೇಳಿದ್ರೆ ಆ ಊರಿನ ನಾಡ ದೇವತೆ ಅದು ಚಾಮುಂಡಿ. ಅಲ್ಲಿ ನಿಮ್ಗೆ ಏನಾದ್ರು ಕಷ್ಟವ ಸುಖವ, ಈಗ ನೋಡಿ ಕೆಲವು ಜನ ಏನಾದ್ರು ಅಲ್ಲಿ ಹಣ ತೆಗೊಂಡು ಬಂದು ಈಚೆ ಬರುವುದಿಲ್ಲ, ಕದೀತಾರೆ, ಏನಾದ್ರು ವ್ಯತ್ಯಾಸ ಆದ್ರೆ ಇಲ್ಲಿ ಯಾವ ರೀತಿ ಸಾಮಾಜಿಕ ನ್ಯಾಯ ದೈವಗಳು ಕೊಡ್ತಿತ್ತು, ನಾವೇನಾದ್ರೂ ಹೋದಾಗ ನಾವು ಬಿಡ್ತೇವೆ, ಅದೇ ರೀತಿಯಲ್ಲಿ ಚಾಮುಂಡಿಗೆ ಮೊರೆ ಹೋಗ್ತಿದ್ರು. ಚಾಮುಂಡಿಗೆ ಅಲ್ಲಿ ಮೊರೆ ಹೋಗ್ತಿದ್ರು. ಮತ್ತೆ ಅದರ ಜೊತೆಗೆ ಈಗ ಅದು ಆ ಕಡೆಯಲ್ಲಿ ಬೇರೆ ಹೆಸರು ಇರ್ಬೋದು, ಈ ಗುಲಿಗ ಎಂಬಂತ ಒಂದು ಶಕ್ತಿ, ಇದು ಒಂದು ದೇವಿ ಸ್ವರೂಪದ ಶಕ್ತಿ. ಆದ್ರೆ ಈಗ ಇಲ್ಲಿ ಅಂತ ಕ್ಷೇತ್ರಪಾಲ ಬೇರೆ ಬೇರೆ ಕಡೆ ಇದ್ದಾಗ ಅದಕ್ಕೂ ಒಂದು ಬೇರೆ ಒಂದು ಶಕ್ತಿ ಇರ್ತದೆ. ಅದನ್ನು ಕಲಿಸ್ಲಿಕ್ಕೆ ಈಗ ಎಲ್ಲದಕ್ಕೂ ಚಾಮುಂಡಿ ಹೋಗ್ಲಿಕ್ಕೆ ಆಗುದಿಲ್ಲ. ಚಾಮುಂಡಿಗೆ ಒಂದು ಉಪಶಕ್ತಿ ಅಂತ ಅಲ್ಲಿ ಇರ್ಲಿಕ್ಕಿದೆ. ಅದನ್ನು ಗುಲಿಗ ಎಂಬಂತ ಒಂದು ರೀತಿಯಲ್ಲಿ ಅದು ಹೆಸರು ಇದೆ. ಅಲ್ಲಿ ಆ ಕಡೆ ನಿಮ್ಗೆ ಬಾಲ್ಯವನ್ನು ಕೆಲವೊಂದು ಗುಲಿಗನ ಜಾಗಗಳಂತ ಇದೆ. ಆದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ, ಅದು ನಮ್ಮ ತುಳುವನಾಡಿಗೆ ಬರುವಾಗ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ ಅದೆಲ್ಲ ಈಗ ಇಲ್ಲಿ ಬಂದಂತ ದೈವಗಳು ಎಲ್ಲವೂ ಇಲ್ಲಿಯ ಧರ್ಮವನ್ನು ಹುಡುಕಿ ಯಾವ ಮನೆಯಲ್ಲಿ ಯಾವ ವ್ಯಕ್ತಿಯಲ್ಲಿ ಬಂದಾಗ ನೀರು ಕೊಟ್ಟು ಕಾದು ಯಾವ ಮನೆಯಲ್ಲಿ ಧರ್ಮ ಇದೆ ಆ ಧರ್ಮದಲ್ಲಿ ನೆಲೆ ನಿಂತ ಶಕ್ತಿಗಳೆಲ್ಲ ಇದು ಎಲ್ಲವೂ ನಿಮ್ಗೆ ಈಗ ಇಲ್ಲಿ ನಾವು ಆರಾಧಿಸುವಂತ ಚಾಮುಂಡಿ ಪ್ರತಿ ಕುಟುಂಬದಲ್ಲಿ ಜಾಗದಲ್ಲೆಲ್ಲ ಕೆಲವೇ ಕುಟುಂಬಗಳಲ್ಲಿ ಇರುವಂತದ್ದು ಚಾಮುಂಡಿ ಗುಳಿಗ ಅಂತ ಇಲ್ಲಿ ಕೆಲವೇ ಕುಟುಂಬ. ಅದು ಯಾವ ರೀತಿ ಅಂತ ನಾನು ಹೇಳಿದಳು, ಇಲ್ಲಿಂದ ಆ ಕಡೆ ಘಟ್ಟಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸಕ್ಕೆಲ್ಲ ಘಟ್ಟಕ್ಕೂ ಇಲ್ಲಿಗೊಂದು ಒಳ್ಳೆಯ ಒಂದು ಸಂಬಂಧ ಇತ್ತು. ಅಂದ್ರೆ ಇದು ಸ್ವಾವಲಂಬಿ ಆಗ್ಬೇಕಿದ್ರೆ ಆ ಕಡೆ ಎಸ್ಟೇಟ್ಗಳು ಗದ್ದೆಗಳು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿಂದ ಬರುವುದು. ಕೆಲವು ಜನ ಈ ಹಣದಾಸೆಯನ್ನು ಕದಿಯುವುದ ಏನೋ ಕೊಟ್ಟ ಹಣ ಇದು ಮಾಡೋದು ಅವರಿಗೆ ಸಮಸ್ಯೆ ಆದಾಗ ಅವರು ಚಾಮುಂಡಿಗೆ ಮೊರೆ ಹೋದಾಗ ನಿಮ್ಗೆ ಅದನ್ನು ಮತ್ತೆ ಅವರಿಗೆ ಸಮಸ್ಯೆ ಬಂದಾಗ ಅವರಿಗೆ ನೆಲಕಾಯಿ ಈ ಶಾಪ ಇಡುವಂಥದ್ದು ಬಂದಾಗ ಇಲ್ಲಿ ಮತ್ತೆ ಗುರುತಿಸುವಾಗ ಇವರಿಗೆ ಈಗ ಶಾಪ ತಟ್ಟದೇ ಹೋಗ್ತದೆ. ಯಾವುದೇ ರೀತಿಯಲ್ಲಿ ನೆಲಕಾಯಿ ಎಂಬುದು ಅದು ತಟ್ಟಿಯೇ ತರ್ತದೆ. ಮತ್ತೆ ಇವತ್ತಿಗೂ ಇಲ್ಲಿಯೂ ಒಂದು ದೈವಕ್ಕೆ ನೀವು ಅರಿಕೆ ಕೊಟ್ಟ, ದೈವಕ್ಕೆ ಏನಾದರೂ ಏರಿಸಿ ಕೊಟ್ರೆ, ದೈವಕ್ಕೆ ಏನಾದ್ರು ಹೇಳಿದ್ರೆ ಅದು ನಿಜವಾದ ತಪ್ಪುದಾರನನ್ನು ಹುಡುಕಿಸಿ ನ್ಯಾಯ ಕೊಡ್ತದೆ. ಅದು ಯಾರಿಗೂ ತಪ್ಪು ಮಾಡಿದಾನೆ ಅವನಿಗೆ ಒಂದರ್ಥದಲ್ಲಿ ಶಿಕ್ಷೆ ಆಗೇ ಆಗ್ತದೆ. ಅದೇ ರೀತಿ ಆ ಚಾಮುಂಡಿ ಅಮ್ಮನಿಗೆ ಅಲ್ಲಿ ಅವರು ಬೇಡಿದಾಗ ಅದು ಯಾವ ಇಲ್ಲಿ ಬಂದಿದ್ದಾನೆ, ಯಾವ ಮನೆಯನ್ನು ಕೊಟ್ಟ ಅವನಿಗೆ ಕಷ್ಟ ನಷ್ಟಗಳು ಬಂದಾಗ ಮತ್ತೆ ಚಾಮುಂಡಿ ಬಂದಿದೆ ಅಂತ ಗೊತ್ತಾಗ್ತದೆ. ಆ ಚಾಮುಂಡಿಯಲ್ಲಿ ದೇವಿ ಸ್ವರೂಪಿ ಆದರೂ ಕೂಡ ಇಲ್ಲಿ ಸಹ ಅದನ್ನು ಆರಾಧನೆ ಮಾಡುವಾಗ ಒಂದು ರೀತಿಯಲ್ಲಿ ನಿಮ್ಗೆ ಇಲ್ಲಿ ಇವತ್ತಿಗೂ ಅದಕ್ಕೆ ಗುಲಿಗನಿಗೆ ಕೋಲಿಗಿಲಿ ಎಲ್ಲ ಕೊಟ್ಟಾಗ ಇದಕ್ಕೆ ಒಂದು ಲಿಂಬೆ ಕೊಟ್ಟು ಅಂತ ಮಾಡುವಂತ ಒಂದು ಅದೇ ರೀತಿ ಇದೆ. ಮತ್ತೆ ಇಲ್ಲಿ ಚಾಮುಂಡಿ ಅದೇ ರೀತಿ ಒಂದು ರಥರೂಢಲಾಗುವಂತದ್ದು ಇದೆ. ಮತ್ತೆ ಅದೇ ರೀತಿ ಕನ್ನಡ ಮಾತಾಡುವುದಿದೆ ಇಲ್ಲಿ. ಅದೇ ರೀತಿ ಈಗ ಅಲ್ಲಿಯ ಕನ್ನಡ ಇಲ್ಲಿಯ ಚಾಮುಂಡಿ ಮಾತಾಡ್ತಾಳೆ. ಇಲ್ಲಿ ಚಾಮುಂಡಿ ಇಲ್ಲಿ ಆರಾಧನೆ ಮಾಡುವುದಾದರೂ ಇಲ್ಲಿ ಚಾಮುಂಡಿ ಮಾಡುವಾಗ ಇದು ಕನ್ನಡ ಮಾತಾಡ್ತಾರೆ. ಒಂದು ಹಂತದಲ್ಲಿ ಅವರಿಗೆ ಇಲ್ಲಿಯ ಒಂದು ಕಡೆ ಗುಳಿಗನಿಗೆ ಇದು ಕೊಟ್ಟ ನಂತರ ಇಲ್ಲಿ ಅಲ್ಲಿಯ ವಿಚಾರಗಳನ್ನೆಲ್ಲ ಕನ್ನಡ ಭಾಷೆಯಲ್ಲಿ ಹೇಳಿದ ನಂತರ ಕೊನೆಗೆ ನಾನು ಅಲ್ಲಿ ಇಂಥ ಜಾಗಕ್ಕೆ ಇಳಿತೇನೆ ಅಂತೇಳಿ ಮತ್ತೆ ಅಲ್ಲಿಂದ ಇಲ್ಲಿಯ ಭಾಷೆ ಮಾತಾಡುದು. ಅಂದ್ರೆ ಅಲ್ಲಿಯವರೆಗೆ ಅಲ್ಲಿಂದಲೇ ಬಂದಿರುವಂತದ್ದು ಇದು ಇಲ್ಲಿಯ ಚಾಮುಂಡಿ ತುಳುನಾಡಿನಾದ್ಯಂತ ಇರುವಂತ ಕೆಲವೇ ಮನೆಗಳಲ್ಲಿ ಇರುವಂತ ಚಾಮುಂಡಿ ಸತ್ಯವಾಗಿಯೂ ಘಟ್ಟದ ಮೇಲಿಂದಲೇ ಬಂದದ್ದು. ಮತ್ತೆ 2-3 ವಿಚಾರಗಳಲ್ಲಿ ಪ್ರೀತಿಯಲ್ಲಿ ಬಂದದ್ದಲ್ಲ, ಅದು ಕದ್ದು ಏನಾದ್ರು ಇದು ಕಲಾವು ಮಾಡಿ ಮತ್ತೆ ಏನಾದ್ರು ಹಣ ಕೊಡಿದ್ರೆ ಮತ್ತೆ ನಾವು ಅಲ್ಲಿಯವರಿಗೆ ಉಪದ್ರ ಮಾಡಿದಾಗ ತಡೆಯದಾಗ ಅವರು ಅದಕ್ಕೆ ಮೊರೆ ಕೊಟ್ಟಾಗ ಅಲ್ಲಿಂದಲೇ ಬಂದ ಚಾಮುಂಡಿ. ಮೈಸೂರಿನ ಅಂತಲ್ಲ, ಈಗ ಅದು ಮೈಸೂರು ಅಂತ ಇದ್ರೆ ನಿಮ್ಗೆ ಅದು ಪ್ರಾಂತ ಫುಲ್ ನಿಮ್ಗೆ ಸಕಲೇಶ್ಪುರ, ಮಡಿಕೇರಿ, ಹಾಸನ, ಕೊಪ್ಪ ಇದೆಲ್ಲವೂ ಚಾಮುಂಡಿ ಯಾಕಂತ ಬಂದಾಗ ಇಲ್ಲಿ ಕೂಡ ಚರ್ಚೆಗಳು ಪ್ರಾರಂಭವಾಗಿತ್ತು. ಅಂದ್ರೆ ಚಾಮುಂಡಿ ಗುಳಿಗ, ಚೌಂಡಿ ಗುಳಿಗ ಅನ್ನುವಂಥದ್ದು ಅಲ್ಲ. ಇದು ಈಗ ನೋಡಿ ಎರಡಿದೆ. ಈಗ ನನ್ನ ಆರಾಧ್ಯ ದೈವ ಇದೆ, ಗ್ರಾಮ ದೈವ, ಅದು ಗುಡಚಂಡಿ ಅಂತ. ಇಲ್ಲಿ ನೋಡಿ ಈಗ ಇಲ್ಲಿ ನಾವು ಆರಾಧನೆಗೆ ಪಿಲಿ ಚಾಮುಂಡಿ, ರುದ್ರ ಚಾಮುಂಡಿ, ವ್ಯಾಘ್ರ ಚಾಮುಂಡಿ, ಮತ್ತೆ ಗುಡ ಚಾಮುಂಡಿ, ಇದೆಲ್ಲ ಚಾಮುಂಡಿ ಅಂತ ಕರೆಯುವಂತದ್ದಲ್ಲ. ಅದು ನಾವೀಗ ಹೆಸರು ಬದಲಾಯಿಸಿದ್ದು. ಅದು ಡೈರೆಕ್ಟ್ ಗುಡಚಂಡಿ, ಪಿಲ್ಚಂಡಿ, ಮಾರಂಡಿ, ರುದ್ರಾಂಡಿ, ಗುಡಚಂಡಿ ಅದು ನಿಮ್ಗೆ ಗುಡ್ಡ ಚಾಮುಂಡಿ ಅಂತ ಸಂಬೋಧನೆ ಇಲ್ಲ. ನೀವು ಚಾಮುಂಡಿ ಅಂತ ಸ್ಪಷ್ಟವಾಗಿ ಬರುವಂತದ್ದು ಯಾವುದಕ್ಕೆ ಗೊತ್ತು ನಿಮ್ಗೆ? ಘಟ್ಟದಿಂದ ಬಂದು ಇಲ್ಲಿ ಉಪದ್ರ ಮಾಡಿ ಅಲ್ಲಿಂದ ಏನಾದ್ರೂ ತಂದು ಇಲ್ಲಿ ಆರಾಧನೆ ಮಾಡಿದ ಶಕ್ತಿಗಳು ಮಾತ್ರ. ಅದು ಇಲ್ಲಿ ಗ್ರಾಮ ದೈವವಾಗಿಯೋ ಕುಟುಂಬ ದೈವವಾಗಿ ಇಲ್ಲ. ಕೆಲವು ಮನೆಗಳಲ್ಲಿ ಚಾಮುಂಡಿ ಗುಳಿಗ ಎಂಬ ಶಕ್ತಿ ಇರುವಂತದ್ದು.
ಇಲ್ಲಿ ಇರುವಂತದ್ದು. ಚಾಮುಂಡಿ ಗುಳಿಗ ಒಂದು ಮಾತ್ರ ನಿಮ್ಗೆ ಗುಳಿಗ ಅಲ್ಲ, ಗುಳಿಗ ಇಲ್ಲಿದ್ದೆ, ಗುಳಿಗ ಇಲ್ಲಿದ್ದೆ. ಈಗ ಉದಾಹರಣೆಗೆ ಈಗ ಮಂತ್ರ ದೇವತೆ ಅಂತ ಕರೀತಾರೆ, ನಿಜವಾಗಿ ಅದು ಮಂತ್ರ ದೇವತೆ ಅಲ್ಲ, ಜಾವದೆ ಆಯ್ತಾ. ಜಾವದೆ ಅಂತ ಒಂದು ಹೆಸರು ಇದೆ, ದೇವತೆ ನಮ್ಮಲ್ಲಿ ಜಾವದೆ, ಅದಕ್ಕೆ ದೇವತೆ ಅಂತ ಹೆಸರು ಇಟ್ಟದ್ದು. ಚಾಮುಂಡಿ ಗುಳಿಗ ಎಂಬುದು ಒಂದು ಜೊತೆಯಾಗಿರುವಂತದ್ದು ಅಲ್ಲಿಂದ ಬಂದು ಅನೇಕ ಒಂದೆರಡು ಕಡೆ ಮುಸ್ಲಿಂ ಮನೆಗಳಲ್ಲಿ ಚಾಮುಂಡಿ ಗುಳಿಗೆ ಅವರ ಮೈಯಲ್ಲಿ ಬಂದದ್ದು ಇದೆ, ಈಗಲೂ ಇದೆ. ಅಂದ್ರೆ ಅನೇಕ ಕಡೆಗಳಲ್ಲಿದೆ. ಮಾತ್ರ ಯಾವುದೋ ಒಂದಲ್ಲ ಒಂದು ಕಾರಣದಲ್ಲಿ ದುಃಖಿತರಾಗಿ ದೈವದ ಮೇಲೆ ಇಟ್ಟ ಅಲ್ಲಿಂದಲೇ ಬಂದ ಶಕ್ತಿ. ಇಲ್ಲಿಯ ಚಾಮುಂಡಿ ಯಾವುದೇ ಕಾರಣಕ್ಕೂ ಘಟ್ಟದ ಮೇಲಿಂದ ಬಂದದ್ದು. ಅಂದ್ರೆ ಈಗ ಮಡಿಕೇರಿ, ಮೈಸೂರು ಈ ಭಾಗದಿಂದ ಬಂದಿದ್ದು ಚಾಮುಂಡಿ ದೇವಿ. ಚಾಮುಂಡಿ ಗುಳಿಗ ಅಂತ ಒಂದು ವಿಶೇಷ ಆರಾಧನೆ ಇದೆ ಕೆಲವು ಕಡೆ. ಅದು ಹೌದು, ಚಾಮುಂಡಿ ಗುಳಿಗ. ರುದ್ರಂಡಿ ಗುಳಿದಂಡಿ ಅಲ್ಲ, ಬರೀ ಚಾಮುಂಡಿ ಗುಳಿಗ ಅಂತ ಕೇಳಿ ಅವ್ರ ಹತ್ರ ಭತ್ತನ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಒಂದು ವಿಚಾರ ಪ್ರಸ್ತಾವನೆ ಬಂದಿತ್ತು ಮೈಸೂರಲ್ಲಿ ಬಹುಶಃ ಅಲ್ವಾ ಸರ್? ಎಸ್ ಸರ್. ಓಕೆ, ಜೊತೆಗೆ ಮೈಸೂರಿನಲ್ಲಿ ಯಾವ ಒಂದು ದೃಶ್ಯಗಳನ್ನು ಪ್ಲೇ ಮಾಡಿ ಮೈಸೂರಿನಲ್ಲಿ ಅಲ್ಲಿ ಯಾವ ರೀತಿ ಆರಾಧನೆ ಆಗುತ್ತೆ ಈ ಬಗ್ಗೆ ನಮ್ಗೆ ಸ್ವತಃ ನಿಮಿಷ್ ರಾಜ್ ಅವರು ಪ್ರತ್ಯಕ್ಷದರ್ಶಿ ಅವರು ಕೊಟ್ಟಿರುವಂತಹ ಒಂದು ಮಾಹಿತಿ, ಅವರ ಕೊಟ್ಟಿರುವಂತಹ ದೃಶ್ಯವಳಿ ಅದನ್ನು ಸ್ವಲ್ಪ ಪ್ಲೇ ಮಾಡಿ. ಅಲ್ಲಿ ತೆಂಗಿನಕಾಯಿ ಹೊಡೆಯುವಂತದ್ದು, ಜೊತೆಗೆ ಕಳೆದ ಬಾರಿ ಹಾಕಿದ್ವಿ ನಮ್ಮ ಚರ್ಚೆಯಲ್ಲಿ, ಒಂದ್ಸಲ ಪ್ಲೇ ಮಾಡಿ ಅಲ್ಲಿರುವಂತಹ ಒಂದು ಆರಾಧನಾ ಪದ್ಧತಿ. ಮಾಡ್ತೀನಿ ಕಾಲ್ ಮಾಡ್ತೀನಿ. ಬನ್ನಿ ಮತ್ ಬಿಡಿದ್ರಲ್ಲ 4 ವರ್ಷ ಆಯ್ತಲ್ಲ ಇವಾಗ ಹೊಸ್ದಾಗಿ ಓಪನ್ ಮಾಡೋದು. ಹಾಂ, ಇವಾಗ ಹೊಸ ತಗೊಂಡು ಅಲ್ಲಿ ಕೊಡ್ತಾರೆ ಹೇಳಿ ಮುಂದೆ ಕೊಡ್ತಾರೆ ಇಸ್ಕೊಳ್ಳಿ ಎಲ್ಲ ಚಪ್ಪಲಿ ಕಪ್ಪು ಎಲ್ಲ ಲೈನ್ ಕುಂತವ್ರು ನೋಡಿ ಎಲ್ಲ ಇರ್ತಾವ ಇಸ್ಕೊಳ್ಳಿ. ಏನಿದ ಬಾಂಬ್ಸ್ ಟೆಸ್ಟ್ ಯೂಟ್ಯೂಬ್ ಮಾಡಿ ಮಾಡಿ ಅಲ್ಲ ಹೇಳಿದ್ರೆ ನಾವೇ ಅಲ್ಲೆಲ್ಲ ಹಿಡಿದಿ ಮಾಡಿಬೇಕಾರೆ ಏನಿಲ್ಲ. ಬಹುಶಃ ನಮ್ಮಲ್ಲಿ ಎಲ್ಲೂ ಕೂಡ ಕಾಣದಂತ ಒಂದು ಆಚರಣಾ ಪದ್ಧತಿ ಮೈಸೂರಿನಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಕ್ತು. ಅಲ್ಲಿ ಮೊಟ್ಟೆ ಹೊಡಿತಾರಂತೆ, ಜೊತೆ ಅಲ್ಲಿ ತೆಂಗಿನಕಾಯಿ ಹೊಡಿತಾರೆ, ಲಿಂಬೆ ಹಣ್ಣು ಕೊಡ್ತಾರೆ. ಇದೆಲ್ಲದ್ರ ಜೊತೆಗೆ ಏನೆಲ್ಲ ಸರ್ ಆರಾಧನೆ ಇದೆ ಒಂದ್ಸಲ ಹೇಳಿ, ಎಕ್ಸ್ಪ್ಲೇನ್ ಮಾಡಿ ಸರ್. ದೃಷ್ಟಿ ತೆಗಿತಾರೆ, ಗಿಡ ತೆಗ್ದಿ ಅದಕ್ಕೆ ಹಾಕೋದು, ಮತ್ತೆ ಮೊಟ್ಟೆ ತೆಗ್ದಿ ಹಿಂಗೆ ದಾಟಿ ಅಂತ ಹೇಳ್ತಾರೆ ಜನ. ಮೊಟ್ಟೆ ತೆಗ್ದು ಅಲ್ಲಿ ಮಾಡ್ತಾರಲ್ಲ, ಈಗ ನೋಡ್ದಲ್ಲ ಅಲ್ಲಿ ಒಂದ್ಸಲ ಪ್ಲೇ ಮಾಡಿ ಅಣ್ಣ ಲಾಸ್ಟ್ ಅಲ್ಲಿ. ಇದು ಇನ್ನೊಂದು ವಿಡಿಯೋ. ಅಲ್ಲೊಂದು ಕಾವಲಿಟ್ಟು ಆಮ್ಲೆಟ್ ಆದ್ರೂ ಮಾಡಿದ್ರೆ ಮೊಟ್ಟೆ ಇಟ್ಟು ಒಂದ್ಸಲ ಆ ಒಂದು ವಿಡಿಯೋನ ಪ್ಲೇ ಮಾಡಿ. ಕೊನೆ ಇದಲ್ಲ, ಫಸ್ಟ್ ಒನ್ ಬಿಫೋರ್ ದಟ್ ಅಲ್ಲಿ ನಿಂತ್ಕೋತಾರಲ್ಲ ಜನ ಅಲ್ಲ, ಹಂಗೆ ಸ್ವಲ್ಪ 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 ಬಿಫೋರ್ ಅಲ್ಲಿ 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 ನೋಡಿ ಲಾಸ್ಟ್ ಅಲ್ಲಿ ಜಜ್ತಾ ಇದೆ ಕಲ್ಲು. ಯಾವ್ದು? ಅಲ್ಲಿ ಕಲ್ಲು ಅಲ್ಲಿ ಲಾಸ್ಟ್ ಎಂಡ್ ದಾಟದ ನೋಡಿ ಅಲ್ಲಿ ಹಿಂದ್ಗಡೆ ದಾಟದ ನೋಡಿ ಅಲ್ಲಿ ದಾಟಿದ ಮೇಲೆ ಮೊಟ್ಟೆ ಹೊಡೆಯುವಂತದ್ದು. ಏನಾಗುತ್ತೆ ರೈಲ್ದ ಬಟ್ಟೆ ಬಡಸಲ ಮೆಲ್ಲ ಕಡತ್ತಿದ್ದ ಏನಾಗುತ್ತಂತೆ ಆ ರೀತಿ ಆದಾಗ? ದೃಷ್ಟಿ ಅವ್ರದ್ದು ಪಾಪ ಎಲ್ಲ ಕಳೀತು ಅಂತ.
ಓ ಮೊಟ್ಟೆ ಹೊಡೆದ್ರೆ ಮೊಟ್ಟೆ ಹೊಡೆದ್ರೆ ಪಾಪ ಎಲ್ಲ ಕಳೀತು, ನಿನ್ನ ಜೀವನ ಸಾರ್ಥಕ ಆಯ್ತು, ಹೋಗು ಬದುಕುವ. ಓಕೆ, ಬೇರೆ ಏನೆಲ್ಲ ಪದ್ಧತಿ ಇದೆ ಅಲ್ಲಿ ಆಚರಣೆ? ಅದೇ ಮೊಟ್ಟೆ ಒಂದು ಹೊಡಿತಾರೆ, ತೆಂಗಿನಕಾಯಿ, ನೆಕ್ಸ್ಟ್ ತೆಂಗಿನಕಾಯಿ, ಆ ತೆಂಗಿನಕಾಯಿ ಹೊಡಿಯಕ್ಕೆ 100 ರೂಪಾಯಿ. ಆ ತೆಂಗಿನಕಾಯಿನ ಮನೇಲಿ ಚಟ್ನಿ ಮಾಡ್ಕೊಳಕ್ಕೆ ಮತ್ತೆ ಕೊಬ್ಬರಿ ಮಾಡ್ಕೊಳಕ್ ಅದೆಲ್ಲ ಬಿಸ್ನೆಸ್, ಯಾವ್ದ್ರಲ್ಲೂ ಲಾಸ್ ಆಗ್ಬೋದು ಒಟ್ನಲ್ಲಿ. ಸೊ ಎಲ್ಲ ಅವರೇ ಮಾಡಿ ರೀರೋಟಿನ್ ಅದೆಲ್ಲ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದಾರೆ ಒಟ್ನಲ್ಲಿ. ಇದೆಲ್ಲ ಪದ್ಧತಿ ಇಲ್ಲ. ಈಗ ತೆಂಗಿನಕಾಯಿ ಹೊಡ್ಬಿಟ್ಟು ಮೊಟ್ಟೆ ಹೊಡ್ಬಿಟ್ರೆ ನಿನ್ ಜನ್ಮ ಸಾರ್ಥಕ ಆಯ್ತು, ನೀನ್ ಮಾಡಿದ ಪಾಪ ಕರ್ಮಗಳೆಲ್ಲ ಹೋಯ್ತು ಅಂತ ಯಾರು ಡಿಸೈಡ್ ಮಾಡಕ್ಕಾಗತ್ತೆ? ಇಲ್ಲಿ ಬರ್ದಂಗೆ ತಾನೇ ಆಗೋದು. ಇವ್ರು ಒಂದು ಮೊಟ್ಟೆ ಹೊಡೆದ್ರೆ ಹಂಗಾರೆ ಡೈಲಿ ನಾನು ಮೊಟ್ಟೆ ಹೊಡ್ಕೊಂಡೇ ಹೋಗ್ತೀನಿ. ಹಂಗಾರೆ ನಾನು ಇನ್ನೊಂದು ತಪ್ಪು ಮಾಡ್ಬಿಟ್ಟು ನಾನು ತಪ್ಪು ಮಾಡಿದೀನಿ ತಗೋ ಮೊಟ್ಟೆ ಹೊಡ್ಬಿಟ್ರೆ ಪಾಪ ಕಳೀತು, ನೆಕ್ಸ್ಟ್ ಇನ್ನೊಂದು ತಪ್ಪು ಮಾಡ್ಬೇಕು ಅಂತ ಹೇಳಕ್ಕಾಗತ್ತಾ? ಇವೆಲ್ಲ ಯಾಕೆ ಜನ ಮೊರೆ ಹೋಗ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ನಾನು ಜನಕ್ಕೆ ಕೇಳೋ ಪ್ರಶ್ನೆ. ಅಲ್ಲ ರೀ, ನಮ್ಮಲ್ಲಿ ಇಷ್ಟು ಕೊರಗ ಜನಕಟ್ಟೆಗಳಿವೆ, ಎಲ್ಲೂ ಕೂಡ ಈ ರೀತಿ ಪಾಪ ವಿಮೋಚನೆ ಇಲ್ವೇ ಇಲ್ಲ. ಅದೇ ಅವ್ರವ್ರ ಅನುಕೂಲ ತಕ್ಕಂಗೆ ಅವ್ರವ್ರ ಬಿಸ್ನೆಸ್ ಜಾಸ್ತಿ ಮಾಡ್ಕೊಳಕ್ಕೆ ಈ ತರ ಎಲ್ಲ ಮಾಡ್ಬೋದು. ಅಷ್ಟು ಜನ ಸೇರಿದ್ದಾರಲ್ಲ, ನಮ್ಮಲ್ಲೂ ಕೂಡ ಇಷ್ಟು ಕೊರಗ ಜನಕಟ್ಟೆಗಳಿವೆ, ಪ್ರಾಮಾಣಿಕವಾಗಿರುವಂತ ಕ್ಷೇತ್ರಗಳಿವೆ, ಕಾರಣಿಕವಾಗಿರುವಂತ ಕ್ಷೇತ್ರಗಳಿವೆ. ಆದ್ರೆ ಎಲ್ಲೂ ಕೂಡ ಅಷ್ಟು ಜನರು ಸೇರಲ್ಲ. ಏನ್ ತೊಂದರೆ ಆಗಿದೆ ಗೊತ್ತಾ, ಹೇಳ್ತೀನಿ ಕೇಳಿ. ಇಲ್ಲಿ ಅಜ್ಜ ಅಂದ್ರೆ ಈಗ ಒಂದು ಒಳ್ಳೆ ರೀತಿಲಿ ನಾವು ಮನ್ಸಲ್ಲಿ ನೆನ್ಸ್ಕೊಂಡ್ರೆ, ನಾನು ಇಲ್ಲಿ ಕೂತ್ಕೊಂಡು ನೆನ್ಸ್ಕೊಂಡ್ರು ಅಜ್ಜ ನನ್ಗೆ ಒಳ್ಳೇದ್ ಮಾಡ್ತಾರೆ. ಜನ ಅದೇ ತರ ಅಲ್ಲಿ ಹೋಗಿ ನೆನ್ಸ್ಕೋತಾ ಇದಾರೆ. ಬಟ್ ಅವ್ರಿಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಆ ಜಾಗದಿಂದನೇ ನಮ್ಗೆ ಒಳ್ಳೇದಾಗ್ತಾ ಇದೆ. ಸೊ ಈಗ ಎಲ್ಲಾರು ಅದೇ ಪ್ರಾಬ್ಲಮ್ ಮಾಡಿರೋದು. ನಾವ್ ಯಾವ್ದೇ ಕಾರಣಕ್ಕೂ ಆ ಕಟ್ಟೆ ತೆಗಿಯಕ್ ಬಿಡಲ್ಲ ಅಂತ. ಯಾಕಂದ್ರೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಎಲ್ಲಾರ್ಗು ಹೇಳ್ತಾ ಇರೋದು, ಫಸ್ಟ್ ಕೊರಗಜ್ಜನ ಬಗ್ಗೆ ನೀವು ತಿಳ್ಕೊಳ್ಳಿ. ಕೊರಗತನೀಯ ಅಂದ್ರೆ ಯಾರು, ಅದ್ರ ಮೂಲ ಏನು, ಅವ್ರದ್ದು ಸ್ಟೋರಿ ಏನು, ಅದನ್ನ ತಿಳ್ಕೊಂಡು ನೀವು ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಯಾಕೆಲ್ಲ ಎಜುಕೇಟೆಡ್ ಅಲ್ಲಿ ಬರ್ತಿರೋಲ್ಲ ಎಜುಕೇಟೆಡ್ ಸರ್. ಅಲ್ಲಿ ಪ್ರತಿಯೊಬ್ರು ಬರ್ತಿರೋ ಎಜುಕೇಟೆಡ್. ಯಾಕೆ ಮಂಗಳಾರತಿ ತಟ್ಟೆ ಅಂದ್ರೆ ಕೈಗೆ ಹೋಗುತ್ತೆ, ಅದು ಎಮೋಷನ್ಸ್. ಅದು ಈಗ ನಾವು ಹಿಂದೂಗಳಾಗಿ ನಾವು ಮಂಗಳಾರತಿ ತಟ್ಟೆ ಇಟ್ಕೊಂಡಿದ್ದ ತಕ್ಷಣ ನಮ್ ಕೈಯಲ್ಲಿ ಹೋಗುತ್ತೆ. ಒಂದ್ 10 ರೂಪಾಯಿ ಹಾಕೇ ಹಾಕ್ತಿವಲ್ವ. ಇದು ಬೋರ್ಡ್ ಅಲ್ಲಿ ಇದೆಯಾ? ಇಲ್ಲ, ಇದು ಮೋಸ್ಟ್ಲಿ ಇದು ದೊಡ್ಡಬಳ್ಳಾಪುರ. ಓಕೆ ಓಕೆ ಓಕೆ. ಅಲ್ಲಿ ಶ್ರೀ ಸ್ವಾಮಿ ಕೊರಗಜ್ಜ ದೇವಸ್ಥಾನ ಅಂತ ಹಾಕಿದ್ದಾರೆ, ದೈವಸ್ಥಾನ. ಬೇರೆ ಅಲ್ಲಿ ಹೇಗೆ ಸರ್, ಹೇಗೆ ಚಾರ್ಜ್ ಮಾಡ್ತಾರೆ? ಬೇರೆ ಬೇರೆ ಈಗ ತಡೆ ಹೊಡೆಯಕ್ಕೆ 100 ರೂಪಾಯಿ ಅಂತೆ, ಪಾರ್ಕಿಂಗ್ 20 ರೂಪಾಯಿ ಅಂತೆ. ಪಾರ್ಕಿಂಗ್ ಕೂಡ ಇದೆ? ಪಾರ್ಕಿಂಗ್ ಇದೆ. ಪಾರ್ಕಿಂಗ್ 20 ರೂಪಾಯಿ, 2 ವೀಲರ್ 10 ರೂಪಾಯಿ. ಪಾರ್ಕಿಂಗ್ ಕೊಡ್ಲಿಲ್ಲ ಅಂದ್ರೆ ಅವಾಜು, ಜಾನಪ್ಪ ಜಾಗದ ಓನರು ನಮ್ಗೆ 3 ಕೋಟಿ ಕೊಟ್ಟಿಲ್ಲ, ಅವರು 3 ಕೋಟಿ ಕೊಡಕ್ ಹೇಳು ಅಂತ. ಸರ್ ಇವರೇ ಜಗಳಗಳು. ಇವ್ ಒಂದು ಏರಿಯಾದವರೇ ಇವ್ನ್ ಮಾಡ್ದ ಬಿಸ್ನೆಸ್, ನನಗೂ ಬಿಸ್ನೆಸ್ ಆಗ್ಬೇಕು. ಇವ್ನ್ ಸ್ಕಾರ್ಪಿಯೋ ಕಾರ್ ಇಳಿಸ್ತಾ, ನಾನು ನೆಕ್ಸ್ಟ್ ಕ್ರೇಟಾ ಕಾರ್ ಇಳಿಸ್ತೀನಿ ಅಂತ. ಇವ್ರ ಪೈಪೋಟಿ, ಇವ್ರ ಅನುಕೂಲಕ್ಕೆ ಭಜನೆ ಎಲ್ಲ ಆಗ್ತಾ ಇತ್ತಲ್ಲ? ಭಜನೆ ಆಗ್ತಾ ಇದೆ, ಭಜನೆ ಎಲ್ಲ ಇದೆ ಅಲ್ಲಿ. ಸರ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಸರ್. ನೀವು ಹೋಗಿ ಏನ್ ಮಾಡ್ತೀರ ಅಂದ್ರೆ ಮಾಡಿ. ಅದೇ ಇವರೆಲ್ಲ ಈಗ ಎಲ್ಲಾ ಕಡೆ ಅದೇ ಫ್ರಾಂಚೈಸಿ. ಇದನ್ ಫ್ರಾಂಚೈಸಿ ಆಗಕ್ಕೆ ಕೊರಗಜ್ಜ ಏನು ಇದೇನ್ ಕೊಂಡಿದೀರ? ಇದನ್ ಡಾಮಿನೋಸ್ ಪಿಜ್ಜಾನ ಎಲ್ಲಾ ಕಡೆ ಹೋಗ್ಬಿಟ್ಟು ಫ್ರಾಂಚೈಸಿ ಮಾಡಕ್ಕೆ ಏನ್ ಅನ್ಕೊಂಡಿರೋ ದೈವಗಳ ಬಗ್ಗೆ? ನಾನ್ ಹೇಳೋದಿಷ್ಟೇ, ಇಲ್ಲಿರೋ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅದೇ ಹೇಳ್ತಿಲ್ಲ. ಎಲ್ಲ ಬಿಸ್ನೆಸ್ ಮಾಡ್ಕೊಳ್ಳೋಕೆ ನೆಕ್ಸ್ಟ್ ಅಲ್ಲಿ ಗುಳಿಗನ ಕಟ್ಟೆಯಲ್ಲಿ ಬರುತ್ತೆ ಸರ್, ಅದ್ರ ಪಕ್ಕನೆ. ಅದ್ರ ಪಕ್ಕನೆ ಅದು ಸ್ವಲ್ಪ ಹಿಂದೆ ಇನ್ನೊಂದು ಜಮೀನಲ್ಲಿ. ಇವ್ರು ಗೊತ್ತಿರೋರೆ, ಇವ್ರ ಕಡೆಯವರೇ ಮಾಡಿರೋದು. ಇವರು ಕೊರಗಜ್ಜನನ್ನ ಪ್ರತಿಷ್ಠಾಪನೆ ನಾವು ಮಾಡ್ತೀವಿ. ಇವ್ರು ಇಂಟರ್ನಲ್ ಜಗಳ ಆಗಿದೆ ಅದು. ಈಗ ಯಾವ್ದೋ ಒಂದು ಮ್ಯಾನೇಜ್ಮೆಂಟ್ ಬೇರೆ ಸರ್, ಮ್ಯಾನೇಜ್ಮೆಂಟ್ ಬೇರೆ, ಒಂದೇ ಏರಿಯಾದವರು, ಒಂದೇ ಜಾತಿ, ಒಂದೇ ಇವರು, ಅದು ಬೇರೆ ಬೇರೆ ಫ್ಯಾಮಿಲಿ ಅವರೇ. ಮ್ಯಾನೇಜ್ಮೆಂಟ್ ಬೇರೆ, ಲಾಭ ನಷ್ಟ ಬೇರೆ, ಕಂಪ್ನಿ ಬೇರೆ, ಫ್ರಾಂಚೈಸಿ ಬೇರೆ. ಆಯ್ತಾ? ಇವರೇ ಮಾಡ್ಕೊಂಡಿರೋದು. ಈಗ ಇವ್ನ್ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾನೆ ಅಂತ ಫಸ್ಟ್ ಅವ್ನ್ ಭಕ್ತನಾಗ್ ಬಂದ ಅಲ್ಲಿ. ಇವ್ನ್ ಕೂತ್ಕೊಂಡ, ಇವ್ನ್ ಸೇವೆ ಎಲ್ಲ ಮಾಡ್ದ. ಒಳ್ಳೆ ದುಡ್ಡು ಬರ್ತಾ ಇದೆಯಲ್ಲ, ನಾನ್ ಯಾಕೆ ಮಾಡ್ಬಾರ್ದು? ಇವನು ಗಾರೆ ಕೆಲ್ಸಕ್ಕೆ ಹೋಗ್ತಿರೋ, ನಾನು ಡೈಲಿ 20,000 ನೋಡ್ಬೋದಲ್ಲ, ತಗೋ ನಾನೊಂದು ಫ್ರಾಂಚೈಸಿ ಓಪನ್ ಮಾಡ್ತೀನಿ ಅಲ್ಲಿ ಮಾಡಿದ್ರು. ಎಸ್, ಇದು ಮೈಸೂರಿನ ಒಂದು ಹಳ್ಳಿ ಒಂದು ಅವಸ್ಥೆ ಯಾವ ರೀತಿ ಇದೆ ಅನ್ನುವಂಥದ್ದು ಅವ್ರು ನೋಡ್ಕೊಂಡು ಬಂದ್ರಿ ವಿವಿಧ ದೃಶ್ಯಾವಳಿಗಳ ಮೂಲಕ. ಅಲ್ಲೂ ಕೂಡ ಇದ್ದವರು ನಮ್ಮ ನಿಮಿಷ್ ರಾಜ್ ಅವರು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಶೇಖರ್ ಪೂಜಾರಿ. ನಮಸ್ತೆ ಶೇಖರ್ ಪೂಜಾರಿ, ಮಾತಾಡಿ ಸರ್. ನೋಡಿ ಸರ್, ಗಾಂಧಾರ ಪಿಕ್ಚರ್ ಒಂದು ಜಾನಪದ ಇದ್ದಂಗೆ. ಅದು ಏನು ಈಗ ಇಷ್ಟೊಂದು ಆಕ್ಟ್ ಮಾಡಿದ್ದಾರೆ, ಅವ್ರು ಹೀರೋ ತರ ಅಲ್ಲ, ಒಂದು ಸಿಂಪಲ್ ಆಗಿ ಮಾಡಿದ್ರು. ಅದನ್ನು ಇಟ್ಕೊಂಡು ಇವರೆಲ್ಲ ಹಣ ಮಾಡಕ್ಕೆ ಮೋಸ ಮಾಡ್ತಾರೆ ಇರು ಜನಗಳಿಗೆ. ಕರೆಕ್ಟ್, ನಿಜ. ಮತ್ತೆ ಇನ್ನೊಂದಿದೆ, ಅದು ಕಟ್ಟೆ ಎಷ್ಟು ವರ್ಷ ಆಯ್ತು ಪ್ರತಿಷ್ಠಾಪನೆ ಆಗಿ? ಯಾವುದು? ಅದು ಮೈಸೂರಲ್ಲಿ ಕಟ್ಟೆ ಇದು ಜನ್ರು ಮತ್ತೆ ಗಾಂಧಾರ ಗುಳಿಗಂದು ಇದಾಯ್ತಾ? ಕಟ್ಟೆ ಎಷ್ಟು ವರ್ಷ ಆಯ್ತು ಆಗಿ? ಎಷ್ಟು ವರ್ಷ ಆಗ್ಲಿಕ್ಕಿಲ್ಲ. ಎಷ್ಟು ಟೈಮ್ ಆಯ್ತು? 6 ತಿಂಗಳು. 6 ತಿಂಗಳಲ್ಲಿ ಯಾವಾಗ ಅಷ್ಟು ಬೇಗ ಆಯ್ತು? ನಂಬಿಕೆ. ಓಕೆ, ಎಸ್ ಸರ್. ಅಲ್ಲ ನೋಡಿ, ಎಲ್ಲ ಇಲ್ಲ ಏನಿಲ್ಲ. ಅವನ್ಗೆ ಗುಳಿಗ ನಂಬಬೇಕಾದ್ರ ಇಲ್ಲಿಂದ ಒಂದು ಗುಳಿಗನ ಮಂತ್ರ ಮಾಡಿ ಒಂದು ತೆಂಗಿನಕಾಯಿ ಕೊಂಡೋಗಿ ಓಡಿಲಿ, ಅವಾಗ ಗೊತ್ತಾಗ್ತದೆ ಯಾವ ಪವರ್ ಉಂಟು, ಯಾವ ರೀತಿ ಉಂಟಂತೆ ದೈವ ಶಕ್ತಿ. ಅದನ್ನ ನೋಡ್ಲಿ ಅವ್ರು. ಅವನು ಮೋಸ ಮಾಡಿ ಯಾರ್ಯಾಕೆ ಜನಗಳಿಗೆ ಯಾಕೆ ಮೋಸ ಮಾಡ್ತಾನೆ? ಓಕೆ, ಎಸ್ ಸರ್. ಥ್ಯಾಂಕ್ ಯು ಶೇಖರ್ ಪೂಜಾರಿ, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ಓಕೆ, ಈ ಒಂದು ಕಟ್ಟೆಯನ್ನ ನೋಡ್ತಾ ಇದ್ದೀರಾ, ಈ ಕಟ್ಟೆ ದೊಡ್ಡಬಳ್ಳಾಪುರದ ಕಟ್ಟೆ ಅಲ್ವಾ? ದೊಡ್ಡಬಳ್ಳಾಪುರದಲ್ಲಿ ಮಹಿಳೆ ಪ್ರತಿಷ್ಠಾಪನೆ ಮಾಡಿರುವಂತಹ ಕಟ್ಟೆ, ಜೊತೆಗೆ ಇದು ಹೋಗುವಂತಹ ದಾರಿ, ಇದು ಮೈಸೂರಿನ ವಿಚಾರ. ಆ ದೊಡ್ಡಬಳ್ಳಾಪುರದ ಮಹಿಳೆಯ ಗಂಡ ಅಂದ್ರೆ ಮೋಹನ್ ಅವರು ದೀಪು ಶೆಟ್ಟಿಗರ್ ಅವರ ಜೊತೆ ಮಾತಾಡಿದ್ದಾರೆ. ಅವರದ್ದು ಕೂಡ ಬಹಳಷ್ಟು ಬೇಸರದ ಸಂಗತಿ, ಬೇಸರದ ಒಂದು ಕತೆ. ಎಸ್, ಮೋಹನ್ ಅವ್ರ ಜೊತೆ ನಾನು ಮಾತಾಡ್ಬೇಕು ಇನ್ನು ಮುಂದಕ್ಕೆ. ಮೋಹನ್ ಅವರಿಗೆ ಕಾಲ್ ಕನೆಕ್ಟ್ ಮಾಡಿ ಮೋಹನ್ ಅವ್ರ ಜೊತೆ ಮಾತಾಡ್ಬೇಕು. ಯಾಕಂದ್ರೆ ಅವರು ಈಗ ಅಂದ್ರೆ ಸ್ವಲ್ಪ ಭರವಸೆಯಲ್ಲಿದ್ರು, ಎಲ್ಲೋ ಒಂದ್ ಕಡೆ ನನ್ನ ಹೆಂಡತಿ ನನ್ಗೆ ಸಿಕ್ಕಿದ್ದಾಳೆ, ನನ್ನ ಮಕ್ಕಳು ಸಿಗ್ತಾರೆ, ಅಂದ್ರೆ 3 ಜನ ಹೆಣ್ಮಕ್ಳು ಅವರಿಗೆ ಸಿಗ್ತಾರೆ ಅನ್ನೋಂಥದ್ದು. ಈಗ ಅವರು ಕೂಡ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ನುವಂತಹ ವಿಚಾರಗಳಲ್ಲಿ. ಹಾಗಾಗಿ ಮೋಹನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನೇರವಾಗಿ. ಮೋಹನ್ ಅವರೇ ನಮಸ್ತೆ ಸರ್. ನಮಸ್ತೆ ಸರ್. ಮೋಹನ್ ಸರ್ ನಮಸ್ತೆ. ನಮಸ್ತೆ 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 ಸರ್. ಧ್ವನಿ ಕೇಳ್ತಾ ಇದೆಯಲ್ಲ ಸರ್? ಕೇಳ್ತಾ ಇದೆ. ಎಸ್ ಮೋಹನ್ ಅವರೇ, ಮೋಹನ್ ಅವರಿಗೆ ತುಳು ಬರುತ್ತೆ, ತುಳು ಗೊತ್ತು ನರೆಗೆ, ನಮ್ಮ ಊರ್ದಾರೆ, ನಮ್ಮ ಊರು ಲಾರಿ ಡ್ರೈವರ್, ಕನ್ನಡ ಹಿಂದಿ ಇಂಗ್ಲಿಷ್ ಬಾರ್ಪುಂಡತೆ. ಎಸ್ ಸರ್. ಸರಿತೆ ಎಂಕುಲು ಅವೇ ದೊಡ್ಡಬಳ್ಳಾಪುರ ಆಯ್ನಂಚಿನ ವಿಚಾರ ಪಾತ್ರೊಂದುಲ್ಲ ಸರ್. ಇರನ್ನ ಬೋಡೆದಿ ಅಲ್ಪ ಆರಾಧನೆ ಮಲ್ತೊಂದಿತ್ತಾರೆ, ಅವ್ರು ಪ್ರತಿಷ್ಠಾಪನೆ ಮಲ್ದಿತ್ತಾರೆ, ಇತ್ತಾರೆ ಇಜ್ಜೇರೆ ಪನ್ಪುನಂಚಿನ ಸುದ್ದಿ ಸರ್. ದಾದ ಪನ್ಪರ್ ಸರ್, ದಾದ ಪನ್ಪರ್ ಸರ್. ಅರುಣ್ ಆಕ್ಚುಲಿ ಮದಿನ ಅದು 14 ವರ್ಷ ಉಂಟು ಸರ್. 15 ವರ್ಷ ಅದು ರೀಸೆಂಟ್ ಅದು 2020 ಬಿಟ್ಟು ಅವ್ರು ಲವ್ ಮಲ್ತದ್ದು ಬೇತೊಂಜಿ ಹುಡುಗನ ಮಂಡ್ಯದ ಚೇತನ ಹುಡುಗನ ಮದಿತ್ತೇರು. ಅಲ್ಪ ಕಾರಣ ಅದೇನು ಕಂಪ್ಲೇಂಟ್ ಪೂರ ಕೊಡ್ದಾರ ರೀಸೆಂಟ್ ಅದು ಊರುಟ ಇತ್ತಿರುವಂತ ಸಮಯ. ಅಲ್ಪರ್ದ ಬುಕ್ಕ ತವರು ಮನೆ ಹೋಗ್ತೇ ಬೆಂಗಳೂರಿಗೆ ಹೋಗ್ತೇ. ಅವ್ರನ್ನ ಆಕ್ಚುಲಿ ತವರು ಮನೆ ಬೆಂಗಳೂರು. ಅಲ್ಪ ಅಡೆ ಕೂದಿತ್ತು ಬಂದದ್ದು ಅಲ್ಪ ಇತ್ತದು ಇತ್ತೇರು. ಐನೂರು ಬುಕ್ಕದ ಕಾಂಟ್ಯಾಕ್ಟ್ ಇದ್ದಿ ಸರ್. ಐನೂರ್ದು ಬುಕ್ಕ ದೀಪ ಶೆಟ್ಟರನ್ನ ದೀಪ್ ಶೆಟ್ಟಿಗಾರ ಒಂಜಿ ದೇವಾರಾಧನೆ ಕಡಗಜನ ಬೆಂಗಳೂರು ಹಾಕಿನ ನಮ್ಮನ್ನ ವಾಯ್ಸ್ ಕೇಳಿದ್ದ ಅವು ಎನ್ನ ನಿಸಾಸನೆ ವಾಯ್ಸ್ ಬಂದಿತ್ತು ಕನೆಕ್ಟ್ ಆಡ ಹತ್ರ ಪಾತಿರ್ತಿತ್ತು ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಪ್ಪಗ ಇರೆಗೂ ಗೊತ್ತಾಂಡು ಅವು ಇರ್ನ ಬೊಡಿದಿ ಪಂಡದತ್ತೆ ಫೇಕ್ ಬಂದತ್ ಅಂತ ಉದ್ದೇಶಕ್ಕೆ ನಂಬರ್ ಪೂರ ನಾಡ್ದಿತ್ತೆ ದೀಪ್ ಶೆಟ್ಟಿಗಾರನ. ಅವು ಫೇಕ್, ಅವು ಇಂಚಿನ ವಿಷಯ ಅಂತ ಸತ್ಯ ಏನಂದ್ರೆ ಅವು ಫೇಕ್, ಅವು ದುಡ್ಡು ಮಲ್ಪುನಂಚಿನ ಅಂಬೇಟ್ ಮಲ್ಪುನ ಹಾಕ್ಲು ಅವು ಫೇಕ್ ಇಂಚ ವಿಷಯ ಸೂರಿ ಪ್ರಪಂಚ ಬಂದಿತ್ತು ಅನ್ನ ಫೋನ್ ಮಾಡ್ತಿತ್ತು ಸರ್. ಅಪ್ಪಗ ಈ ಮಾತ ವಿಚಾರ ನೀರು ಪಂಡರು ದೀಪು ಶೆಟ್ಟಿಗಾರಡ ಅತೆ. ಹಲೋ ಸರ್. ಈ ಮಾತ ವಿಷಯನ ದೀಪು ಶೆಟ್ಟಿಗಾರಡ ಪಂಡರಿ ತುಳು ಬರ್ಪುಂಡು ಕನ್ನಡದ ತುಳುತ್ತಾರೆ ಎಂಕ್ಲ ಮಂಡ ಊರುಡಿಪ್ಪನಾಗ ಎಂಕ್ಲು ಪರಗಜ್ಜನ ಸ್ಥಾನ ಪೂರ ಪೋಂದಿತ್ತ ಅಲ್ಲ ಪೋನಿದ ಮಾತ ಕರೆಕ್ಲ ನಂತುರುಗು ಏನೇ ಕಲ್ಲಗಳು ಪೂರ ಪೋಂದಿತ್ತ ಪೋಂದಿತ್ತ ಅಂಡ ಅರೆಗೆ ತುಳು ಬರುಂತಿ ಜೊತೆ ತುಳು ಬರ್ಪುಷಿ ಬರೋಂದಿತ್ತಿರತ್ತೆ ತುಳು ಅಣ್ಣ ಊರುಗ್ ಬರ್ತದ್ದು ಕಲ್ತಿನ ಅಣ್ಣ ಎಂಕ್ಲು ಒಂಜಿ 16 ವರ್ಷಕ್ಕೂ ತುಳು ಬರ್ಪುಂಡು ಕ್ಲೀನ್ ಅದು 2 ವರ್ಷ ಮಾತ್ರ ಬರೋಂದಿದ್ದ ಅರ್ಧಂಬರ್ಧ ಪಾತ್ರ. ಓಕೆ ಕರೆಕ್ಟ್ ತುಳು ಬರ್ಪುಂಡು ಅಜ್ಜನ ಮಿತ್ ಭಕ್ತಿ ತುಳು ಕ್ಲೀನ್ ಬರ್ಪುಂಡು, ತೆಲುಗು ಕ್ಲೀನ್ ಬರ್ಪುಂಡು, ತಮಿಳು ಎಲ್ಲ ಬರ್ಪುಂಡು, ತಮಿಳು ಹಿಂದಿಲ ಅರ್ಧಂಬರ್ಧ ಬರ್ಪುಂಡು. ಓಕೆ ಅಜ್ಜನ ಮಿತ್ ಭಕ್ತಿ ಇತ್ತು ನರೆಗೆ ಅಜ್ಜನ ಮಿತ್ ಭಕ್ತಿ ಇತ್ತು ಮಂದನೆ ಎಂಕ್ಲ ಅಪ್ಪ ಅಮ್ಮ ಎಂಕ್ಲ ಫ್ಯಾಮಿಲಿ ಎಂಕ್ಲ ಬೇತಗತ್ತಿತ್ತು. ಅಪ್ಪ ಯಾನ್ ಬುಡ್ದು ಯಾನ್ ಲಾರಿ ಡ್ರೈವರ್ ಆದಿತ್ತು ಯಾನ್ ಬುಡ್ದು ಹೋಗ್ತದೆ ಹೋಗಿತ್ತಿನ ಅಜ್ಜನೆ ತೋಳ್ನೆಂದು ಮನ್ಪುನ ಒಂಜಿ ನಂಬಿಕೆ ಇತ್ತಿನ ಹೋಗಿ ಹುಷಾರಿಜಿನ ಇಂಕ್ಲಾಗಿ ಜೋಕುಲ್ನಾಗ ಎಲ್ಲೇ ಜೋಕ್ಲೆ ಕೂಡ ಹುಷಾರಿಜಿನ ಅಜ್ಜ ಹಿರೇ ತೋಡಾತ್ರಿ ಜ್ವರ ಬರ್ತೀನಿ ಅಂದಕ್ಕೆ ಕೂಡ ಎಂಕ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡಿತ್ತ. ಅಜ್ಜ ಕೊಡ್ತೇನೆ ಕ್ವಾರ್ಟರ್ ಮಾತ್ರ ಎಂಕ್ಲ ಪೂರ್ಣ ಗಂಡನ ಎಂಕ್ಲ ಏನೇ ಕಲ್ಲು ಹೋಗ್ತೈತ ಇರಿಗೆ ಯಾನ್ ಲಾರಿ ಡ್ರೈವರ್ ಆದಿತ್ತು ಇದೀಗ ನಂತರ ಬರ್ತೈತೆ ಅಲ್ಪ ಕೊಡ್ದು ಹೋಗ್ತೈತೆ ಅಜ್ಜ ಎಂಕ್ಲ ನಮ್ಮ ನಂತರ ಅಲ್ಲಿ ಕೈ ಮುಗಿದು ಹೋಗ್ತೈತೆ ಎಲ್ಲ ಲಾರಿ ಅಂತದ್ದು ಒಂಜಿ ಕಾಲಿಗೆ ಕೈ ಮುಗಿದು ಅಲ್ಪ ಅರ್ಧ ಗಂಧ ಆರ್ಲ ಬರ್ತದೆ ಏತು ಜನ ಜೋಕುಲು ಸರ್ ಇರೆಗೆ ಎಂಕ್ ಮೂಜಿ ಜೋಕುಲು ನಾಳೆ ಒಂಜಿ ಡೆತ್ ಆತನು ಸರ್. ಎಲಿತ ಪಾಯ್ಜನ್ ತಿಂದ 10 ವರ್ಷ ಅಂಡ್ ರೆಟಲ್ ಪಾಯ್ಜನ್ ತಿಂದ ಅವು ಕುಡ್ಲಾಡೆ ಡೆತ್ ಆಯ್ನ ರೆಟಲ್ ಪಾಯ್ಜನ್ ಒಟ್ಟು 4 ಜೋಕುಲು ಆಯ್ತು ಮೂಜಿ ಜೋಕುಲು ಉಂಡೆ ರೈಟ್ ಮಲ್ಲ ಒಂಜಿ ಅಷ್ಟಕ್ಕೆ ಆರೋಗ್ಯ ಕಲಿತ ಚಂದನ ನಲ್ಲ ಅಲ್ಲಿಗೆ ಅಲ್ಲ ವೆನ್ನಾಕುಡು 29 ದಿನ ಅಡ್ಮಿಟ್ ಆದಿತ್ತಲ್ಲ ಅಲ್ಲಿ. ಅದೇ ಇತ್ತೆ ದಿನ ಅಲ್ಪ ಓ ಬೇರೆ ಇಂದು ದಿನ ಚಿಕ್ಕಬಳ್ಳಾಪುರ ಬಳ್ಳಾಪುರ ದಿನ ದೊಡ್ಡಬಳ್ಳಾಪುರ ಅರ್ಪೋದು ಏತು ಸಮಯ ಸರ್ 1 ವರ್ಷ 9 ಬಹುಶಃ ಅಜ್ಜನ ಅಂಗಡಿ ಸರ್ ಏಪ್ರಿಲ್ 2 ತಾರೀಕಿಗೆ ಹೋಟೆಲ್ ಸರ್
ಏಪ್ರಿಲ್ 2 ಈ ಅಂಗಡಿ ಇದು ಅಜ್ಜನ ಕಟ್ಟೆ ಏಪ್ರಿಲ್ 2 ತಾರೀಕು ಅರೆಗೆ ಗೊತ್ತಾಯ್ತು ಇಂಚಪ್ಪನಾಗ ದೀಪು ಶೆಟ್ಟಿಗಾರನ ವಾಯ್ಸ್ ಚಿಕ್ಕಬಳ್ಳಾಪುರ ಒಂದು ಬಂದು ಕೊಟ್ಟನತ್ತೆ ಬ್ಯಾಂಗ್ಳೂರಿಗೆ ಅಮ್ಮನ ಕೊಟ್ಟು ಕೊಟ್ಟನಂತ ಅವಳು ಏನಡ ಪಣ ಅಂತ ಕೊಟ್ಟನ ಹೈದರಾಬಾದ್ ಭಕ್ತಿನೇ ಜೊತೆ ಇಲ್ಲಡೆ ಏನಡ ಪಂಚನಿರಲ್ಲ ಇಜ್ಜಿ ಆ ಪೋಪುನನಿಗೆ ಏನಕ್ಕಲ್ಲ ಹೊರಗಜ್ಜನಲ್ಪ ಪೂಜೆಗೆ ಕೊಟ್ಟಿತ್ತೆ ಆನ್ಲೈನ್ ಜೋಸ್ತಿ ಒಟ್ಟಿಗೆ ಅಲ್ಲಿ ಕೊಟ್ಟಿತ್ತೆ ಅಲ್ಲಿ ಕೊಟ್ಟಿತ್ತು ಫೋನ್ ಓಕೆ ಮೋಹನ್ ಸರ್ ಒಂಜಿ ದಯಮಾಲ್ತದೆ ಈ ಸಂದರ್ಭ ಇರ್ನೆತ್ತ ಒಂಜಿ ಕೋರಿಕೆ ಇರ್ನ ಜೋಕುಲು ಇರ್ನೊಟ್ಟಿಗೆ ಒಪ್ಪೋಡು ಪಂಚ ಒಂಜಿ ಆಸೆ ಇರೇ ಗತ್ತೆ ಸರ್ ಇತ್ತಿಂಕಿಂಚಿನ ಬಂದ ಏನ್ ಅಜ್ಜ ಕೊಂಚ ಕೈ ಮುಗಿತಿತ್ತೆ ಎನ್ನ ಜೋಕುಲು ಪೋಯಿ ನಡತಕ್ಕೆ ಕೊಂಚ ಕಾನೂನು ನೋಡಿದ ಒಂಜಿ ಕಾನೂನು ಬರ್ತಿತ್ತು ಕೇಸು ಅವನ ಜೋಕುಲ್ನ ಶಾಲೆದ ಅಟೆಂಡೆನ್ಸ್ ನಂಗೆ ಜೋಕುಲ್ನ ಕಾನೆ ಅಟೆಂಡೆನ್ಸ್ ಎನ್ನ ಊರುಡೆತ್ತೆ ಎಲ್ಲ ಉಂಟು ಅಟೆಂಡೆನ್ಸ್ ಐಕ್ ಜೋಕುಲು ಉಳ್ಳಿಲ್ಲ ಆ ಉದ್ದೇಶ ಏನ ಅಜ್ಜ ನಡೆ ಕೊಂಚ ಏನೇ ಕಲ್ಲಿಗೆ ಕೊಟ್ಟು ಕಂಡುತ್ತಿತ್ತೆ ಅಜ್ಜ ಎನ್ನ ಜೋಕುಲು ಎನ್ನ ಕೈಗೆ ಎತ್ತಾನಿತ್ತು ಏನ ಈರೆ ಕೊಂಚ ಅಗೆಲು ಕೊರತೆ ಅಂದತ್ತೆ ಅಲ್ಪದಕ್ಕೆ ಏನು ಆರಿಕೊಡಿಗೆ ಗೊತ್ತೆ ಆರಿಕೊಡಿ ಇಡ್ಲಕ್ಕೆ ಒಂದು ಬರ್ತದೆ ಅಪ್ಪ ಅಲ್ಪ ಏನ ಅಪ್ಪೆಗೆ ಒಂಡೆ ಎನ್ನ ಕೈ ಹಿಡ್ದಾತಿತ್ತು ಏನೊಂದು ಕೂಟ ಪೂಜೆ ಅಂತ ಅಲ್ಲಿ ಕೈ ಮುಗಿತು ಬರ್ತಿತ್ತೆ ಅಪ್ಪ ಇಂಕ ಅಲ್ಪ ಒಂದು ಪ್ರಶ್ನೆ ಚಿಂತನೆ ಮಾಡ್ತಿತ್ತಾಗ ಇಂಕ 1.5 ವರ್ಷ ಟೈಮ್ ಕೊಡ್ದಿತ್ತೀರ 1.5 ವರ್ಷ ಕರೀಂಡು ನಾನು ಒಂಜಿ ತಿಂಗಳು ಒಂದು ಬರ್ತಿರುತ್ತೆ ಅಂತ ಅಲ್ಪ ಇಷ್ಟೆನ್ನ ಕೋರಿಕೆ ಎಂಜಿನದಂದ್ರೆ ಎನ್ನ ಜೋಕುಲು ಹಾಲ್ ಇಂಚೆ ಮೋಸ ಜನಕುಲೆ ಮೋಸ ಮಾಡ್ತಿದ್ದ ಆತನಿಗೆ ಇಷ್ಟ ಕಾಲೋಡು ಇಂಚಿನ ಒಂದು ಒಂದಿಗೆ ಪೂಜೆ ಕೊಡ್ಜ ಕಾರಣ ಜೋಕುಲು ಮಸ್ತ್ ಮೋಕೆ ಮಾಡ್ತೊಂದಿತ್ತೆ ಆ ಜೋಕುಲಿನ ಕೈಕಟ್ಟಿಕ್ಕೆ ಹಿಂದೆ ತಿಂಗಳು ಬರ್ತದೆ ಅಜ್ಜ ನಡೆ ಒಂಜಿ ಸೇವೆ ಹೊಲ್ತದೆ ಎನ್ನ ಪಂದೊಂದು ಅಜ್ಜನ ಅಲ್ಪ ಏನೇ ಕಾಲಿಗೆ ಕೊಟ್ಟು ಸೇವೆ ತೋಜ ಕೊಡ್ತು ಆದಿಷ್ಟಾನ ಕುತ್ತಾರಗಳ ಬರೋಡು ನಂಪನೆ ನನ್ನ ಉದ್ದೇಶ ಆಮೇಲೆ ಜನಕುಲೇಟ್ಲ ಅನ್ಪನೆ ಅಟ್ಲ ಅಲ್ಲಿ ಇತ್ತಿನ ದೊಡ್ಡಬಳ್ಳಾಪುರ ಉಳ್ಳಾಲನ್ನು ಅನ್ಪನ ಸುದ್ದಿ ಸಿಕ್ಕಿದ್ದೀನಿ ಆಕ್ಚುಲಿ ಲಾರಿ ಡ್ರೈವರ್ ಇನ್ನಿತ್ತೇನು ಒಂಚೂರು ಡಿಪೆಲ್ಲ ಸರಿ ಸರಿ ಸರ್ ದಯಮಾಲ್ತದೆ ಒಂಚೂರು ದಯಮಾಲ್ತದೆ ಎಂಕಲೊಟ್ಟಿಗೆ ತಮ್ಮಣ್ಣ ಶೆಟ್ಟಿ ದೀಪು ಶೆಟ್ಟಿಗಾರ್ ಉಳ್ಳೇರೆ ಅಂಚೆ ನಿಮಿಷರಾಜ್ ಉಳ್ಳೇರೆ ಎಸ್ ಅರೆಗ್ಲ ಒಂಚೂರು ಪಾತ್ರ ಎಸ್ ಸರ್ ದಯಮಾಲ್ತದೆ ಮೋಹನ ನಮಸ್ತೆ ನಮಸ್ತೆ ದಾಳಂಜಿ ಇತ್ತೆ ಇದೇಗಿತ್ತೆ ಈ ಕೊರಗಜ್ಜನ ಬಗ್ಗೆ ಆ ಪುಂಜ ಕೇಂದ್ರ ಇತ್ತೆ ಕಂಡ ಇತ್ತೆ ಆತ ದಾಯಕೆನ್ನೆ ಗೊತ್ತುಂಡೆ ಒಂದು ದಲ ಈರ್ನ ಮನಸ್ಸು ಸತ್ಯ ಉಂಡು ಐಕು ಸರಿ ಎಂಕುಲು ಮಾನವರಾದು ಈರೇನು ಒಲ್ಲ ಈರೇನು ಕೂಡ ಕೂಡ ಎನ್ಕ್ವೈರಿ ಮಂತದ ಈರು ಮಾನಸಿಕ ಬೇನೇನು ಪಡೆಯೊಚ್ಚು ಏಪಲ್ ದಯಪಂಡ ಎಂಕುಲ ಈರ್ನೊಳೈತ ಸತ್ಯ ಈರೈಟ್ ಭಾಗ್ಯಾತರ ಅತನ ಇರೇಗ ಒಂದು ಗೊತ್ತುಂಡ ಅತನ ಈರೇನೇನು ಕೊರಗಜ್ಜನ ಮನ್ಪೇರೆ ಮಂತಾರ ಅಂದಲ ಅಪನ ಈರ್ನ ಒಳಗೆ ಸತ್ಯ ಎಂಕುಲ್ ತೀರ್ಮಾನ ಹಲೋ ಅವಕಾಶ ಕೊಡ್ಲಿ ಮೋಹನ ಈರು ಎಂಕುಲ್ ಒಂಚೂರು ಪಾತ್ರ ಅವಕಾಶ ಮಂತ್ ಕೊರ್ಲಿ ಈರು ಪನ್ನ ಪಾತಿರನು ಎಂಕುಲು ಅಜ್ಜನಂಚಿಲ ಎಂಕುಲು ಎಂಕಲ್ ನಂಬುನ ಸತ್ಯದಂಚಿಲ ಪಂಜಂದ ಅಂಚಿ ತೂದಲು ಎಂಕುಲು ನಂಬುವ ದಾಯ ಗೊತ್ತುನೆ ಎಂಕ್ಲಿಗೆ ಆತ ಮಾತ್ರ ನಂಬೇರೆ ಇರೇ ನಂಬುನ ಅರ್ಹತೆ ಮಾತ್ರ ಗೊತ್ತು ಇರೇನು ತಪ್ಪಿತತ್ತೇವನ್ ಪೆರಗೆ ಗೊತ್ತು ಈರ್ ಪಾತಿರನ ಬುಕ್ಕ ಪಾತಿರ್ಲಿ ಲಾಸ್ಟ್ಗೆ ಓಲ ಮಧ್ಯ ಪಾತಿರುಜಿ ದಯಮಂಡ ಒಂಜಿ ವೇಳೆ ಇತ್ತ ಆ ಕಾರ್ಯಕ್ರಮ ಈರು ಭಾಗ್ಯ ಆತಜಾರಿಂದ ಅಂಡ ಒಂಜಿ ವೇಳೆ ಈರ್ಲ ಸುರುಕೋಲ ಭಾಗ್ಯ ಆದಾದ್ ಅಲೆಗೆ ದುಡ್ಡುದ ಅಂಕಾರಡು ಇರೇನೇ ಪಿಟಾಯ್ಬಾರ್ದು ಈರೆಂಕಲ ನಾಟಕವಂತಾರ ಇಂದುಲಕ್ಕೆ ಕೆಲವು ಸರ್ತಿ ಘಟನೆ ಉಪ್ಪೆರೆ ಅರ್ನು ಐದಾದ್ ಯಾನಿಡ್ ಅವತ್ತು ಬನ್ನೆ ಅಂಡ ಈರು ಓರ್ಲ ಭಾಗ್ಯ ಆತಜಾರತ್ತೆ ಆ ನೆಟ್ಟು ಇತ್ತ ಈರು ಪನ್ಪನ ಸತ್ಯತೆ ಅತ ಒಂಜಿ ಒಂಜಿ ಅತದ್ ಒಂಜಿ ಅವು ಇತ್ತ ಬುಕ್ಕ ಅಲೆ ಆ ಪೊಂಜಿ ಇರ್ನ ಮೇಡಮ್ ಉಂಡದೆ ಅರೆಗೆ ಎಂಚ ಈ ಕೊರಗಜ್ಜನ ಬಗ್ಗೆ ಇಂಚಿನ ನಮ್ಮನ ಇಂಚ ಮತ ಮನ್ಪೋಲಿ ಇಂಚಿನ ಮಾತ ಇನ್ನು ಮನ್ಪೋಲಿಂದ ಅರೆಗೆ ಏರಂಡಲ್ಲ ಇಂಚಿದ ಕುಡ್ಲದ ಜನ ಉಪ್ಪ ಮೇರ್ ನಮ್ಮ ಅಜ್ಜನ ಕಾರ್ಯಕ್ರಮ ಇರೆಗೆ ಜನ ಗೊತ್ತಾಂದ್ರೆ ಈತ ಈ ಪೊಂಜೆ ಹೋಗಿತ್ತ ಇರೆಗೆ ಅಲ್ಪ ಅಜ್ಜನ ಒಂಜಿ ವಹಿವಾಟು ಸ್ಟಾರ್ಟ್ ಮಾಡ್ತಾನತ್ತ ಅಜ್ಜನ ಪುದಾರಡೆ ಅದೇ ಅದ ಐಕತೆ ಅರೆಗತ್ತೆ ಅಜ್ಜನ ಅಲ್ಪ ಇಂಚ ಮಂತ್ರ ಇಂಚ ಆವು ಪಣಪುನೆಟ್ಟು ಓಲಾಂಡಲ ಮುಂತ ಕುಡ್ಲದ ಜನ ಬೇತೆ ಉಪ್ಪ ಈರತ್ತ ಅಂದೆ ಅರೆ ಪಾಪ ಗೊತ್ತುಜಿ ಸರ್ ಅರೆಗೆ ವಿಷಯನೇ ಗೊತ್ತುಜಿ ಅರೆಗೆ ಎಂಚ ಗೊತ್ತಾಯಿನ್ ಪನ್ನಗ ಎಂಚ ಅಜ್ಜನ ಬಗ್ಗೆ ಅವ್ಳು ಗೊತ್ತಾನಂದ್ ಬೊಡೆದಿನ ವಿಷಯ ಎಂಚ ಗೊತ್ತಾಯಿನ್ ಪನ್ನ ದೀಪು ಶೆಟ್ಟಿಗಾರಡ ಬೊಡೆದಿ ವಾಯ್ಸ್ ಗೆ ನಾಗ ಪಾತ್ರನಾಗ ಗೊತ್ತಾಯಿನಿ ಅವು ಬೊಡೆದಿ ಪಂಡಿತ ಅಡೆ ಮುಟ್ಟ ಗೊತ್ತುಜಿ ಈರಾರ ಕಾಣೆಯನ ಬಗ್ಗೆ ಒಲ್ಲ ಈರ ಅರ್ಜಿ ಬಿರ್ಜಿ ಹೊರ್ಚಾರ ಇರೋದು ಕಾಣೆ ಅರ್ಜಿ ಬಿರ್ಜಿ ಕೊಡ್ತಿದಾರ ಕೊಡ್ತೇನೆ ಸ್ಟೇಷನ್ ಮಾತ್ರ ಆವಡಿತ್ತ ಮಲ್ಲೆತ್ತು ಇತ್ತ ಇರೇ ನನ್ನ ದುಂಬುದ ಇರ ತೀರ್ಮ ಇರೆಗೆ ದಾದ ಇರ್ನ ಒಂದು ನನ್ನ ದುಂಬುಗೆಂಚ ಅಜ್ಜರ ಬಗ್ಗೆ ಗೊತ್ತು ನಂದು ಕೇಳಿರತ್ತ ಸರ್ ಅಜ್ಜರಿಗೆ
ఊవిట్టు నిజిత్తున్న కష్ట సుఖం అజ్జీరు తీర్పేరు అనుకున్న గుర్తుంది ఎంట్లేదంటే ఏం జ్ఞానం మడుతుంది ఇల్లాలి ఎంక్లీ ఇంత మామూలు అజ్జ ఎంక్లేలో ಈ ಪಂಜಾವ್ ತೂಪೇದು ನಾದ್ಕೇನೆ ಅನಿತೆ ಇಲ್ಲ ಮೂರು ಊರುಡುಪ್ಪುನಾಗ ಅಜ್ಜ ಕಂಡೊಂದಿತ್ತು ಅಜ್ಜನ ಪ್ರಸಾದ ಪರಗಜ್ಜ ಕಾಯಿ ಮೂಜಿನ ಜೋಕ್ಲದ ಈದಲ ಮಂಡೇಶ್ವರ ಕೊಡ್ಚಿ ಊರ ಅಜ್ಜಲ್ಲೇರಿ ಈದ ಏರೆಂಚಿನ ఈరు ఈరు యాని ఈతే పనుపుని ఎంగ్ల బేతదాలజ్జి ಓಲಂಡಲ ತೆರಿಯಂದೇನ ಈರು ಕೂಡ ಈ ವ್ಯವಸ್ಥೆ ಬಲಿ ಪಿದೇ ಬರಿಯರೆ ಬೋಡದು ಕೆಲವೊಂಜಿ ಒಂಜಿ ಸತ್ ಮನ್ಪೇರೆ ಯಾನ ಅಜ್ಜ ಕೈ ಮುಗಿತಿತ್ತು ಎನ್ನ ಜೂಕ್ಲು ಎನ್ನ ಕೈ ಕಿತ್ತಿಕೊಡು ಅಂತ ಉದ್ದೇಶ ನಿಜ ನಿಜ ಸರ್ ನಿಜ ಆರಿಕೋಡಿಗಳ ಪೋತೆರಿಗೆ ಅಜ್ಜಡ ಪರಕೆಲ ಪಂತೆರಿಗೆ ಜೋಕುಲ್ ತಿಕ್ಕೋಡು ಪಂತ ಊರು ಊರುಡು ಮೋಣರೆ ಇರ್ನ ಊರುಡು ಓ ಸರ ಊರುಡು ಅಲ್ಪ ಊರುಡು ಇಲ್ಲೋಲು ನಾವು ಕಡಬ ತಾಲೂಕು ಎಡಮಂಗಲ ಗ್ರಾಮ ಎಡಮಂಗಲದ ಎಡಮಂಗಲ ಅಲ್ಪ ಬೆಂಗಳೂರು ಕೋಲ ಕೊರಗಜನ ಕೋಲ ಹಾಕೊಂಡು ಅಂಡಲ್ಲ ಅವು ಓಕೆ ದೀಪಣ್ಣ ದಲ ಪಾತ್ರರುಂಡೆ ಎಸ್ ದೀಪು ಶೆಟ್ಟಿ ಗಾರು ಏನ ಆಕ್ಚುಲಿ ಊರುಡನ್ನು ರಿಕ್ಷೆಗಡ ತಂದಿತ್ತೆ ಎನ್ನ ಬಿಡುದಿನ ಸಮಸ್ಯೆ ಇರೋದು ಮುಖ್ಯ ಪಿದಾಯಿ ಊರು ವಾಪಸ್ ಲಾರಿ ಡ್ರೈವರ್ ಅದು ಓಕೆ ಓಕೆ ದೀಪು ಶೆಟ್ಟಿ ಗಾರು ಒಳ್ಳೆಯರು ಸರ್ ಸರ್ ಡ್ರೈವರ್ ಓಕೆ ಡ್ರೈವರ್ ಅದು ಒಂದು ಓಕೆ ದೀಪಣ್ಣ ಒಳ್ಳೆಯರು ದೀಪಣ್ಣ ಮಾತ್ರ ಎಸ್ ಸರ್ ಬುಕ್ ಇಂಜಿನ ವಣ್ಣ ಏನೊಂದಿಲ್ಲ ಇಂಜಿನ ವಣ್ಣ ಇತ್ತಾರು ಇಂಚಿನ ಪ್ರಕಾರ ಮೋಹನಣ್ಣ ಮೋಹನ್ ಸರ್ ಮೋಹನ್ ಸರ್ ಕೇನುಡೆ ಮೋಹನ್ ಸರ್ ಕೇನುಡೆ ಎಸ್ ಸರ್ ದೀಪು ಶೆಟ್ಟಿ ಗಾರು ಒಳ್ಳೆಯರು ಆರ್ಲ ಒಂಜಿ ವಿರಾಟ್ ಪಾತ್ರ ಎತ್ತನಿ ಎಸ್ ಸರ್ ನಮಸ್ತೆ ಕೇನುಡೆ ಕೇನುಡೆ ಮೋಹನ್ ಸರ್ ನಮಸ್ತೆ ನಮಸ್ತೆ ಹಲೋ ಹಲೋ ಸರ್ ನಮಸ್ತೆ ಫಸ್ಟ್ ಒಂಜಿ ಮಾಪುಪ್ಪರ್ ದಯಪಂಡ ಇರ್ನ ಬೊಡದಿ ತಿಕ್ಕದಿತ್ತೇರಿ ಬಟ್ ಇತ್ತೆ ಕೂಡ ಮಿಸ್ ಆಯ್ರಿ ಇಂಕ ಬೇಜಾರಾಯ್ತು ದಯಪಂಡ ನಿಕ್ಕುಲು ಒಂಜಾವಡು ಪಂಪಿನಂಚಿನ ಒಂಜಿ ಮನೋಭಾವನ ಇತ್ತಂದು ಎಂಕಾವು ಬುಡತಿ ಬುಡ್ಚಿ ನಿತ್ತಂಡೆ ಅಂಡಲ್ ನನ್ನ ಕೇಂದ್ರಿಸಿನ ಜೋಕುಲಿರೆ ಬೋರ್ಡ್ ಬಂದಿತ್ತು ತುಲೆ ಒಂದು ವಿಷಯದ ಪಣ ಎನ್ನ ಲೆಕ್ಕಡ ಒಂಜಿತ್ತು ನಂಗೆ ಈ ಅಜ್ಜಗ ದುಂಬು ಪರಕೆ ಬಂದಿತ್ತಾರ ಅಂದೆ ಜೋಕುಲು ತಿಕ್ಕೊಡು ಬಂದು ಎಂಕೊಂಡು ಒಂದು ಪೂರ ಒಂಜಿ ಒಂದು ಮಾಡ್ತೀನಿ ಅಜ್ಜನೆ ಒಂಜಿ ಉಂಟುದು ಈ ವ್ಯವಸ್ಥೆ ಮಲ್ತದು ಮೊಕಲೊಂಜಿ ಉಂದೇನು ತೊದಪಾಯಿನ್ ದಯಪಂಡ ನನ್ನ ಪ್ರಕಾರದಲ್ಲಿ ಹೇಳುದು ಅಂತ ಹೇಳಿದ್ರೆ ಒಂದು ಅಜ್ಜಗ ಇವರಿಗೊಂದು ಇಲ್ಲಿದ್ದಾರೆ ಅಂತ ಹೇಳಿ ತೋರಿಸಿದ್ದಾರೆ ಇನ್ನಿವರು ಹುಡುಕಿಕೊಂಡು ಹೋದ್ರೆ ಖಂಡಿತ ಸಿಗ್ತಾರೆ ಯಾಕಂತ ಹೇಳಿದ್ರೆ ಇನ್ನು ಅವರಿಗೆ ಬೇರೆ ಎಲ್ಲಿ ಸಹ ಕಂಪ್ಲೇಂಟ್ ಕೊಟ್ರೆ ಹಣ ಕನ್ನಡದಲ್ಲಿ ಅರ್ಥ ಆಗ್ಲಿ ಅಂತ ಹೇಳಿ ಸರ್ ಹೇಳಿ ನನ್ನ ಮಕ್ಕಳನ್ನು ಹುಡುಕಿದ್ದಕ್ಕೂ ನನಗೆ ಇವರು ದೀಪು ಶೆಟ್ ಅನ್ನೋದು ಮಾತು ಕೇಳಿದಕ್ಕೂ ನಾನು ಅದನ್ನ ರೆಸ್ಪಾನ್ಸ್ ಕೊಟ್ಟಿದ್ದೀನಿ ಅಂತಿದ್ದೀನಿ ಯಾಕೆಂತಂದ್ರೆ ನಾನು ಕಂಪ್ಲೇಂಟ್ ಕೊಟ್ರೆ ನನ್ನ ಮೇಲೆ ತಿರುಗಿ ಬಿದ್ರು ಯಾಕೆಂದ್ರೆ ಅವಳು ಮಹಿಳೆ ಪರವಾಗಿ ಮಹಿಳಾ ಆಯೋಗ ಕಂಪ್ಲೇಂಟ್ ಮಾಡಿದ್ರು ಅವಳು ಒಂದೊಂದು ಬೆಂಗಳೂರು ಮಂಗಳೂರಿಗೆ ಆವಾಗ ನಾನು ಬೆಳಿಗ್ಗೆ ಮುಖ ತೊಳೆಯುವ ವ್ಯವಸ್ಥೆ ಪೊಲೀಸವ್ರ ಮನೆ ಅಂಗಳದಲ್ಲಿ ಇರ್ತಿದ್ರು ಆವಾಗೆಲ್ಲ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದೀನಿ ನಾನು ಏನ್ ತಪ್ಪು ಮಾಡಿದ್ರೆ ಬೆಳಿಗ್ಗೆ ಎದ್ದೆಲ್ಲ ಪೊಲೀಸವರು 2-3 ಸಲ ಸ್ಟೇಷನ್ ಹೋದ್ಮೇಲೆ ನಮ್ಗೆ ಆಮೇಲೆ ರೆಸ್ಪೆಕ್ಟ್ ಇರಲ್ಲ ಅಂತ ನಾನು ಸ್ವಲ್ಪ ಹೊರಗಡೆ ಇದ್ದೆ ಆವಾಗ ನಾನು ಕೊರಗಜ್ಜನ ಮೊರ ಹೋಗಿದ್ದು ಎಲ್ಲಿದ್ರು ಅದು ದೇವ್ರು ಅದು ತೋರಿಸಿದ್ದಾರೆ ಆದ್ರೂ ನನಗೆ ಈ ತರ ದೀಪವನ್ನ ಹತ್ರ ಹೇಳಿದ್ರೆ ಈ ತರ ಮಕ್ಳು ಸಿಕ್ಕಿದೆ ಇಂಥ ಕಡೆ ಇದ್ದಾರೆ ಅಂತ ಹೇಳ್ತೀನಿ ಆದ್ರೆ ಸತ್ಯಾಂಶ ಇದು ಅವಳು ಹೇಳ್ತಿರೋದೆಲ್ಲ ಸುಳ್ಳು ಇದು ನಿಜಾಂಶ ಹೇಳ್ತೀನಿ ನನಗೆ ಆ ಮಕ್ಕಳು ನನ್ನ ಕೈಯಲ್ಲಿ ಒಂದು ಒಪ್ಪಿಸ್ಕೊಬಿಡಿ ಸಿಕ್ಕಿದೆ ನಾನು ಆಮೇಲೆ ನೋಡ್ಕೊಳ್ತೀನಿ ಯಾಕಂದ್ರೆ ಕಾನೂನು ಎಷ್ಟೆಷ್ಟೋ ಇದ್ ಮಾಡಿದ್ದಾರೆ ನನಗೆ ಬೇರೆ ಬೇರೆ ಈ ತರ ಕಾನೂನು ಯಾಕಂದ್ರೆ ತಂದೆ ಹೆಣ್ಣು ಮಕ್ಕಳನ್ನ ತಂದೆ ಹತ್ರ ಬಿಡಬಾರ್ದು ತಾಯಿ ಹತ್ರ ಬಿಡಬೇಕು ಆದ್ರೆ ಅವಳು ಆ ತರ ಮಾಡುದನ್ನ ನಾನು ಕೆಲವು ವಿಷಯದಲ್ಲಿ ಅಂತಂದ್ರೆ ಒಂದು ಕಾರಣ ಇದನ್ನ ಅವ್ಳು ಒಂದು ಮದುವೆ ಆಗಿದ್ದ ಪರವಾಗಿಲ್ಲ 2-3 ಒಬ್ರನ್ನ ಇಟ್ಕೊಂಡು ಈ ತರ ಆಗಿದ್ದೆಲ್ಲ ಮನಸ್ಸು ಬೇಜಾರಾಗ್ಬಿಡ್ತು ಹೆಣ್ಣು ಮಕ್ಳು ಇವ್ ತರ ಎಲ್ಲ ನನ್ನ ಮಕ್ಳು ನನ್ನ ವಂಶ ಹುಟ್ಟಿದ ಮಕ್ಳು ನನ್ಗೆ ಏನೋ ತೊಂದರೆ ಆಗ್ತಾರೆ ಅಂತ ಹೇಳೋದು ಬೇಜಾರಲ್ಲಿ ನಾನು ನಮ್ಮ ಊರಿನವ್ರನ್ನ ಬಿಟ್ಟು ಎಲ್ಲವ್ರನ್ನ ಬಿಟ್ಟು ಫ್ರೆಂಡ್ಶಿಪ್ ನನ್ನ ಕುಟುಂಬದವ್ರನ್ನ ಎಲ್ಲರನ್ನ ಬಿಟ್ಟು ನಾನು ದೂರವಾಗಿದ್ದೀನಿ ಅದಕ್ಕೆ ನಾನು ನಿಮ್ಮ ಟಿವಿ ಅವರ ಹತ್ರ ಮುಂದೆ ಮಾತಾಡಲ್ಲ ನಾನು ವಾಯ್ಸ್ ಅಲ್ಲಿ ಮಾತ್ರ ಮಾತಾಡ್ತೀನಿ ಅಂತ ಹೇಳಿ ಮಾತಾಡ್ತಾರೆ ಸರ್ ಅವರ ಹೆಸರೇನು ಸರ್ ಅವರ ಹೆಸರೇನು ಅವರ ರಿಯಲ್ ಹೆಸರು ಮಂಜುಳಾಣೆ ಅಂತ ಹೆಸರು ಅವಳಿಗೆ ಲಕ್ಷ್ಮೀ ದೇವಿ ಅಂತ ಹೇಳಂತ ಹೆಸರು ಅವಳಿಗೆ ಇಟ್ಟಿರೋದು ಅವರ ಫ್ಯಾಮಿಲಿಯಲ್ಲಿ ಅಕ್ಕ ತಂಗಿ ಅವರು ಅಂತ ಇಬ್ಬರಿದ್ದಾರೆ ಚಿಕ್ಕಮ್ಮವ್ರ ಮಕ್ಕಳು ಅವ್ರು ಹೇಳಿದ್ರು ಇಲ್ಲ ಅವ್ರು ಇವತ್ತು ಈ ಟಿವಿ ಪ್ರೋಗ್ರಾಮ್ ನ ನೋಡ್ಬಿಟ್ಟು ನನಗೇನೆ ಫೋನ್ ಮಾಡಿದ್ರು ಭಾವ ಈ ತರ ಆಗಿದೆ ಏನ್ ಭಾವ ಇತ್ತು ಅವ್ರ ಅಕ್ಕದ ಪರಿಸ್ಥಿತಿ
ಆ ಮಕ್ಕಳನ್ನ ಕರ್ಕೊಂಡ್ ಬಂದ್ ಬಿಡು, ನನ್ನೇ ಸಾಕುತ್ತೀವಿ, ಆಮೇಲೆ ನಾವು ದೊಡ್ಡವರಾದ್ಮೇಲೆ ನಿಮ್ ಕೈಲಿ ಒಪ್ಪಿರ್ತೀವಿ, ನಮ್ಮ ಮನೇಲಿ ಬಿಡು ಅಂತ ಹೇಳ್ತಾರೆ ಅವರು. ಅವರು ನಿಜ 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 ಅವರು ಇದಾರೆ ಅಂದ್ರೆ ಅವ್ರಿಗೆ ಹೇಳಿದ್ರು ಒಂದ್ಸಲ ವಿಡಿಯೋವನ್ನು ಪ್ಲೇ ಮಾಡಿ. ಫೋಟೋ ಯಾವಾಗ ಬಂತು ಹೇಳಿ, ಅವರು ಟಿವಿ ನೋಡೋರು, ಅವ್ರು ಹೇಳಿದ್ರು ಯೂಟ್ಯೂಬ್ ಅಲ್ಲೆಲ್ಲ ಬಂತು, ಈ ತರ ಬಂದಿದೆ ಅಂತ ಹೇಳಿ. ಒಂದ್ಸಲ ಸರ್ ದಯಮಾಡಿ. ತಾವೀಗ ಟಿವಿ ನೋಡ್ತಾ ಇದ್ದೀರಾ ಸರ್? ಇಲ್ಲ ನಾನು ಲಾರಿ ಡ್ರೈವರ್, ನಾನು ಲಾರಿ ಸ್ಟ್ಯಾಂಡ್ ಅಲ್ಲಿ. ಓಕೆ ಸರಿ ಯಾಕಂದ್ರೆ ನಾನು ಆಕ್ಚುಲಿ ಅನ್ಲೋಡ್ ಆಗೋದು 4 ಆಗುತ್ತೆ. ಅನ್ಲೋಡ್ ಮಾಡ್ಬಿಟ್ಟು ನಾನು ಮಂಗಳೂರಿಗೆ ಬರುವಾಗ. ಓಕೆ, ನಿಮ್ಮ ಅಲ್ಲಿಗೆ ಬರ್ತೀನಿ. ಮಂಜುಳಾ ಅವರ ಸರ್, ಮಂಜುಳಾ ಅವರ ದೃಶ್ಯಾವಳಿ ಹತ್ರ ಮಾತಾಡ್ತೀನಿ. ಓಕೆ, ಈಗ ಮಂಜುಳಾ ಅವರ ದೃಶ್ಯಾವಳಿಗಳನ್ನ ನಾವು ಟಿವಿಯಲ್ಲಿ ಪ್ಲೇ ಮಾಡ್ತಾ ಇದೀವಿ ಅಂಡ್ ಎಲ್ಲರೂ ಕೂಡ ನೋಡ್ತಾ ಇದಾರೆ. ಒಂದ್ ಕಡೆ ಅಲ್ಲ ಸರ್, ಆಕ್ಚುಲಿ ಅವ್ರು ಹೇಳ್ತಾ ಇರೋದು ಎಲ್ಲಾನು ಸುಳ್ಳ ಅಂತ ಹೇಳಿ. ಓಕೆ, ಎಲ್ಲ ಸುಳ್ಳು ಹೇಳ್ತಾ ಇರೋದು ಅವರು. ಅವರು ಅದು ಏನು ಅಂತಾನು ನನಗೆ ಹೇಳ್ತಾರೆ. ಹೆಣ್ಣಿನ ಹೆಜ್ಜೆನ ಕಂಡು ಹಿಡಿಯುವುದು, ಹೆಣ್ಣಿನ ಮರ್ಮ ಕಂಡು ಹಿಡಿಯಕ್ಕಾಗಲ್ಲ ನಮ್ಗೆ. ಅದನ್ನ ಈಗ 13 ವರ್ಷ ನಮ್ ಜೊತೆಲಿ ಇದ್ರು. ಆದ್ರೆ ನಾನೊಂದು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ನನ್ನ ಮಕ್ಕಳು ಅವರಿಗೆ ದೊಡ್ಡಬಳ್ಳಾಪುರದಲ್ಲಿಂದ ಕಾಣೆಯಾಗಿದ್ದಾರೆ ಅಂತೇಳಿ ನ್ಯೂಸ್ ಸಿಕ್ತು. ಆಕ್ಚುಲಿ ನಾವು ದೊಡ್ಡಬಳ್ಳಾಪುರ ಆ ಕಡೆ ಎಲ್ಲ ಲೋಡ್ಗೆಲ್ಲ ಹೋಗ್ತೀವಿ, ಅಲ್ಲಿಂದ ನಾವು ಲೋಡ್ ಮಾಡ್ತೀವಿ, ಅವರಲ್ಲಿ ಕಾಣೆ ಆಗಿದ್ದಾರೆ ಅಂತ ಗೊತ್ತಾಯ್ತು. ಆವಾಗ ಅಂತ ನಾವಂದ್ರೆ ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಟಿವಿಯಾಗಿ ನೋಡ್ತೇವೆ ನಾವು, ಎಲ್ಲರ ಹತ್ರ ಕೇಳ್ಕೊಳ್ಳೋದು ಆ ಮಕ್ಕಳು ಆ ಎಮ್ಮ ಏನೋ ಸಿಕ್ಕಿದ್ರೆ ನನಗೆ ಮಕ್ಕಳನ್ನು ಮಾತ್ರ ಹೋಗ್ತೀವಿ, ಇಲ್ಲ ಕಾನೂನು ಪ್ರಕಾರ ಆದ್ರೂ ನನ್ಗೆ ಹೋಗ್ತೀವಿ. ಯಾಕೆಂದ್ರೆ ನಾನು ಮಹಿಳೆಗೂ ತೊಂದರೆ ಮಾಡಿಲ್ಲ, ನನ್ನ ಮಕ್ಕಳಿಗೂ ತೊಂದರೆ ಮಾಡಿಲ್ಲ. ಮಾಡಿದ್ದು ಅಂತಂದ್ರೆ ನನಗೆ ಶಿಕ್ಷೆ ಕೊಡ್ಲಿ. ಸರಿ ಒಂದು ಸರ್, ಇಲ್ಲ ನಿಮ್ಮ ಮಾತುಗಳಲ್ಲಿ ಫಸ್ಟ್ ಅದು ಹೇಳಿದೆ. ಮಕ್ಳು ಸಿಕ್ಕಿದಾರೆ ಅಂದ್ರೆ ಗೊತ್ತಾಯ್ತು, ಅದು ಖುಷಿಯಲ್ಲಿ ಇದ್ದೀನಿ ನಾನು. ಆದ್ರೂ ದುಃಖದಲ್ಲಿನೂ ಇದ್ದೀನಿ. ನಿಮ್ಮ ಹತ್ರ ಒಂದ್ಸಲ ಮಾತಾಡಬೇಕು ಅಂದ್ರೆ ಮೆಸೇಜ್ ಅವ್ರಿಗೂ ಮಾಡಿದ್ದೆ ನಾನು. ಓಕೆ ಸರಿ. ಈಗ ಮತ್ತೊಮ್ಮೆ ಮಹಿಳೆ ದೊಡ್ಡಬಳ್ಳಾಪುರದಲ್ಲಿ ಇದ್ರು, ಈಗ ಅಲ್ಲಿ ಇಲ್ಲ ಅನ್ನುವಂತಹ ಮಾಹಿತಿ, ಯಾಕಂದ್ರೆ ಅಲ್ಲಿಂದ ಹೋಗಿದ್ದಾರೆ ಅನ್ನೋ ಮಾಹಿತಿ, ಯಾಕಂದ್ರೆ ಸತ್ಯ ಗೊತ್ತಾಗಿದೆ. ಬಗೆದಷ್ಟು ವಿಚಾರಗಳು ದಿನದಿಂದ ದಿನಕ್ಕೆ ಹೊರ ಬರ್ತಾ ಇದೆ ಸರ್. ಅದರಲ್ಲಿ ನೀವು ನಿಮ್ಮ ಮಕ್ಕಳಿಗೋಸ್ಕರ ಹುಡುಕಾಡ್ತಾ ಇದ್ದೀರಾ. ಒಂದು ವಿಚಾರ, ಅಜ್ಜನನ್ನ ನಂಬಿದ್ದೀರಾ, ಅರಿಕೋಡಿ ಮಾತೆಯನ್ನ ನಂಬಿದ್ದೀರಾ. ನೀವು ನಂಬಿದಂತ ಶಕ್ತಿ ಸತ್ಯಗಳು ನಿಮ್ಮನ್ನ ಕೈ ಬಿಡಲ್ಲ ಅನ್ನೋದು ನಮ್ಮ ನಂಬಿಕೆ. ಯಾಕಂದ್ರೆ ನಾವುಗಳೆಲ್ಲ ತುಳುವರು, ಆ ನಂಬಿಕೆಯಿಂದಲೇ ಬದುಕಿಲ್ಲ. ಅರಿಕೋಡಿಯಲ್ಲಿ ಮತ್ತೆ ಅಜ್ಜನ ಹತ್ರ ಕೇಳಿದ ಚಿಂತನೆದಾಗಿ ಎಲ್ಲದಕ್ಕೂ ಏನು ತೊಂದರೆ ಮಾಡಿಲ್ಲ, ಏನು ತೊಂದರೆ ಮಾಡಿಲ್ಲ, ಅರಿಕೋಡಿ ತೊಂದರೆ ಮಾಡಿಲ್ಲ. ನಾವು ಜಾಸ್ತಿ ನಂಬ್ಕೊಂಡ್ಬರ್ತಿರೋದು ಮಹಾನ್ ಕಾಲಿ ಅಪ್ಪನ ನಂಬ್ಕೊಂಡ್ಬರ್ತಾ ಇದ್ದು ಮನೆಯಲ್ಲೆಲ್ಲಾನು ಪೂಜೆ ಮಾಡ್ತೀವಿ. ಓಕೆ ಧನ್ಯವಾದಗಳು ಸರ್ ಮೋಹನ್ ಅವರಿಗೆ. ಎಸ್ ಸರ್, ಮೋಹನ್ ಅವರು ಧನ್ಯವಾದ ಸರ್. ಎಸ್ ಸರ್, ದೀಪ್ ಅವ್ರು ಏನ್ ಹೇಳ್ತೀರಾ ಸರ್? ಕೊನೆಯದಾಗಿ ಎಲ್ಲೋ ಒಂದ್ ಕಡೆ ಮಹಿಳೆ ಸಿಗ್ತಾಳೆ ಅಂತ ಬಂದಾಗ ಈಗ ಅಲ್ಲೂ ಕೂಡ ನಾಪತ್ತೆಯಾಗಿ ಹೋಗಿದ್ದಾಳೆ ಅಂತ ಬಂದಾಗ ನೋಡಿ, ಅದೇ ಬಹಳ ವಿಚಿತ್ರ ಆಗ್ತಿದೆ. ಇವತ್ತು ಕತೆ ಕೇಳುವಾಗ್ಲೇ ಬೇಜಾರಾಗ್ತಿದೆ. ಅಲ್ಲ, ನಾವು ಅಜ್ಜನ ವಿಚಾರದಲ್ಲಿ ತಾವು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು, ಆದ್ರೆ ಇಲ್ಲಿ ಬಂದಿರುವಂತಹ ವಿಚಾರಗಳು ಹಲವಾರು ವಿಚಾರಗಳು, ಬಗೆದಷ್ಟು ಬಂದಿರುವಂತಹ ವಿಚಾರಗಳು. ಅದೇ ಹೇಳುದು ನೋಡಿ, ಒಂದೊಂದು ಪವಾಡ ಎಲ್ಲಿ ಹೋಗ್ತಾ ಇದೆ. ಬಟ್ ಇದ್ರಲ್ಲಿ ನನ್ಗೆ ಈ ವಿಷಯದಲ್ಲಿ ಫಸ್ಟ್ ಒಂದು ಕರೆ ಬಂದಿತ್ತು. ದೈವ ಸಾಕ್ಷಿಯಾಗಿ ನನ್ನಲ್ಲಿ ಪ್ರಮಾಣ ಮಾಡಿಸಿದ್ರು, ಆದ ಕಾರಣ ಮಾತನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ ಯಾರಂತ. ಆದ್ರೆ ಹಿಂದೆ ಕೆಲವರು ಜನ ಇದ್ರ ಹಿಂದೆ ಹೆಂಗಸಿನ ಹಿಂದೆ ಕೆಲವು ಶಕ್ತಿಗಳಿವೆ. ಗೊತ್ತಾಯ್ತು, ಆ ಹೆಂಗಸಿನ ಹಿಂದೆ 3-4 ಶಕ್ತಿಗಳಿವೆ. ನಮ್ಮ ಊರಿಗೆ ಸಂಬಂಧಪಟ್ಟದೇ ಒಂದಿದೆ. ಅವರು ಫಸ್ಟ್ ಗೆ ನನ್ನಲ್ಲಿ ಪ್ರಮಾಣ ಮಾಡಿಸಿ ನನ್ನನ್ನು ಲಾಕ್ ಮಾಡಿದ್ದಾರೆ, ಹೇಳ್ಬಾರ್ದಂತ. ಆ ವ್ಯಕ್ತಿಗಳಿದ್ದಾರೆ, ಅದು ಹೊರಗೆ ಆಗ್ತಾರೆ. ಯಾಕಂತ ಹೇಳಿದ್ರೆ ನಾನು ವಿಷಯ ತಿಳಿಯುವುದಕ್ಕಿಂತ ಮುಂಚೆ ಒಂದಾಗಿದೆ. ಆ ಹೆಂಗಸನ್ನು ಇವರು ಇಟ್ಕೊಂಡು ಮಾಡಿದ್ದಾರೆ ಅಂತ ಅನಿಸ್ತದೆ. ಅದನ್ನು ಸಂಬಂಧಪಟ್ಟವರು ಇದರಿಂದ ಇಷ್ಟು ನಾವು ಹುಡುಕಿ ಎಲ್ಲಿಂದ ಹಿಡಿಬೇಕು ಅಲ್ಲಿಂದ ನಾವು ಹಿಡ್ದಾಗಿದೆ. ಇನ್ನು ಅದರ ಮೂಲವನ್ನು ಅದಕ್ಕೆ ಸಂಬಂಧಪಟ್ಟವರಿದ್ದಾರಲ್ಲ, ಅವರು ಹುಡುಕಿಕೊಂಡು ಹೋಗಲೇಬೇಕು. ಹೋಗದಿದ್ರೆ ಮತ್ತೆ ದೈವವೇ ಅದು ಹುಡುಕಿಕೊಂಡು ಹೋಗಿಸ್ತದೆ. ಯಾರ್ಯಾರನ್ನು ಎಂತೆಲ್ಲ ಮಾಡಿದ್ದಾರೆ ಅದು ಮಾಡಿಸ್ತದೆ. ವಿಷಯ ಏನಂತ ಹೇಳಿದ್ರೆ, ಆ ಹೆಂಗಸಿಗೆ ನೋಡಿ ತುಳು ಬರ್ತದೆ, ತುಳು ಬರುದಿಲ್ಲ, ಅಜ್ಜ ತುಳು ಕಲಿಸಿದ್ರು. ಇದು ನೆಕ್ಸ್ಟ್ ಪ್ರಯೋಗ ಇತ್ತು ಅವರದ್ದು ಮೇ ಬಿ. ಅಂದ್ರೆ ಈ ಹೆಂಗಸು ತುಳು ಮಾತಾಡುದು, ಹಾಗೆಲ್ಲರಿಗೂ ಒಂದು ಆಶ್ಚರ್ಯ ಆಗುದು. ಈ ಗಂಡ ಬರ್ತದಂತ ಯೋಚಿಸಿಲ್ಲ ನೋಡಿ. ಆ ಗಂಡ ಅವರಿಗೆ ಟಾರ್ಚರ್ ಕೊಟ್ಟದ್ದು ಮಹಿಳಾ ಸ್ಟೇಷನ್ ಇಂದ, ಅದೆಲ್ಲ ನೋಡಿ. ನಮ್ಮ ಹುಡುಗರಿಗೆ ಸೇಫ್ಟಿ ಅಲ್ಲ ಒಂದು ವಿಷಯದಲ್ಲಿ ಹೇಳೋದಂತ. ಈ ಒಂದು ಹುಡುಗಿಯರ ವಿಷಯದಲ್ಲಿ ಮದುವೆ ಆಗುವ ತನಕ ಹುಡುಗರು ಸೇಫ್ ಅಂತೆ, ಮದುವೆ ಆದ್ಮೇಲೆ ಹುಡುಗಿಯರು ಸೇಫ್ ಅಂತೆ. 100% ಅದು ನಿಜ. ಹೆಚ್ಚು ಮಂದಿ ಹೇಳ್ತಾ ಇದ್ರು. ಅದೇ ಸಾಮಾಜಿಕ ಪೀಳಿಗೆ ಬಂದಾಗ ನಂಗೆ ಅನುಭವಕ್ಕೆ ಬರ್ತಾ ಇದೆ ಕೆಲವು ವಿಷಯಗಳನ್ನು ನೋಡಿದಾಗ. ಹುಡುಗ ಎಂತ ಮಾಡಿದ್ರು ತಪ್ಪೆ, ಹುಡುಗಿಯರು ಎಂತ ಮಾಡಿದ್ರು ಸರಿ. ಒಂದು ಕಾನೂನು ಕೆಲವು ಆ ಕಡೆ ಫೇವರ್ ಆಗಿರ್ತದೆ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಹೆಚ್ಚಿನವರಿಗೆ ಡೌಟ್ ಇರುವುದೇನಂತ ಹೇಳಿದ್ರೆ, ದೈವಗಳು ನಿಮ್ಮಲ್ಲೇ ಇರ್ಬೇಕಾ, ನಾವಿಲ್ಲಿ ಮಾಡಬಾರ್ದ. ನಮ್ಮಲ್ಲಿ ದೈವ ಹೇಗೆ ಬಂತು ಇವರಿಗೆ ಗೊತ್ತಾ? ಉಳಿದವರಿಗೆ ದೈವ ಹೇಗೆ ಬರ್ತದೆ? ನಮಗೆ ಒಂದು ಸಮಸ್ಯೆ ಆಗಿ ಪ್ರಶ್ನೆ ಇಟ್ಟಾಗ ಅಲ್ಲಿ ದೈವದ ಇದು ಮಾಡ್ಬೇಕಂತೇಳಿ ಕಾಣ್ತದೆ, ಆಗ ಮಾಡುದು.
ಒಳ್ಳೆ ಒಟ್ರಾಸಿ ಅಂಗಡಿ ಹಾಕಿದಾಗೆ ಉದ್ದಕ್ಕೆ ಹಾಕಿಕೊಂಡು ಯಾರು ಹೋಗುದಿಲ್ಲ. ದೈವಗಳದ್ದು ಒಂದು ಕುಟುಂಬದಲ್ಲಿ ನಿಮ್ಮ ದೈವದ ಈ ರೀತಿ ಇದೆ ಇದು ಮಾಡಿ ಅಂತ ಹೇಳಿದ ನಂತರ ಮಾಡುದು. ಮತ್ತೆ ಒಂದು ಹೇಳಿದ್ರು, ಈಗ ನಮ್ಮಲ್ಲಿ ಕೂಡ ಒಂದು ಸಮಸ್ಯೆ ಇದೆ, ನನಗೆ ಇದು ದೈವಾರಾಧಕರು ಉತ್ತರ ಕೊಡ್ಬೇಕು, ದೈವವನ್ನು ಇದು ಮಾಡುವವರು ಅಲ್ಲಲ್ಲಿ ದೈವದ ಇದು ಮಾಡ್ತಾ ಹೋಗ್ಬಹುದಾ? ಈಗ ಇಲ್ಲಿ ಸಹ ಕೂಡ ಎಲ್ಲೆಲ್ಲೆಲ್ಲೆಲ್ಲಿ ದೈವದ ಸ್ಟಾರ್ಟ್ ಆಗಿದೆ. ನಾವು ತಿಳಿದ ಪ್ರಕಾರ, ನಾನು ಓದಿದ ಪ್ರಕಾರ, ಒಂದು ಊರಿಗೊಂದು ದೈವ ಅಂತ ಬರ್ತದೆ, ಕುಟುಂಬಕ್ಕೊಂದು ದೈವ ಅಂತ ಬರ್ತದೆ, ಆ ರೀತಿ ಇರ್ತದೆ. ಊರಿಗೆ ಸಮಸ್ಯೆ ಆದಾಗ ಊರಿನಲ್ಲಿ ಒಂದು ದೈವದ ಇದು ಪ್ರಾರಂಭಿಸ್ಬೇಕಂತ ಬರ್ತದೆ, ಕುಟುಂಬದ ಸಮಸ್ಯೆ ಆದಾಗ ಕುಟುಂಬದಲ್ಲಿ ಒಂದು ಸ್ಥಾಪಿಸ್ಬೇಕಂತ ಬರ್ತದೆ. ಇದು ಅಲ್ಲಲ್ಲಿ ಊರಲ್ಲಿ ಒಂದು ಲೈನ್ ಅಲ್ಲಿ ಮಾಡ್ತಾ ಹೋಗುದು, ಇದೆಲ್ಲ ಕರೆಕ್ಟ್ ಇದೆಯಾ? ನಮ್ಗೆ ಅನುಮಾನ ಮೂಡಿಸ್ತದೆ. ಯಾಕಂದ್ರೆ ಹೆಚ್ಚಿನವರಿಗೆ ಹೇಳ್ತಿದ್ದಾರೆ ಹಣ ಮಾಡುದು, ಇದು ಮಾಡುದು. ನೋಡಿ, ನಮ್ಮ ಮಂಗಳೂರವರ ಯಾರೊಬ್ರು ಇದು ಬೆಳ್ಳಿದು ಮಾಡ್ಲಿಕ್ಕೆ ಹೇಳಿದ್ರಂತೆ. ಅಂದ್ರೆ ಯಾವ ರೀತಿ ಹೋಗ್ತಾ ಇದೆ? ಮನೆಗಳಲ್ಲಿ ಸ್ಥಾಪನೆ ಮಾಡುದು. ನನ್ನ ಮನೆಯಲ್ಲಿ ಮತ್ತೊಂದು ಕೇಳುದು, ಮತ್ತೊಂದು ಡೌಟ್ ಅಂತ ಹೇಳಿದ್ರೆ, ಒಂದು ಮನೆದೊಂದು ಸಿಂಗಲ್ ಮಾಡಿದ್ರೆ ಯೋಚಿಸ್ಕೊಳ್ಳಿ, ಮನೆದ ಮಾಡಿದಾಗ ಅದು ಮನೆಗೆ ಸಂಬಂಧಪಟ್ಟದ ಅಥವಾ ಊರಿಗೆ ಸಂಬಂಧಪಟ್ಟದ್ದ? ಅಥವಾ ಊರಿನಲ್ಲಿ ಮಾಡಿದಾಗ ಅದು ಸಾರ್ವಜನಿಕರಿಗೆ ಸಂಬಂಧಪಟ್ಟದ್ದು? ಮನೆಯವರು ಮಾಡಬಹುದು, ಇಂಡಿವಿಜುವಲ್ ಮನೆಯವರು ತಂದು ಊರಿನ ಹೊರಗೆ ಮಾಡುದು, ಅದೆಲ್ಲ ಪದ್ಧತಿಗಳು. ಯಾಕಂತ ಹೇಳಿದ್ರೆ ನೋಡಿ, ಮೊದಲಿಗೆ ಇದು ಪದ್ಧತಿ ಒಂದು ಕರೆಕ್ಟ್ ಆಗಿ ಹೋಗ್ತಿತ್ತು. ಈಗ ಏನಾಗ್ತಿದೆ, ದೈವಾರಾಧನೆ ಎಂಬುದು ಒಂದು ವಿಚಿತ್ರ ರೀತಿಯಾಗಿ ಹೋಗ್ತಾ ಇದೆ ಕೆಲವರೆಲ್ಲ ಮಾಡುವ ರೀತಿಯನ್ನು ನೋಡಿದಾಗ. ಮತ್ತೊಂದು ಡೌಟ್ ಇರುವುದು ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಜನರು ಹೆಚ್ಚಿನವರು ನನಗೆ ಕಾಲ್ ಮಾಡಿ ಕೇಳಿದಂತ ಒಂದು ಡೌಟ್ ಏನಂತ ಹೇಳಿದ್ರೆ, ದೊಡ್ಡವರು ಯಾರಾದ್ರೆ ವಿಡಿಯೋ ತೆಗೆದಾಗ ನೇಮದು ತಪ್ಪಲ್ಲ, ಸಾಮಾನ್ಯ ಜನರು ಮೊಬೈಲ್ ಅಲ್ಲಿ ತೆಗೆದ್ರೆ ತಪ್ಪೆ ಅಂತ. ಕರೆಕ್ಟ್ ಅವರು ಕೇಳುದು. ನಾವು ಮೊಬೈಲ್ ಅಲ್ಲಿ ತೆಗೆದಾಗ ತಪ್ಪು ಹೇಳ್ತಾರೆ, ದೊಡ್ಡ ವಿಡಿಯೋ ತೆಗೆದ್ರೆ ತಪ್ಪಲ್ಲ, ಅದಕ್ಕೆ ಯಾರು ಅವರು ಮಾತಾಡುದಿಲ್ಲ ಅಂತ. ಇದು ಸ್ವಲ್ಪ ಯೋಚಿಸ್ಕೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನ್ಯಾಯ ಒಂದೇ ಲೆಕ್ಕ. ದೈವಕ್ಕೆ ದೊಡ್ಡವರು ಸಣ್ಣವರಂತೆಲ್ಲ, ಅವ ಇವ ಅಂತ ಏನಿಲ್ಲ. ಒಂದಲ್ಲಿ ತೆಗಿಲಿಕ್ಕಿಲ್ಲ ಅಂತ ಹೇಳಿದ್ರೆ ಯಾರೂ ತೆಗಿಲಿಕ್ಕಿಲ್ಲ. ಮತ್ತೆ ಬೇಜಾರಾಗುದು, ಮೊಬೈಲ್ ಅಲ್ಲಿ ತೆಗೆದು ಕೂಡ ತಪ್ಪೆ, ನಾನು ಸರಿ ಅಂತ ಯಾವತ್ತು ಕೂಡ ಹೇಳಲ್ಲ. ಮೊದಲೊಂದು ಪದ್ಧತಿ ಇರುವಾಗ ದೈವದಿದ್ದಾಗುವಾಗ ನಾವು ಹೀಗೆ ನಿಲ್ತಿದ್ದೆವು, ತಲೆ ಬಗ್ಗಿಸಿ ಹೀಗೆ ನಿಲ್ತಿದ್ದೆವು. ಈಗ ಎಂತ ಹೀಗೆ ಮಾಡಿ ಮೊಬೈಲ್ ಇಟ್ಕೊಂಡು ಹೀಗೆ ನಿಲ್ಲುದು. ಎಲ್ಲಿ ತನಕ ತಲುಪಿದೆವು ನಾವು? ಹೇಳುದು ನಾವು ನಮ್ಮ ಸಂಸ್ಕೃತಿಯನ್ನು ಮರೆತ ಕಾರಣ ಈ ರೀತಿ ಆಗ್ತಾ ಇದೆ. ಮತ್ತೊಂದು ನೋಡಿ, ಈಗ ಹೇಳಿದ್ರು, ಈಗ ಫಿಲ್ಮ್ ನಲ್ಲಿ ಸಹ ಕೆಲವು ಡೌಟ್ಸ್ ಇದೆ. ಕಾಂತಾರ ಫಿಲ್ಮ್ ಮಾಡಿದ್ರು ಒಳ್ಳೆ ವಿಷಯ, ಕಾಂತಾರ ಫಿಲ್ಮ್ ಮಾಡಿದ್ರು ಇಡೀ ಪ್ರಖ್ಯಾತಿಯನ್ನು ಪಡೆಯಿತು, ಓಕೆ. ಅದೇ ಒಂದು ವಿಷಯವನ್ನು ಯಾರಾದ್ರೂ ಒಂದು ಮಕ್ಕಳು ಸ್ಟೇಜ್ ಅಲ್ಲಿ ಮಾಡಿದಾಗ ದೈವದ ಸೇಮ್ ತಪ್ಪಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕೂಡ ನಾವು ಯೋಚಿಸಬೇಕು, ಮಗು ಭಕ್ತಿಯಿಂದ ಮಾಡಿರ್ಬೋದು, ಯಾರಿಗೆ ಗೊತ್ತು? ಅಲ್ಲಿ ಯಾಕೋ ಅವ್ರು ಭಕ್ತಿಯಿಂದ ಮಾಡಿರ್ಬೋದು. ಅಂದ್ರೆ ನಿಯಮಗಳು ಎಲ್ಲಾ ಕಡೆ ಒಂದೇ ರೀತಿ ಅನ್ವಯಿಸದ ಕಾರಣ ಇಲ್ಲಿ ನಮಗೆ ಸಮಸ್ಯೆಗಳಾಗ್ತಾ ಇದೆ. ನಾವು ಉತ್ತರ ಕೊಡ್ಲಿಕ್ಕೆ ಉಂಟಾ? ಈಗ ಒಬ್ಬ ಭಕ್ತಿಯಿಂದ ಒಬ್ಬ ಸ್ಟೇಜ್ ಅಲ್ಲಿ ಮಾಡಿದ, ಈ ವರ್ಷ ಮಾಡಿದ ಭಕ್ತಿಯಿಂದ, ಒಬ್ಬ ಸ್ಟೇಜ್ ಅಲ್ಲಿ ಮಾಡಿದ ಸಹ ಭಕ್ತಿಯಿಂದ. ಆಗ ನಾವ್ ಎಂತ ಮಾಡ್ಲಿಕ್ಕೆ ಆಗ್ತದೆ? ನಿಜವಾಗಿ ನಮ್ಗೆ ಕನ್ಫ್ಯೂಷನ್. ಇದಕ್ಕೊಂದು ಕರೆಕ್ಟ್ ಆದ ಇದೆಯಲ್ಲ, ನಾವು ಹೇಗೆ ಹೇಳುದು? ಈಗ ಅದು ತಪ್ಪು ಸರಿ. ಈಗ ಲಾಸ್ಟ್ ಟೈಮ್ ಕಾಂತಾರ ಪಿಕ್ಚರ್ ಬಂದಾಗ ನಾವು ಹೇಳಿದ್ರು ನಮ್ಮ ಸಂಸ್ಕೃತಿ ಉಳಿದವರು ಮಾಡಿದಾಗ ಅವರಿಗೆ ಮಾತಾಡಿದೆವು. ಆಗ ಉಳಿದವರು ಮಾಡಿದಾಗ ಅವರು ಭಕ್ತಿಯಿಂದ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಇದಕ್ಕೆ ದೈವಕ್ಕೆ ಸಂಬಂಧಪಟ್ಟವರು ಇದಕ್ಕೊಂದು ಕರೆಕ್ಟ್ ಆದ ಒಂದು ಇದನ್ನು ತಿಳಿಸ್ಕೋಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ಇವರು ಹೇಳಿದ್ರೆ ನಾವು ನಂಬ್ತಾ ಇದ್ದೇವೆ. ಇವರು ಹೇಳಿದ್ರಲ್ಲೇ ಇವರೇ ಪುನಃ ನಮ್ಮನ್ನು 2-3 ದಾರಿಗಳನ್ನು ತಪ್ಪಿಸ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟವರೇ ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ ಸರ್, ಬರ್ತೇನೆ. ಜೊತೆಗೆ ಒಂದು ದೀಪ ಶೆಟ್ಟಿಗರ್ ಹೇಳಿದಕ್ಕೆ ಈ ಒಂದು ವಿಡಿಯೋನ ನಾನು ಪ್ಲೇ ಮಾಡ್ತೀನಿ. ಯಾಕಂದ್ರೆ ಕಾಂತಾರ ಚಿತ್ರ ಬಂದ ನಂತರ ದೈವಾರಾಧನೆ ದಾರಿ ತಪ್ತಾ ಇದೆ ಅನ್ನೋ ಪ್ರಶ್ನೆಗಳ ನಡುವೆ ಫೇಸ್ ಆಪ್ ಬಂದಿದೆ, ಫಿಲ್ಟರ್ ಕೂಡ ಬಂದಿದೆ ಮೊಬೈಲ್ ಗಳಲ್ಲಿ. ಫೇಸ್ ಆಪ್ ಕಾಂತಾರ ಚಿತ್ರದ ದೈವದ ಬಗ್ಗೆ ಅದನ್ನೊಂದ್ಸಲ ನೋಡ್ಕೊಂಡ್ ಬನ್ನಿ. ಎಸ್, ಇದು ಕಾಂತಾರದ ದೈವದ ರೀತಿಯಲ್ಲಿ ಬಂದಿರುವಂತಹ ಫೇಸ್ ಆಪ್ಗಳು, ಫಿಲ್ಟರ್ಗಳು. ಅಂದ್ರೆ ಕ್ಯಾಮರಾವನ್ನ ನಮ್ಮ ಮುಖಕ್ಕೆ ಸೆಲ್ಫಿ ತೆಗೆಯುವಂತಹ ಭಂಗಿಯಲ್ಲಿ ಹಿಡಿದುಕೊಂಡಾಗ, ಅಥವಾ ಕ್ಯಾಮರಾವನ್ನ ಯಾವ ರೀತಿ ಫೋಟೋ ತೆಗಿತೀವಿ ಆ ರೀತಿ ನಾವು ಹಿಡಿದುಕೊಂಡಾಗ ಕಾಂತಾರದ ರೂಪದಲ್ಲಿ ಬಂದಿರುವಂತಹ ಒಂದು ಈ ಫೇಸ್ ಆಪ್ಗಳು. ಅಲ್ಲಿ ಪುಟ್ಟ ಮಗು ನಿಂತುಕೊಂಡಿರುವಂತದ್ದು, ಅದಕ್ಕೆ ದೈವದ ಮುಖವನ್ನ ಹಾಕಿರುವಂತಹ ರೀತಿಯಲ್ಲಿ, ಜೊತೆಗೆ ಮಲಗಿಕೊಂಡಿರುವಂತಹ ಭಂಗಿಯಲ್ಲಿ, ಜೊತೆಗೆ ನಿಂತಿರುವಂತಹ ಭಂಗಿಯಲ್ಲಿ. ಯಾರು ಕೂಡ ಎಲ್ಲೂ ಕೂಡ ಇಂತಹ ಫೇಸ್ ಆಪ್ ಗಳನ್ನ ಯೂಸ್ ಮಾಡುವಂತಹ ಪರಿಸ್ಥಿತಿಗೆ ನಮ್ಮ ಒಂದು ಮಣ್ಣಿನ ಸತ್ವ ಬಂದಿದೆ ಅನ್ನುವಂಥದ್ದು ಬಹಳಷ್ಟು ಬೇಸರದ ಸಂಗತಿ. ಕಾಂತಾರ ಇದಕ್ಕೆ ನೇರ ಹೊಣೆ, ನೇರ ಕಾರಣ. ನಾನು ನೇರವಾಗಿ ಹೇಳ್ತೇನೆ. ಯಾಕಂದ್ರೆ ಬಂದಾಗ ಚಿತ್ರ ಯಶಸ್ಸು ಕಂಡಾಗ ನಾವೆಲ್ಲ ತುಳುವರು ಸಂಭ್ರಮಿಸಿದ್ವಿ. ಇದು ನಿಮ್ಮ ಗೆಲುವಲ್ಲ, ಚಿತ್ರತಂಡದ ಗೆಲುವಲ್ಲ, ನಮ್ಗಳ ಗೆಲುವು ಅನ್ನುವಂತಹ ನಿಟ್ಟಿನಲ್ಲಿ ನಾವುಗಳು ಸಂಭ್ರಮಿಸಿದ್ವಿ. ಕಾಂತಾರ ಚಿತ್ರತಂಡದ ಗೆಲುವನ್ನ, ನಿಮ್ಮ ಗೆಲುವಲ್ಲ, ಪ್ರತಿಯೊಬ್ಬ ತುಳುವರ ಗೆಲುವು, ನಮ್ಮ ಮಣ್ಣಿನ ಸತ್ವದ ಗೆಲುವು, ನಮ್ಮ ಒಂದು ತುಳು ಭಾಷೆಯ ಒಂದು ಸಂಸ್ಕೃತಿಯ ಗೆಲುವು ಅನ್ನೋದು ನಾವು ಸಂಭ್ರಮಿಸಿದ್ವಿ. ಆದ್ರೆ ನಮ್ಮ ಮಣ್ಣಿನ ಸತ್ವ, ನಮ್ಮ ದೈವಾರಾಧನೆ ಈ ರೀತಿ ಅಪಹಾಸ್ಯ ಆಗ್ತಾ ಇದೆ, ಅವಹೇಳನ ಆಗ್ತಾ ಇದೆ ಅಂತ ಬಂದಾಗ ಕಾಂತಾರ ಚಿತ್ರತಂಡದವರು ಒಂದೇ ಒಂದು ಮಾತುಗಳನ್ನ ಇಷ್ಟರವರೆಗೂ ಕೂಡ ಆಡದೇ ಇರುವಂತದ್ದು ಬಹಳಷ್ಟು ಬೇಸರ ತಂದಿದೆ. ರಿಷಬ್ ಶೆಟ್ರು ಈ ಚಿತ್ರ ರಿಲೀಸ್ ಆದಾಗ ಓ ಅನ್ನುವಂತ ಶಬ್ದ ಕೇಳಿ ಬಂದಾಗ, ರಿಲೀಸ್ ಆಗಿರುವಂತಹ ಪ್ರಥಮ ಹಂತದಲ್ಲಿ ಹೇಳಿದ್ರು, ದಯಮಾಡಿ ಯಾರು ಕೂಡ ಈ ರೀತಿ ಮಾಡಬೇಡಿ. ಎಸ್, ಸ್ವಾಗತ, ಬಹಳಷ್ಟು ಖುಷಿ ಆಯ್ತು ತಮ್ಮ ಒಂದು ಕಾಳಜಿಗೆ. ಆದ್ರೆ ಈಗ ಚಿತ್ರ ಯಶಸ್ವಿ ಕಾಣ್ತಾ ಇದೆ, ಮತ್ತಷ್ಟು ಯಶಸ್ಸು ಕಂಡಿದೆ. ಈಗ ರಿಷಬ್ ಶೆಟ್ರ ಯಾವುದೇ ರೀತಿಯ ಮಾತುಗಳು ಕೇಳಿ ಬರ್ತಾ ಇಲ್ಲ ಅನ್ನೋದು ಬಹಳಷ್ಟು ಬೇಸರದ ಸಂಗತಿ. ಯಾಕೆ ಅನ್ನುವಂತ ಪ್ರಶ್ನೆ.
ಜೊತೆಗೆ ಈ ರೀತಿ ಅವಹೇಳನ ಅಪಹಾಸ್ಯ ಆಗ್ತಾ ಇದೆ ಅಂತ ಬಂದಾಗ ಯಾಕೆ ಯಾರೊಬ್ರು ಕೂಡ ಮಾತಾಡ್ತಿಲ್ಲ ಚಿತ್ರತಂಡ. ಜೊತೆಗೆ ಬಂದಿರುವಂತಹ ಮಾಹಿತಿ ಕಾಂತಾರ 2 ಬರುತ್ತೆ ಅನ್ನುವಂತಹ ಒಂದು ಮಾಹಿತಿ ಬಹಳಷ್ಟು ಬೇಸರ ಆಗುತ್ತೆ. ಎಲ್ಲಿ ತನಕ ಇದೀಗ ಬಂದು ನಿಂತಿದೆ, ಎಷ್ಟು ಒಳ್ಳೇದಿತ್ತು ಈ ಚಿತ್ರ ಸೂಪರ್ ಹಿಟ್ ಆಗಿ, ಅಷ್ಟೇ ನಮ್ಗಳಿಗೆ ನಮ್ಮ ಮಣ್ಣಿನ ಸತ್ವದ ಬಗ್ಗೆ ಅವಹೇಳನ ಅಪಹಾಸ್ಯ ಜಾಸ್ತಿ ಆಗ್ತಾ ಇದೆ. ಬಹಳಷ್ಟು ಬೇಸರ ಆಗ್ತಾ ಇದೆ. ಕಾಂತಾರ ಚಿತ್ರತಂಡ ಯಾವುದೇ ರೀತಿಯ ಈ ಒಂದು ವಿಚಾರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅನ್ನುವಂಥದ್ದು ಅಷ್ಟೇ ವಿಪರ್ಯಾಸದ ಸಂಗತಿ, ಬಹಳಷ್ಟು ಬೇಸರದ ಸಂಗತಿ. ಜೊತೆಗೆ ಎಸ್ ಸರ್, ತಮ್ಮಣ್ಣ ಶೆಟ್ರಲ್ಲಿ ನಾನು ಹೋಗ್ತೀನಿ ಸರ್. ಕೊನೆಯದಾಗಿ ತಾವು ಒಂದು ಈ ಕ್ಲಾರಿಫಿಕೇಶನ್ ಕೊಡಿ. ನಮ್ಮಲ್ಲಿರುವಂತಹ ದೈವ, ತುಳುನಾಡಿನ ಕರಾವಳಿ ಭಾಗದ ದೈವ, ಘಟ್ಟದವರು ಆರಾಧನೆ ಮಾಡಬಾರದಂದ್ರೆ ಯಾಕೆ ಮಾಡಬಾರದು? ಹೊರ ಜಿಲ್ಲೆಗಳವರು ನಮ್ಮ ತುಳುನಾಡಿನ ದೈವವನ್ನ ಆರಾಧನೆ ಮಾಡಿದ್ರೆ ಏನ್ ತಪ್ಪು, ಯಾಕೆ ವಿರೋಧ ಅನ್ನುವಂತಹ ಪ್ರಶ್ನೆ, ವಿರೋಧಕ್ಕೆ ಕ್ಲಿಯರ್ ಕಟ್ ಆಗಿರುವಂತಹ ನಂಗೆ ಉತ್ತರ ಬೇಕಾಗಿದೆ. ಎಸ್ ಸರ್. ಇಲ್ಲಿಯ ಇಡೀ ತುಳುನಾಡಿನ ದೇವಾರಾಧನೆ ಒಂದು ಕಠಿಣ ಕಟ್ಟುಪಾಡಿನ ನಿಯಮದ ಜೊತೆ, ಒಂದು ಚಿಕ್ಕ, ನಾನು ಆವತ್ತೇ ಹೇಳಿದ್ದೇನೆ, ಒಂದು ಸಂವಿಧಾನದ ಜೊತೆ, ನಮ್ಮ ಬದುಕಿನ ಜೊತೆ, ಇಲ್ಲಿಯ ಕೃಷಿ ಪದ್ಧತಿಯ ಜೊತೆ, ಜನಜೀವನದ ಜೊತೆ, ಮಣ್ಣಿನ ಕಣದಲ್ಲಿ ಒಂದು ಸಂಸ್ಕಾರದ ಜೊತೆ ಒಂದಕ್ಕೊಂದು ಹೊಂದಾಣಿಕೆ ಆದಂತ ವಿಚಾರ. ನಮ್ಮ ಇಲ್ಲಿಯ ವಿಚಾರಕ್ಕೂ ಇಲ್ಲಿಯ ಒಂದು ನಾಗರಿಕತೆ, ಇಲ್ಲಿಯ ಒಂದು ಸಂಸ್ಕಾರಕ್ಕೂ ಹೊರಗಿನ ಸಂಸ್ಕಾರಕ್ಕೂ ಒಂದಷ್ಟು ವ್ಯತ್ಯಾಸ ಇದೆ. ದೈವಾರಾಧನೆಯನ್ನ ನಮ್ಮ ಈ ರೀತಿ ತುಳುವನಾಡಿನಲ್ಲಿ ಮಾತ್ರ ನಾವು ಆರಾಧಿಸ್ಬೇಕು. ಇವನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋದಂತ ಕೆಲವು, ನಾನು ಆಗ ಹೇಳಿದಾಗೆ ಇಲ್ಲಿ ಮಡಿಕೇರಿ, ಸಕಲೇಶ್ಪುರ, ಬೇರೆ ಬೇರೆ ಕಡೆ ಏನಾದ್ರು ಇದ್ದವರು, ಅದು ಸಹ ಏನಾದ್ರು ಅವರ ಜೊತೆ ಇಲ್ಲಿ ಮೆಯ್ಯಾರಿಗೆದ ದೈವಗಳು ಅಂತ ಇರ್ತದೆ. ಸೆರಂಗುಡ್ಡದು ಬಂತು ನಂಜಿನ ಕಲ್ಲುಟಿಯ, ಪಂಜುರ್ಲ್ಯ, ಅಜ್ಜನ ಇಂಥವರೆಲ್ಲ ಅವತ್ತು ಕರ್ಕೊಂಡೋಗಿ ಅವರೆಲ್ಲಿ ನೆಲೆ ನಿಂತಿದ್ದಾರೆ ಅದನ್ನು ಒಂದು ಚಿಕ್ಕ ಒಂದೆಲೆ ಹಾಕಿ ಪ್ರಾರ್ಥನೆ ಮಾಡೋದು ಬಿಟ್ಟರೆ, ನೀವು ಇವತ್ತಿನವರೆಗೆ ನಾವಲ್ಲ, ಅಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಕೇಳಿ, ಎಲ್ಲಿಯಾದ್ರೂ ಈ ಮೇಲ್ಗಡೆ ಒಂದು ಗೊನೆ ಕಡಿಯುವುದು, ಕೊಪ್ಪರಿಗೆ ಇಡುವುದು, ಕೊಡಿಯೇರುವುದು, ಒಲಸರಿ ಹೋಗುವುದು, ಬಂಡಿ ಬರುವುದು, ನೇಮ ಆಗುವುದು, ಮಾರಿ ಓಡಿಸುವ ಯಾವ ಕ್ರಮ ಆದರೂ ನಮ್ಮ ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲಿ ಆದ್ರೂ ಇದೆಯಾ? ನೀವು ಕೇಳಿದಿರಾ? ಇವತ್ತು ನಿನ್ನೆ ಹೊಸ ಕಾನೂನನ್ನು ದೈವಾರಾಧನೆಗೆ ತರಲಿಕ್ಕೆ ಆಗುದಿಲ್ಲ. ಎಲ್ಲಾದ್ರೂ ಕೇಳಿದಿರಾ? ಇಲ್ಲಿ ಇತ್ತು, ಒಂದು ದೊಡ್ಡ ಗುತ್ತಿನ ಮನೆ ಇತ್ತು, ದೊಡ್ಡ ಚಾವಡಿ ಇತ್ತು, ಅದು ಬಿದ್ದಿದೆ ಅಲ್ಲ, ದೊಡ್ಡ ಏನಿದು ಕೇಳಲಿಕ್ಕಿಲ್ಲ. ನೀವು ಇಂಥದ್ದೇನಾದ್ರು ಕೇಳಬೇಕಿದ್ರು ನೀವು ಆಗುಂಬೆ ಶಿರಾಡಿ ಚಾರ್ಮಾಡಿಯ ಕೆಳಗಡೆ ಇರುವಂಥದ್ದು. ಆಗಿರುವಾಗ ಇಲ್ಲಿಂದ ಯಾವುದೇ ಕಾರಣಕ್ಕೂ ಇಲ್ಲಿಯ ಕುಟುಂಬಗಳು, ಇಲ್ಲಿಯ ಮೂಲಗಳೆಲ್ಲವೂ, ಇಲ್ಲಿ ದೇಶದ ಜಗತ್ತಿನ ಯಾವ ಮೂಲೆಗೆ ಹೋದ್ರು ಆ ಕುಟುಂಬ ದೈವದ ದಿನವ, ಗ್ರಾಮ ದೈವದ ದಿನವ ಇಲ್ಲಿ ಬಂದು ಪ್ರಾರ್ಥಿಸಿ ಒಂದೆಲೆ ಮೂಲ್ಯವನ್ನು ತೆಗಿಬೇಕು. ಕುಟುಂಬಗಳನ್ನ ಮತ್ತೆ ನಿಮ್ಗೆ ಗ್ರಾಮವನ್ನ ಜೋಡಿಸುವಂತ ಒಂದು ವಿಶೇಷ ದೈವಾರಾಧನೆ ಇದು ಯಾವುದೇ ಕಾರಣಕ್ಕೂ ಜಗತ್ತಿನ ಬೇರೆ ಮೂಲೆಯಲ್ಲಿ ಇಲ್ಲವೇ ಇಲ್ಲ. ಇದನ್ನು ಬೇರೆ ಕಡೆ ಆರಾಧನೆ ಮಾಡುವ ನಿಯಮಗಳು ಇಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ಕಟ್ಟುಪಾಡು ಇದೆ, ಸಂಧಿಪಾರ್ಧನೆ ಇದೆ, ಆಹಾರ ಪದ್ಧತಿ ಇದೆ. ಈಗ ನೋಡಿ, ಇಲ್ಲಿಯವನು ಹೋಗಿ ನೀವು ಎಲ್ಲಿಯ ಒಂದು ಕಡೆ, ಈಗ ಇಂಥದ್ದೇ, ಈಗ ಇಲ್ಲಿ ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿ ಈಗ ಇಂದಲ್ಲ ನಾಳೆ ಬರ್ಬೋದು, ಇಲ್ಲಿಯೂ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಇದಾಗಿದೆ. ಈಗ ನಾವು ನಿಮ್ಗೆ ಇನ್ನೊಂದು, ನಾವು ಮಾತಿಗೆ ಇನ್ನೊಂದು ನನಗೆ ನೆನಪಾಯ್ತು. ಈಗ ಅದರಲ್ಲಿ ಮೊಟ್ಟೆ ಹೊಡೆಯುವುದು ಮತ್ತೊಂದು ಏನಾಗಿ ಹೇಳಿದ್ರು ನೋಡಿ, ಇಲ್ಲಿ ಸಹ ಮೊಟ್ಟೆ ಹೊಡೆಯುವ ಕ್ರಮ ಇಲ್ಲದಿದ್ರೆ ಬೇರೆ ಎಲ್ಲ ಕ್ರಮವು ಇಲ್ಲಿ ಸಹ ಕೆಲವು ಕಡೆ ಇದೆ. ನಾವು ಹೋಗಿ ನೋಡಿದ್ದೇವೆ. ಪ್ರಶ್ನೆ ಇದೆ, ಉರುಕು ಇದೆ, ನೂಲಿದೆ, ಇದೆಲ್ಲವೂ ಇಲ್ಲಿಯೂ ಇದೆ. ಇಲ್ಲಿಂದಲೇ ಅದೆಲ್ಲ ಕೆಲವೆಲ್ಲ ಆರಂಭದ್ದು. ಆಗ ಇದು ಏನಿದು ಅನಿಷ್ಟಗಳು ನಮ್ಮವರ ಕೈಯಿಂದ ಆದದ್ದು. ಮತ್ತೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಬೇರೆ ಕಡೆ ಎಲ್ಲಿಯೂ ಇದನ್ನು ಆಚರಣೆ ಮಾಡಬಾರದು. ಅಂದ್ರೆ ತಿನ್ನುವ ಆಹಾರಕ್ಕಿಂತ ಅದಕ್ಕೆ ಒದ್ಲು, ಪಂಚಗಜ್ಜಾಯ, ತುಪ್ಪ, ಬಾಳೆಹಣ್ಣು, ಶೇಂದಿ, ಮತ್ತೆ ಏನೇನು ಆಗಿದೆ ಇದೆಲ್ಲವೂ ನಮ್ಮ ಸುತ್ತಮುತ್ತಲ ಇರುವ ಪ್ರಾಕೃತಿಕವಾದಂತ ರಾಸಾಯನಿಕ ಇಲ್ಲದ ವಸ್ತುಗಳನ್ನೇ ಕೊಡಬೇಕು. ಅದೇ ದೈವಗಳು ಕರೀತದೆ, ಇಂಥ ಮನೆ, ಇಂಥ ಗುತ್ತು ಕರೆಯುವಂಥದ್ದು. ಎಲ್ಲದಕ್ಕೂ ಇದು ನಾನು ಅವತ್ತು ಹೇಳಿದಾಗೆ ದೈವಾರಾಧನೆ ಎಂದರೆ ಕಾರ್ಮಿಕ ಶಕ್ತಿ, ಅದು ಮಾಂತ್ರಿಕ ಶಕ್ತಿ ಅಲ್ಲ. ಅದರಲ್ಲಿ ಬಣ್ಣ, ಅನ್ನ, ಆಹಾರ, ವೇಷಭೂಷಣ, ನಡೆ, ನುಡಿ, ಆಚಾರ, ವಿಚಾರ, ಆಚರಣೆ, ವಿಚಾರಣೆ ಎಲ್ಲವೂ ಇದ್ದ ಕಾರಣ ದಯವಿಟ್ಟು ಯಾರೇ ಆಗ್ಲಿ ಇದನ್ನ ನೀವೇನು ಮಾಡ್ತಿದ್ರೆ ಅದನ್ನು ಬಿಟ್ಟು ಮತ್ತೊಮ್ಮೆ ಇದನ್ನ ಆರಾಧನೆ ಮಾಡೋ ಕ್ರಮ ಮಾಡಬೇಡಿ. ಯಾಕಂತ ಹೇಳಿದ್ರೆ ಈಗ ಮೋಹನ್ ಅವರಂತವ್ರು ಫೋನ್ ಮಾಡಿದ್ರು. ಮೋಹನ್ ಅವರಿಗೂ ಈಗ ನೋಡಿ, ಮೊದಲಿಗೆ ಅಜ್ಜ ಅಂತೇಳಿ ಸಿಕ್ಕ ಕಡೆ ಕೈ ಮುಗಿದ್ರು. ಆದ್ರೆ ಕೊನೆಗೆ ಅವರ ಜೀವನ ಒಂದು ಚಿಕ್ಕ ದುರಂತ, ಚಿಕ್ಕ ಸಮಸ್ಯೆಗಳ ಜೊತೆಗೆ ಸುಳಿಯಲ್ಲಿ ಬಿತ್ತು. ಯಾಕೆ ಅಂತ ಅವರು ಆಲೋಚನೆ ಮಾಡಬೇಕು. ಅವರು ಮಾತ್ರ ಅಲ್ಲ, ನೀವು ಈ ಜಗತ್ತು ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ಅವರದೇ ಆದಂತ ಗ್ರಾಮ ದೈವ, ಕುಟುಂಬ ದೈವ ಇದ್ದರೂ ಆ ಶಕ್ತಿಗಳ, ಆ ದೇವರ ಮೇಲೆ ನಂಬಿಕೆ ಇಲ್ಲದೆ
ಅಜ್ಜ ಎಂಬುದು ಸುಲಭದಲ್ಲಿ ಸಿಗುವ ವಸ್ತು ಅಂತ ಬಂದದ್ದೇ ಅವರಿಗೆ ದೊಡ್ಡ ಸಮಸ್ಯೆ. ಕೊನೆಗೂ ಸಮಸ್ಯೆಗಳೇ ಸಮಸ್ಯೆ. ಅವರದೇ ಸಂಸಾರ ಅವರಿಗೆ ಕೈ ಸಿಗ್ತಾ ಇಲ್ಲ. ನಾನು ಇನ್ನೊಂದು ಜೀವಂತ ಉದಾಹರಣೆ ಕೊಡ್ತೇನೆ ನಿಮ್ಗೆಲ್ಲರಿಗೂ. ಇಲ್ಲಿ ನಮ್ದು ನವೀನ್ ಶೆಟ್ಟಿ ಅವರ ಬೈಕರ್ಸ್ ಪಾಯಿಂಟ್ ಅಂತ ಒಂದಿದೆ, ಇವ್ರೆ ಇದು ನೋಡಿರ್ಕೊಳ್ಳಿ. ಅಲ್ಲಿ ಇರುವಂತ ಎಲ್ಲ ಬೈಕ್ಗಳಲ್ಲಿ ಎಷ್ಟು ಬೈಕ್ಗಳು ಬಂದು ಹೋಗಿದೆ ಅಲ್ಲ, ಸೀಸಾದ ಬೈಕ್ಗಳನ್ನು ಅವರು ತೆಗೆಯುವಂತ ವ್ಯವಹಾರ ಮಾಡ್ತಾರೆ. ಅದರಲ್ಲೆಲ್ಲ ಕೊರಗಜ್ಜನ ಸ್ಟಿಕ್ಕರ್ ಮತ್ತೆ ಕೊರಗಜ್ಜೆ ಹಿಂದೆ ಮುಂದೆ ಹಾಕಿದ್ದು. ಕೊರಗಜ್ಜನ ಸ್ಟಿಕ್ಕರ್ ಹಾಕಿದಂತ ಎಷ್ಟು ಬೈಕ್ಗಳಲ್ಲಿ ಸೀಸಾಗಿ ಅಲ್ಲಿ ಇದೆ ಎಂಬುದನ್ನ ನಾನು ದಾಖಲೆ ಸಮೇತ ಎಷ್ಟೋ ಸಾವಿರಾರು ಬೈಕ್ಗಳು, ಅವ್ರು ಹೇಳ್ತಾರೆ ರೂಪವೇ ಇಲ್ಲದ ಕೊರಗಜ್ಜನಿಗೆ ರೂಪ ಸೃಷ್ಟಿ. ಇಲ್ಲಿ ಬಂದಂತ ಸೀದಾಗಿ ನಾನು ಏನೊಂದು ಬೈಕ್ ತರ್ತೇನೆ, ಇದ್ರಲ್ಲೆಲ್ಲವೂ ಕೊರಗಜ್ಜಂದೇ ಇದೆ. ಹಾಗಾದ್ರೆ ಕೊರಗಜ್ಜನ ಸ್ಟಿಕ್ಕರ್ ಹಾಕಿದ್ದು ಎಲ್ಲವೂ ಸೀದೆ ಆಗ್ತದ ಅಲ್ಲ, ಇವ್ರು ಮಾಡಿದ್ದು ಅನರ್ಥವ? ಹಾಗಾದ್ರೆ ಯಾಕೆ ಇವರಿಗೆ ಸುಖ ಇಲ್ಲ ಅಂತ ನಿಮಗೂ ನಾಳೆ ಹೋಗಿ ಅವರನ್ನು ಮಾತಾಡಿಸ್ಬೋದು. ಇಲ್ಲಿ ವಿಜಯಲ್ಲಿ ಎಷ್ಟು ಸಾವಿರಾರು ಬೈಕ್ಗಳಿದೆ, ಅದರಲ್ಲಿ ಎಲ್ಲ ಅವರು ಸ್ಟಿಕ್ಕರ್ನ ರಾಶಿ ತೆಗಿತಾರೆ, ಅದನ್ನು ತೆಗೆಯುವ ನೋಡಿ. ಅಂದ್ರೆ ಯಾಕೆ ಇವತ್ತು ನಾವು ವಿಕೃತ ಮಾಡ್ತಾ ಇದ್ದೇವೆ ಏನು ಗೊತ್ತುಂಟ? ರೂಪವೇ ಇಲ್ಲದ ಅಜ್ಜನಿಗೊಂದು ರೂಪ ಕೊಡುದು, ಮತ್ತೆ ಹಿಂದೆ ಮುಂದೆ ಎಲ್ಲ ಅದನ್ನೇ ಬರೆಯುವುದು. ಅರೆ ನಾವು ಬೆಳಿಗ್ಗೆದ್ದು ಬೇಗ ಅಜ್ಜನನ್ನು ನಂಬಬೇಕು. ಅಜ್ಜನ ಒಂದನ್ನೇ ನಂಬುದಾದ್ರೆ ನಿಮ್ಮ ಕುಟುಂಬ ದೈವ, ನಿಮ್ಮ ಮುಡಿಪು, ನಿಮ್ಮ ದೇವ ಇದು ಯಾಕಿಲ್ಲ? ಆಗಿರುವಾಗ ಯಾವುದೇ ಕಾರಣಕ್ಕೂ ಇಲ್ಲಿ ಮಾತ್ರ ಆರಾಧನೆ ಮಾಡ್ಲಿಕ್ಕೆ ಈ ದೈವವನ್ನ ಬೇರೆ, ಈ ರೂಪದ ದೇವವನ್ನು ಎಲ್ಲಿಯೂ ಬೇರೆ ಆರಾಧನೆ ಮಾಡುವ ಕ್ರಮ ಇಲ್ಲ, ಮಾಡಬಾರದೆ. ತುಳುನಾಡಲ್ಲಿ ಮಾತ್ರ ಆರಾಧನೆ ಮಾಡುವ. ಥ್ಯಾಂಕ್ ಯು. ಎಸ್ ಸರ್, ಕೊನೆಯದಾಗಿ ನಿಮಿಷ್ ರಾಜ್ ಅವರು, ಎಸ್ ಸರ್, ಮೊದಲದಾಗಿ ನಿಮ್ಗೆ ಒಂದು ಸಾಮಾಜಿಕ ಕಳಕಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾದ್ರೆ ತಾವು ಅಲ್ಲಿ ಆ ರಿಸ್ಕ್ ಅದೆಲ್ಲ, ಯಾಕಂದ್ರೆ ಅಲ್ಲಿ ಅಂತಹ ಒಂದು ಜಾಗ ಆಗಿದೆ ಅಂತ ಬಂದಾಗ ಅಲ್ಲಿ ಬಹಳಷ್ಟು ಪ್ರಭಾವಿತ ವ್ಯಕ್ತಿಗಳಿರ್ತಾರೆ. ಅವುಗಳ ನಡುವೆ ತಾವುಗಳು ಈ ಡಾಕ್ಯುಮೆಂಟೇಶನ್ ಮಾಡಿದೀರಾ ಅಂತ ಬಂದಾಗ, ಸತ್ಯ ದರ್ಶನವನ್ನ ಜಗತ್ತಿಗೆ ನಮ್ಮ ಸಮಾಜಕ್ಕೆ ಇಡ್ತೀರಾ ಅಂತ ಬಂದಾಗ ಅಭಿನಂದನೆಗಳು. ಏನ್ ಹೇಳ್ತೀರಾ ಕೊನೆಯದಾಗಿ ಸರ್? ಸರ್, ನಾನು ಎಲ್ಲ ಯಂಗ್ಸ್ಟರ್ಸ್ ಆಗ್ಲಿ, ಯಾರೇ ಆಗ್ಲಿ, ತುಳುನಾಡಿನ ಜನಕ್ಕಾಗ್ಲಿ, ಅಲ್ಲೂ ಕರ್ನಾಟಕ ಎಲ್ಲೇ ಹೋದ್ರು ನೀವೆಲ್ಲ ಎಜುಕೇಟೆಡ್ ಆಗಿದ್ದೀರಾ. ಯಾಕೆ ಇಂಥ ನಂಬಿಕೆಗೆ, ಮೂಢನಂಬಿಕೆಗೆ ಹೋಗ್ತಾ ಇದ್ದೀರಾ? ಈಗ ನೀವು ಸಾಲ ಮಾಡಿದೀರಾ ಅಂದ್ರೆ ನೀವೇ ಬಗೆಹರಿಸ್ಕೋಬೇಕು. ಅಜ್ಜ ಬಂದು ಬಗೆಹರಿಸಲ್ಲ, ಯಾವ ದೇವ್ರು ಬಂದು ಬಗೆಹರಿಸಲ್ಲ. ದೇವ್ರ ಆಶೀರ್ವಾದ ಇರುತ್ತೆ ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಮಾತ್ರ. ಈಗ ದೇವ್ರು ವರ ಕೊಡ್ತು, ನನಗೆ ದೇವ್ರು ವರ ಕೊಡ್ತು ಅಂದ್ಬಿಟ್ಟು ನನ್ನ ಮನೇಲಿ ಕೂತ್ಕೊಂಡು ನನ್ನ ಅದು ಗೌರ್ಮೆಂಟ್ ಕೆಲಸ ಸಿಕ್ಬಿಡುತ್ತೆ ಅಂದ್ರೆ ಸಿಗಲ್ಲ. ನೀನ್ ಪಟ್ಟಿರೋ ಶ್ರಮ, ನೀನ್ ಬೇವ್ರು ಸುರಿಸಿದ್ರೆ ಮಾತ್ರ ನಿಮ್ಗೆ ಅದು ಕೆಲಸ ಸಿಗೋದು. ದೇವ್ರು ಹೂವ ಕೊಡ್ತು, ಅಜ್ಜ ವರ ಕೊಡ್ತು ಅಂದ್ರೆ ಅದಲ್ಲ. ಅಜ್ಜನ ಆಶೀರ್ವಾದ ನಿನ್ಗೆ ಇರುತ್ತೆ, ಇನ್ನ ಬೆನ್ನಿಂದ ಇರುತ್ತೆ ನೀನ್ ಮಾಡೋ ಒಳ್ಳೆ ಕೆಲಸಗಳಿಗೆ ಮಾತ್ರ. ಅದ್ ಬಿಟ್ಬಿಟ್ಟು ನೀವು ಮೂಢನಂಬಿಕೆಗೆ ಯಾಕೆ ಒಳಗೆ ಹೋಗ್ತಾ ಇದೀರಾ? ಯಾಕೆ ನೀವು ದೊಡ್ಡವ್ರಿಗೆ ಯಾಕೆ ಬುದ್ಧಿ ಹೇಳ್ತಾ ಇಲ್ಲ ನೀವು? ನನ್ ಕ್ವಶನ್ ಇಷ್ಟೇ. ಮತ್ತೆ ಯಾಕೆ ರಾಜಕೀಯ ವ್ಯಕ್ತಿಗಳೆಲ್ಲ ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ? ಯಾಕೆ ತುಳುನಾಡಿನವ್ರು ಯಾಕೆ ಎದ್ದೇಳ್ತಾ ಇಲ್ಲ? ಕೆಲವೊಂದು ಸಂಘಟನೆಗಳು ಮಾತ್ರ ಇದಕ್ಕೆ ಓಡಾಡ್ತಾ ಇದೆ. ಯಾಕೆ ಬೇರೆಯವ್ರು ಯಾಕೆ ಇದು ಕೈ ಜೋಡಿಸ್ತಾ ಇಲ್ಲ? ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫೋಟೋ ತಗೊಂಡು ಸೆಲ್ಫಿ ಹಾಕ್ಬಿಟ್ರೆ ಇವ್ರಿಗೆ ರಿವ್ಯೂಸ್ ಮತ್ತೆ ರೀಲ್ಸ್ ಜಾಸ್ತಿ ಆಗ್ಬಿಟ್ರೆ ಸಾಕಾ? ದೇವ್ರ ಮೇಲೆ ನಂಬಿಕೆನೇ ಇಲ್ವಾ ಇವ್ರಿಗೆಲ್ಲ? ಬರೀ ಫೋಟೋಗೆ ಮಾತ್ರ ನಾವು ದೇವ್ರು, ಶೋಕಿ ಈಗೆಲ್ಲ ಶೋಕಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಅಷ್ಟೇ. ಯಾಕೆ ಅದೆಲ್ಲ ಬೇಡ. ನಮ್ಮ ಧರ್ಮ ಅಂತ ಇದ್ದರೆ ನೀವು ದಯವಿಟ್ಟು ಬನ್ನಿ. ಕಷ್ಟ ಬಂದಾಗ ಮಾತ್ರ ದೇವರಲ್ಲ. ಕರೆಕ್ಟ್. ನಾವು ಕಷ್ಟದಲ್ಲಿದ್ದಾಗ ಮಾತ್ರ ದೇವ್ರ ನೆನ್ಸ್ಕೊಳ್ಳೋದಲ್ಲ, ಸುಖದಲ್ಲಿದ್ದಾಗ ದೇವ್ರ ನೆನ್ಸ್ಕೋಬೇಕು. ಅಲ್ಲಿ ದೇವ್ರಿಗೆ ಈಗ ಅನ್ಯಾಯ ನಡೀತಾ ಇದೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದಾಗ ದೇವ್ರು ನಿಲ್ತಾರೆ ಅಲ್ವಾ, ದೈವಗಳು ನಿಲ್ಲುತ್ತಲ್ವಾ? ಈಗ ದೇವ್ರಿಗೆ ಈ ತರ ಅವಮಾನ ಆಗ್ತಿರ್ಬೇಕಲ್ಲ, ಯಾಕೆ ಯಾರು ಕೂಗ್ತಾ ಇಲ್ಲ? ಯಾಕೆ ನಮ್ಗೆ ಯಾಕೆ ಅಂತ ಇಲ್ಲ ಹಿಂದೆ ಹೋಗ್ತಾ ಇದಾರೆ. ಇವತ್ತು ನನಗೆ ಸುಮಾರು ಜನ ಕಾಲ್ ಮಾಡ್ತಾ ಇದಾರೆ, ನನ್ಗೂ ಅದೇ ಪ್ರಶ್ನೆ ಕೇಳ್ತಿರೋದು, ನಿನ್ಗೆ ಯಾಕೆ ಬೇಕು ಇವೆಲ್ಲ? ನಿನ್ಗೆ ಏನಕ್ಕೆ ಬೇಕು ಇವೆಲ್ಲ? ಯಾರು ಒಬ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ ನಾನು ಒಂದೇ ಮಾತು ಹೇಳ್ತಾ ಇದೀನಿ, ಅದು ಅನ್ಯಾಯ ನಡೀತಾ ಇದೆ. ಇದು ಕೊನೆ ತನಕ ನಾನು ಓಡಾಡ್ತೀನಿ. ನ್ಯಾಯ ಸಿಗುತ್ತಾ ಇಲ್ವಾ ಓಡಾಡ್ತೀನಿ ಅಂತ ನಾನು ಹೇಳ್ತಾ ಇರೋದು. ರೈಟ್ ಸರ್, ಅಜ್ಜನನ್ನ ನಂಬಿದೀರಾ? ಖಂಡಿತ ನಂಬಿದೀನಿ. ಎಸ್, ಅಜ್ಜ ಇರ್ತಾನೆ ಸತ್ಯದ ದಾರಿಯಲ್ಲಿ ಹೋದವರಿಗೆ, ನೋ ಡೌಟ್. ಆ ಒಂದು ವಿಚಾರದಲ್ಲಿ ಇಬ್ಬರಲ್ಲೂ ಕೂಡ ಒಂದು ಕ್ಲಾರಿಫಿಕೇಶನ್ ಕೊನೆಯದಾಗಿ ಜನತೆಯಲ್ಲಿ. ಹಾಗಾದ್ರೆ ಇನ್ನೂ ಕೂಡ ಮೈಸೂರಿನಲ್ಲಿ ಆ ಒಂದು ಕ್ಷೇತ್ರ ಅದೇ ರೀತಿ ಇದೆ? ಖಂಡಿತ ಇದೆ, ಅದೇ ರೀತಿ ಆಗ್ತಾ ಇದೆ, ನಡೀತಾ ಇದೆ. ಯಾವ್ದು ರೀತಿಯ ಸಮಸ್ಯೆಗಳಿಲ್ಲ? ಇಲ್ಲ, ಸಮಸ್ಯೆ ಇಲ್ಲ. ಓಕೆ. ದೀಪ ಅವರೇ, ಹಾಗಾದ್ರೆ ದೊಡ್ಡಬಳ್ಳಾಪುರದಲ್ಲೂ ಕೂಡ ಇದೆ ಆ ಗುಡಿ, ಅದೇ ರೀತಿ ಇದೆ? ಗುಡಿ ಇದೆ, ಜನ ಇಲ್ಲ. ಅವರು ಇನ್ನೊಬ್ರು ಇದ್ರಲ್ಲ, ಅವರು ಎಲ್ಲ ಈಗ ಅವರು ಒಟ್ಟಾರೆ ಯಾರಿಲ್ಲ ಅಂತ? ಯಾರಿಲ್ಲ. ಈಗ ಮೊನ್ನೆ ನಾನು ಇವತ್ತು ಕೇಳಿದ ಪ್ರಕಾರ ಯಾರು ಇಲ್ಲ, ಹಾಗೆ ಇದೆ. ಮತ್ತೆ ಯಾರು ಮಾತಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಮತ್ತೆ ಅಲ್ಲಿ ಇರುವಂತಹ ಮಾಡ್ತಾರೆ ಅದು ಗೊತ್ತಿಲ್ಲ. ಈಗ ಇದು ಸರ್ವೆ ಕಲ್ಗಳನ್ನ ಹಾಕೋತಾ ಇದ್ದಾರೆ. ಸರ್ವೆ ಕಲ್ ಅದು ಎಲ್ಲ ಮಾಮೂಲಿ ಮನೆ ಕಟ್ಟೋದು ಒಂದು ಸೈಜ್ ಕಲ್ ಬರುತ್ತಲ್ಲ, ಅದನ್ನ ಹೋಗಿ ಸ್ಥಾಪನೆ ಮಾಡ್ತಾ ಇದಾರೆ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಅದೆಲ್ಲ ಮೂಲ ಕಾರಣ ಮಾಡ್ತಿರೋದು ಯಾರು? ಇಲ್ಲಿ ಕೋಲ ಕಟ್ತಾರಲ್ಲ ಅವರು. ಫಸ್ಟ್ ನಾವು ಅವ್ರನ್ನ ತಡೆ ಹಿಡಿಬೇಕು. ಇಲ್ಲಿಂದ ಅವ್ರನ್ನ ತಡೆ ಹಿಡಿದ್ರೆ ಇದೆಲ್ಲ ಫ್ರಾಂಚೈಸಿ ಇಲ್ಲ ಆಯ್ತು. ಮೊನ್ನೆ ರಾಮನಗರದಲ್ಲಿ ಕೋಲ ಆಗಿದೆ. ಯಾರು ಕಟ್ಟಿರೋದು? ಇಲ್ಲಿ ಮೈಸೂರು ಕಟ್ಟಿರೋನೇ ಅಲ್ಲಿ ಹೋಗಿರೋದು. ಅಲ್ಲಿ ಕಟ್ಟಿರೋದು ರಾಮನಗರ ಕಟ್ಟಿರೋದೇ ದೊಡ್ಡಬಳ್ಳಾಪುರದಲ್ಲಿ ಕಟ್ಟಿರೋದು. ಇನ್ನು ಮುಂದಕ್ಕೆ ಮಾತಾಡೋ ಬಹಳಷ್ಟು. ನೀವು ನಮ್ಮನ್ನು ಮೈಸೂರಿಗೆ ಕಲಿತಾಗ್ಲೂ ನಾವು ಹೋಗ್ತಾ ಇಲ್ಲ, ನಾವು ಇಲ್ಲೇ ಮತ್ತೆ ಬರ್ತೇವೆ. ಯಾಕಂದ್ರೆ ಇರೋದೇ ಇಲ್ಲಿ. ಕರೆಕ್ಟ್. ಬಹಳಷ್ಟು ಕಷ್ಟ ಇದೇ ಆಗ್ತಾ ಇರುವಂತ ಸಮಸ್ಯೆ ಅಲ್ವಾ? ಕರೆಕ್ಟ್.
ನಮ್ಮವರೇ ಎದ್ದೇಳ್ಬೇಕಾಗುತ್ತೆ, ನಮ್ಮವರೇ ಇದಕ್ಕೆ ಪರಿಹಾರವನ್ನ ಕೊಡಬೇಕಾಗುತ್ತೆ. ಕಳೆದ ಬಾರಿ ಕೂಡ ಇದನ್ನೇ ಹೇಳುವಂಥದ್ದು. ದೈವಾರಾಧನೆಗೆ ಸಂಬಂಧಪಟ್ಟಿರುವಂತಹ ಪ್ರಮುಖರು, ಸಮುದಾಯಗಳು, ಜೊತೆಗೆ ದೈವಾರಾಧನೆ ಈ ರೀತಿ ಅವಹೇಳನ ಆಗ್ತಾ ಇದೆ, ಅಪಹಾಸ್ಯ ಆಗ್ತಾ ಇದೆ ಅಂತ ಬಂದಾಗ ಅವರುಗಳು ಇದರ ಬಗ್ಗೆ ಧ್ವನಿಯನ್ನ ಎತ್ತಲಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಎಸ್, ನಿಮಿಷ್ ರಾಜ್ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ದೀಪ್ ಅವರು ಮಾಡ್ತಾ ಇದ್ದಾರೆ, ತಮ್ಮಣ್ಣ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟವರು ಅಧಿಕೃತವಾಗಿ ಈ ಒಂದು ವಿಚಾರದಲ್ಲಿ ಧ್ವನಿಯನ್ನ ಎತ್ತಿದ್ರೆ ಇಂತಹ ಸಮಸ್ಯೆಗಳು ನಿಜವಾಗ್ಲೂ ಕೂಡ ಬರೋದಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅದೆಲ್ಲದರ ಜೊತೆಗೆ ನಮ್ಗಳಿಗೆ ಯಾಕೆ ಬಹಳಷ್ಟು ಬೇಸರ ಆಗುತ್ತೆ ಅಂತ ಬಂದಾಗ, ಅಜ್ಜನನ್ನ, ಗುಳಿಗನನ್ನ, ದೈವವನ್ನ ಬಹಳಷ್ಟು ಶ್ರದ್ಧೆ ಪ್ರಾಮಾಣಿಕತೆಯಿಂದ ನಂಬಿದ್ದೇವೆ. ಆ ರೀತಿ ಆದಾಗ ಈ ರೀತಿಯ ಆ ಒಂದು ವಿಚಾರದಲ್ಲಿ ಹಣ ಮಾಡುವವರು ನೋಡಿದಾಗ ನಿಜವಾಗ್ಲೂ ಕೂಡ ನಮ್ಗಳ ಧಿಕ್ಕಾರ ಇದೆ. ಇವೆಲ್ಲದರ ಜೊತೆಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಆ ಬೆಳವಣಿಗೆಗಳಿಗೆ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಅಂತ್ಯ ಬಂದಿದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾಕಂತ ಬಂದಾಗ ದೊಡ್ಡಬಳ್ಳಾಪುರದಲ್ಲಿ ಬಹಳಷ್ಟು ದೊಡ್ಡದಾಗಿ ಮಾತನಾಡಿದಂತಹ ಮಹಿಳೆ, ಅವಾಚ್ಯ ಶಬ್ದಗಳಿಂದ ಮಾತಾಡಿದಂತಹ ಮಹಿಳೆ, ನನ್ನಿಂದನೇ ಎಲ್ಲ ಅನ್ನುವಂತಹ ಮಾತಾಡಿದಂತಹ ಮಹಿಳೆಯ ನಿಜ ಬಣ್ಣ ಬಯಲಾಗಿದೆ. ಒಂದ್ ಕಡೆ ಮೈಸೂರಿನಲ್ಲೂ ಇದೇ ರೀತಿ ಅಜ್ಜನ ಜೊತೆಗೆ ಗುಳಿಗ ದೈವದ ಹೆಸರಿನಲ್ಲಿ ಮಾಡಿರುವಂತಹ ಒಂದು ವ್ಯಕ್ತಿಗಳ ನಿಜ ಬಣ್ಣ ಬಯಲಾಗಿದೆ. ಸೊ ಹಾಗಾಗಿ ಯಾರು ಅನ್ಯಾಯದ ದಾರಿಯಲ್ಲಿ ಹೋಗ್ತಾರೋ ಅವರ ಬಣ್ಣ ಯಾವತ್ತೂ ಕೂಡ ಬಯಲಾಗುತ್ತೆ. ಯಾಕಂದ್ರೆ ಶಕ್ತಿಗಳು, ಕಾರಣಿಕ ಶಕ್ತಿಗಳು, ಸತ್ಯಗಳು ಇರುವಂತದ್ದು ಅದೇ ರೀತಿ. ಸೊ ಹಾಗಾಗಿ ಇವ್ರುಗಳ ಬಣ್ಣ ಬಯಲಾಗಿದೆ. ಆದಷ್ಟು ಬೇಗ ಇವ್ರುಗಳ ಹಚ್ಚಿದಂತಹ ಬಣ್ಣಕ್ಕೂ ಕೂಡ ತಕ್ಕ ಶಾಸ್ತಿ ಆಗುತ್ತೆ ಅನ್ನೋದು ಅಷ್ಟೇ ನಂಬಿಕೆ ಇದೆ. ಈ ನಂಬಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ವಿಚಾರಗಳಲ್ಲಿ ಹಿಂದೂ ಸಂಘಟನೆಗಳು ಕೂಡ ಮಾತಾಡ್ತಾ ಇದೆ, ಮಾತಾಡಬೇಕು, ಇನ್ನು ದೊಡ್ಡ ಮಟ್ಟದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು. ಜೊತೆಗೆ ಅಲ್ಲಿ ನೇರವಾಗಿ ಹೇಳ್ತೀನಿ, ಯಾವ ರೀತಿ ಅಂತ ಬಂದಾಗ ಮೈಸೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಘಟನೆಗಳು ಆಗ್ತಾ ಇದೆ ಅಂತ ಬಂದಾಗ ಆ ಭಾಗದಲ್ಲಿ ರಾಜಕೀಯವಾಗಿರುವಂತಹ ಶಕ್ತಿಗಳು, ಪ್ರಭಾವಿ ವ್ಯಕ್ತಿಗಳಿದ್ದಾರೆ. ಹಾಗಾಗಿ ಈ ರೀತಿಯ ವಿಚಾರಗಳಲ್ಲಿ ಆಗ್ತಾ ಇದೆ. ಹಾಗಾಗಿ ಆ ಭಾಗದ ಜನರು ಕೂಡ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ತುಳುನಾಡಿನ ಜನರು ಈ ಒಂದು ವಿಚಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಲಿಲ್ಲ ಅಂತ ಇದ್ದಾಗ ಬಹಳಷ್ಟು ಬೇಸರ, ಬಹಳಷ್ಟು ಖೇದಕರವಾಗಿರುವಂತಹ ಸಂಗತಿ. ಎಸ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂತಹ ಅತಿಥಿಗಳು ದೀಪು ಶೆಟ್ಟಿಗರವರು, ಸಾಮಾಜಿಕ ಹೋರಾಟಗಾರರು, ಸರ್ ಥ್ಯಾಂಕ್ ಯು. ಅದೇ ರೀತಿ ನಿಮಿಷ್ ರಾಜ್ ಅವರು, ಎಸ್ ಸರ್ ಥ್ಯಾಂಕ್ ಯು ಸರ್. ಅದೇ ರೀತಿ ತಮ್ಮಣ್ಣ ಶೆಟ್ಟರು, ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಸ್ವಲ್ಪ ಕಿಡಿ ಹೊತ್ತಿದೆ, ಕಿಚ್ಚು ಹಬ್ಬಿದೆ. ದಯಮಾಡಿ ನಮ್ಮ ದೇವರನ್ನ ಅವಹೇಳನ ಮಾಡುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು ಇಲ್ಲಿಗೆ ಕೊನೆಯಾಗ್ಲಿ ಅನ್ನೋದು ನಮ್ಮ ಕಳಕಳಿಯ ವಿನಂತಿ. ದಯಮಾಡಿ ಜೊತೆಗೆ ಇದಕ್ಕೆ ಸಂಬಂಧಪಟ್ಟವರು ಇನ್ನಾದ್ರೂ ಕೂಡ ದಯಮಾಡಿ ಸ್ವಲ್ಪ ನಿದ್ರೆಯಿಂದ ಎದ್ದು ಬನ್ನಿ, ಈ ಒಂದು ಅನ್ಯಾಯಕ್ಕೆ ನಾಂದಿ ಹಾಡಿ ಅನ್ನೋದು ನಮ್ಮ ಕಳಕಳಿಯ ವಿನಂತಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.